ದೇವಾ ಆಶೀರ್ವಾದ ನಿನ್ನನು ನಂಬಿದ ಮನುಜಗೆ ಕರುಣಿಸು ದೇವಾ ಆಶೀರ್ವಾದ ನಿನ್ನನು ನಂಬಿದ ಮನುಜಗೆ ನಿನ್ನಯ ನುಡಿಗಳ ಮಂಜುಳರಾದ ನಿನ್ನಯ ನುಡಿಗಳ ಮಂಜುಳರಾದ ದಾರಿಯ ತೋರಲಿ ನಮ್ಮಯ ಬಾಳಿಗೆ ಕರುಣಿಸು ದೇವಾ ಆಶೀರ್ವಾದ ನಿನ್ನನು ನಂಬಿದ ಮನುಜಗೆ ಮನಮಂದಿರ ನಿನಗಾಗಿದೆ ಅದರಲ್ಲಿ ದಿನ ಪೂಜೆ ತವ ಪಾದಕ್ಕೆ ಮನಮಂದಿರ ನಿನಗಾಗಿದೆ ಅದರಲ್ಲಿ ದಿನ ಪೂಜೆ ತವ ಪಾದಕ್ಕೆ ಉಸಿರು ಉಸಿರಲು ನಿನ್ನ ನಾಮವೇ ಒಡಲ ಕಣಕಣ ನಿನ್ನ ರೂಪವೇ ಪ್ರತಿ ಕಾರ್ಯ ಪ್ರತಿ ನುಡಿಯು ಪುಷ್ಪಾಂಜಲಿ ನಮಗೆ ಕರುಣಿಸು ದೇವಾ ಆಶೀರ್ವಾದ ನಿನ್ನನು ನಂಬಿದ ಮನುಜಗೆ ಕರುಣಿಸು ದೇವಾ ಆಶೀರ್ವಾದ ನಿನ್ನನು ನಂಬಿದ ಮನುಜಗೆ ನಿನ್ನನು ನಂಬಿದ ಮನುಜಗೆ ಕೊಡುವಂತಹ ಸಂಸ್ಕೃತಿ ನಮ್ಮದು, ಅತಿಥಿ ದೇವೋಭವ ಅನ್ನುವಂತಹ ಸಂಸ್ಕಾರ ನಮ್ಮದು. ಇದೀಗ ಬಂದಂತಹ ಅತಿಥಿಗಳನ್ನು ಸ್ವಾಗತಿಸಲಿದ್ದಾರೆ ವ್ಯವಸ್ಥಾಪಕರಾದ ನಾರಾಯಣ ಹೆಜ್ಜೆ. ಕೇಶವ ಶಿಶು ಮಂದಿರದಲ್ಲಿ ನಡೆಯುವಂಥ ಗ್ರಾಮ ವಿಕಾಸ ಸಪ್ತಾಹದ 3ನೇ ದಿನವಾದಂಥ ಇಂದು ಇಟ್ಟುಕೊಂಡಂಥ ಕಾರ್ಯಕ್ರಮ ಆರೋಗ್ಯ ಮಾಹಿತಿ ಮತ್ತು ಕುಟುಂಬ ಸಂಸ್ಕೃತಿ. ಇದು ವಿಶೇಷವಾಗಿ ಮಾತೆಯರಿಗೆ ಮಾತ್ರ ಅಂತ ನಾವು ಈ ಕಾರ್ಯಕ್ರಮದಲ್ಲಿ ಯೋಜನೆ ಮಾಡಿದ್ದೇವೆ. ಸಾಕಷ್ಟು ಮಾತೆಯರು ಬಂದಿದ್ದಾರೆ, ತುಂಬ ಸಂತೋಷವಾಗಿದೆ. ಇಂದಿನ ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿಗಳಾಗಿ ಊರಿಗೆ ಬಂದ ಸೊಸೆ ತಲಪಾಡಿ ದೊಡ್ಡ ಮನೆಯ ಡಾಕ್ಟರ್ ಜಯಪಾಲ್ ಶೆಟ್ರ ಹಿರಿಯ ಮಗನ ಧರ್ಮಪತ್ನಿ. ನಮಗೆ ಇವರು ಹೇಗೆ ಪರಿಚಿತರೆಂದರೆ, ಯಾರು ನಮ್ಮ ಊರಿಗೆ ಸೊಸೆಯಾಗಿ ಬರ್ತಾರ ಅವರು ನಾವು ನವದಂಪತಿಗೆ ಕರೆಯುವುದು. ಮದುವೆಗೆ ಹೋಗದಿದ್ದರೂ ಚಿಂತೆ ಇಲ್ಲ, ನವದಂಪತಿಗೆ ಅವರು ಬರಬೇಕು ನಮಗೆ. ಹಾಗೆ ಇವರ ಸಂಪರ್ಕ ಮಾಡಿದಾಗ ಅವರಿಗೆ ತುಂಬ ಆಸಕ್ತಿ ಇತ್ತು. ಆದರೆ ಆ ಸಂದರ್ಭದಲ್ಲಿ ಏನೋ ಬೇರೆ ತುರ್ತು ಕಾರ್ಯಕ್ರಮದಿಂದ ಆ ನವದಂಪತಿ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಅವರಿಗೆ ಆಗಲಿಲ್ಲ. ಆಮೇಲೆ ತುಂಬ ಸಲ ನನ್ನನ್ನು ಇದರ ಬಗ್ಗೆ ಚರ್ಚೆ ಮಾಡಿದರು, ನವದಂಪತಿ ಕಾರ್ಯಕ್ರಮ ಏನು ಎಂಥದ್ದುಂಟು. ಮತ್ತು ಆಮೇಲೆ ತುಂಬ ನಮಗೆ ಸರಳವಾದಂಥ ಒಂದು ಶಿಶು ಮಂದಿರಕ್ಕೂ ಅವರಿಗೆ ತುಂಬ ನಂಟು. ಅವರ ಮಾವ ಹೇಳಿದ್ದಾರಂತೆ ಶಿಶು ಮಂದಿರದ ಬಗ್ಗೆ ಅವರು ಈಗಲೂ ಹೇಳಿದ್ದಾರೆ, ಬಹಳಷ್ಟು ನನ್ನಲ್ಲಿ ವಿವರಿಸಿದ್ದಾರೆ. ಈಗಾಗಲೇ ಅವರಿಗೆ 3 ವರ್ಷದ ಮಗು ಇದೆ. ಆ ಮಗುವನ್ನು ಕೂಡ ಕೊರೋನಾ ಇದೆಲ್ಲ ಮುಗಿದ ನಂತರ ನಾನು ಇಲ್ಲಿಗೆ ಕಲಿಸ್ತೇನೆ ಅಂತ ಹೇಳಿದ್ದಾರೆ. ಒಬ್ಬ ಡಾಕ್ಟರ್ ಮಗು ಕೂಡ ಇದು ಬರ್ತಾ ಅಂತ ಆದರೆ ಇಲ್ಲಿಯ ಸಂಸ್ಕೃತಿ ಎಷ್ಟು, ಅವರ ಮಾವ ಆ ನಂಬಿಕೊಂಡ ಶಿಶು ಮಂದಿರದ ಆ ವ್ಯವಸ್ಥೆ ಏನು ಅಂತ ಅವರೀಗ ತುಂಬ ಚೆನ್ನಾಗಿ ನನ್ನಲ್ಲಿ ಮಾತಾಡಿದ್ದಾರೆ ಅಂತ ಡಾಕ್ಟರನ್ನ, ನಮ್ಮ ಸಹೋದರಿಯನ್ನ ನಾವು ಈ ಕಾರ್ಯಕ್ರಮಕ್ಕೆ ಅತ್ಯಂತ ಸಂತೋಷದಿಂದ ನಮ್ಮೆಲ್ಲರ ಪರವಾಗಿ ಸ್ವಾಗತ ಮಾಡುತ್ತಿದ್ದೇನೆ. ಅತಿಥಿ ಶ್ರೀಮತಿ ಶಾರದಾಯಿ, ಮುಖ್ಯೋಪಾಧ್ಯಾಯರು, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಕಿನ್ಯ ಮೀನಾದಿ. ಇವರು ನಮ್ಮ ಹತ್ತಿರದ ಬಂಧು. ಯಾಕೆಂದರೆ ಮೀನಾದಿ ಶಾಲೆಗೂ ಶಿಶು ಮಂದಿರಕ್ಕೂ ನಿಕಟವಾದಂಥ ಸಂಪರ್ಕ. ಯಾಕೆಂದರೆ ಅಲ್ಲೇನೋ ಕಾರ್ಯಕ್ರಮ ಆಗಬೇಕಾದ್ರೆ ನಾವು ಬೇಕು, ಇಲ್ಲಿ ಕಾರ್ಯಕ್ರಮ ಆಗಬೇಕಾದ್ರೆ ಅವರು ನಮಗೆ ಬೇಕು. ಈ ಸಂಬಂಧ ಅನೇಕ ವರ್ಷಗಳಿಂದ ಇದ್ದದ್ದು. ಅಂತಹ ಮುಖ್ಯೋಪಾಧ್ಯಾಯರು ಕೂಡ ಇಂದಿನ ಕಾರ್ಯಕ್ರಮ ಬರಬೇಕೆಂತ ನಮ್ಮ ಅಪೇಕ್ಷೆ. ಆ ಕಾರಣ ತುಂಬ ಮೊದಲೇ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರನ್ನು ಕೂಡ ನಮ್ಮೆಲ್ಲರ ಪರವಾಗಿ ಅತ್ಯಂತ ಸಂತೋಷದಿಂದ ನಾನು ಸ್ವಾಗತ ಮಾಡುತ್ತಿದ್ದೇನೆ. ಹಾಗೆ ವೇದಿಕೆಯಲ್ಲಿದ್ದವರು ಯೋಗಾಚಾರ್ಯರಂತ ಪುಂಡರಿಕಾಕ್ಷ ಬೆಳ್ಳೂರು. ಇವರು 8 ದಿನ ಈ ಕಾರ್ಯಕ್ರಮದಲ್ಲಿ ಇಲ್ಲೇ ಇದ್ದು ಯೋಗ ತರಬೇತಿಯನ್ನು ಮಾಡುತ್ತಾ ಅಥವಾ ಇದರ ನಿರ್ವಹಣೆ ಮತ್ತು ಮಾರ್ಗದರ್ಶನ ಮಾಡುವವರು ಪುಂಡರಿಕಾಕ್ಷರು. ಅವರು ಪ್ರಾಸ್ತಾವಿಕವಾಗಿ ಇನ್ನು ನಿಮ್ಮ ಮುಂದೆ ಮಾತಾಡಲಿಕ್ಕಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಗೌರವಪೂರ್ವಕ ನಾನು ಸ್ವಾಗತ ಮಾಡುತ್ತಿದ್ದೇನೆ.
ಇನ್ನೋರವರು ಅನೇಕ ವರ್ಷಗಳಿಂದ ಶಿಶು ಮಂದಿರದ ಅಧ್ಯಕ್ಷರಾಗಿ ನಮಗೆಲ್ಲರ ಮಾರ್ಗದರ್ಶನ ಮತ್ತು ಸೇವೆಯ ಮೂಲಕ ಜನಮಾನಸದಲ್ಲಿ ಸ್ಥಿರಸ್ಥಾಯಿಯಾಗಿದ್ದಂಥ ಸಂತಗುತ್ತು ಶಿವರಾಮ್ ಶೆಟ್ಟರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತ ಮಾಡ್ತಿದ್ದೇನೆ. ಹಾಗೆ ಇಬ್ಬರು ಅತಿಥಿ ಈಗಾಗಲೇ ಬರಬೇಕು. ಶ್ರೀಮತಿ ಮಂಜುಳಾ ಏರ ಅವರು ನಮಗೆ ಒಂದು ಒಳ್ಳೆಯ ಮಾಹಿತಿಯನ್ನು ಕೊಡುವರಿದ್ದಾರೆ. ಮತ್ತೆ ಕೋಟಕರ್ ಪಂಚಾಯತಿಯ ಉಪಾಧ್ಯಕ್ಷರಾದಂಥ ಶ್ರೀಮತಿ ಭಾರತಿ ಗಟ್ಟಿ ಕೂಡ ಇನ್ನಷ್ಟೇ ನಮಗೆ ಈ ಕಾರ್ಯಕ್ರಮಕ್ಕೆ ಬರುವವರಿದ್ದಾರೆ. ಅವರನ್ನು ಕೂಡ ಅವರ ಅನುಪಸ್ಥಿತಿಯಲ್ಲಿ ಸ್ವಾಗತ ಮಾಡುತ್ತಾ ಇಲ್ಲಿ ಬಂದಂಥ ತಾಯಂದಿರನ್ನು ಎಲ್ಲ ನಮ್ಮ ಗ್ರಾಮ ವಿಕಾಸವೆಂದರೆ ಕೇವಲ ಇದೊಂದು ಶಿಶು ಮಂದಿರದ ಕಾರ್ಯಕ್ರಮ ಅಲ್ಲ. ನಮ್ಮ 2-3 ಗ್ರಾಮದ ಅನೇಕ ಸಂಘ ಸಂಸ್ಥೆಗಳು ಇದರ ಒಟ್ಟಿಗೆ ಇದೆ. ವ್ಯಾಯಾಮ ಶಾಲೆ ಇದೆ, ಶ್ರೀರಾಮ್ ಭಜನಾ ಮಂದಿರ ಇದೆ, ಎಲ್ಲ ದುರ್ಗಾ ಪರಮೇಶ್ವರಿ ಸೇವಾ ಸಂಘ, ಅವಿನಾಶಿ ಮಹಾದೇವ ಬಂದರ, ನಾರ್ಲದ ವಿವೇಕಾನಂದ, ಎಲ್ಲರ ಒಂದು ಒಗ್ಗಟ್ಟಿನಿಂದ ಆಗುವಂತ ಕಾರ್ಯಕ್ರಮ. ಕೇವಲ ಈ ಒಂದು ನಮ್ಮ ಶಿಶು ಮಂದಿರ ಅಲ್ಲ, ಎಲ್ಲ ಜನರು ಇದಕ್ಕೆ ಸಹಭಾಗಿತ್ವ ನೀಡಿದ್ದಾರೆ. ಇಷ್ಟೆಲ್ಲ ತಾಯಂದಿರು ಬರಬೇಕಾದರೆ ಅವರ ಪಾತ್ರವೂ ಇದೆ. ಅವರೆಲ್ಲರ ಒಂದು ಪ್ರಯತ್ನದ ಫಲವಾಗಿ ಇಷ್ಟು ಜನ ಇಲ್ಲಿ ಸೇರ್ಲಿಕ್ಕೆ ಸಾಧ್ಯವಾಯಿತು. ನಿಮ್ಮ ಅನೇಕ ಇಂದಿನ ಕೆಲಸವನ್ನೆಲ್ಲ ಬಿಟ್ಟು ಇಷ್ಟು ಬೇಗನೆ ಬಂದಿದ್ದಕ್ಕೆ ನಿಮಗೆ ಅಂತರಾಳದಂತ ಸ್ವಾಗತ ಮತ್ತು ಧನ್ಯವಾದವನ್ನು ಹೇಳಲಿಕ್ಕೆ ನನಗೆ ತುಂಬಾ ಸಂತೋಷವಾಗ್ತಿದೆ. ಅವರನ್ನೆಲ್ಲರನ್ನು ಬಂದಂತ ನಿಮ್ಮೆಲ್ಲರನ್ನು ಮತ್ತೊಮ್ಮೆ ಸ್ವಾಗತ ಮಾಡುತ್ತಾ ಇಲ್ಲಿ ಬಂದಂತ ಮಾಧ್ಯಮದವರನ್ನು ಕೂಡ ಸ್ವಾಗತ ಮಾಡುತ್ತಾ ಮಹತ್ವ ಅಂದ್ರೆ ಈ ದಿನ ಏನೆಲ್ಲ ನಡೀತದೆ ಅನ್ನುವ ಬಗ್ಗೆ ಪ್ರಾಸ್ತಾವಿಕ ನುಡಿಗಳನ್ನ ಶ್ರೀ ಯೋಗಾಚಾರ್ಯ ಶ್ರೀ ಪುಂಡರೀಕಾಕ್ಷ ಬೆಳ್ಳೂರಿ ಇವರು ನುಡಿಯಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ದಂಪತಿಗಳಿಗೆ ಮನೆ ಹೇಗಿರಬೇಕು, ಆ ಮನೆಯಲ್ಲಿರುವಂತಹ ಮಕ್ಕಳು ಹೇಗಿರಬೇಕು, ಮನೆಯಲ್ಲಿ ಏನೇನು ಇರಬೇಕು. ಮನೆ ಅಂದ್ರೆ ಬರೀ ಗಂಡ ಹೆಂಡತಿ ಮಕ್ಕಳು ಇದ್ರೆ ಸಾಕಾಗಲ್ಲ. ಬದಲಾಗಿ ದನ, ಕರು, ಬೆಕ್ಕು, ನಾಯಿ ಇದೆಲ್ಲ ಸೇರಿಕೊಂಡಿರತಕ್ಕಂಥ ಒಂದು ದೊಡ್ಡ ಕುಟುಂಬ ನಮ್ಮದು. ಅದೆಲ್ಲ ಇದ್ರೆ ನಾವು ಆನಂದವಾಗಿರುವಂಥದ್ದು. ಹಾಗಾದ್ರೆ ಅದರ ಬಗ್ಗೆ ಚಿಂತನೆ ಮಾಡುವಂಥ ಒಂದು ಕಾರ್ಯಕ್ರಮ ದಂಪತಿ ಸಮಾವೇಶ, ಅದು ಮಧ್ಯಾಹ್ನ ಮೇಲೆ ನಡೆಯಿತು. ಅದಾದ ಮೇಲೆ ನಿನ್ನೆ ದಿವಸ ಜಲ ಸಂರಕ್ಷಣೆಗೆ ಸಂಬಂಧಪಟ್ಟು ಇನ್ನು ಮುಂದೆ ಒಂದು ದಿವಸ ಒಂದು ಯುದ್ಧ ಆಗ್ತಿದ್ರೆ ಅದು ನೀರಿಗೋಸ್ಕರ ಇರಬಹುದು ಅಂತ ವಿಜ್ಞಾನಿಗಳು ಹೇಳಿದ್ರು, ನಾನೇ ಹೇಳಿದ್ದಲ್ಲ. ಹಾಗಾಗಿ ಜಲದ ಸಂರಕ್ಷಣೆ ಹೇಗೆ ಮಾಡುವುದು ಅದರ ಬಗ್ಗೆ ಒಂದು ಚಿಂತನ ಮಂಥನವನ್ನು ಮಾಡುವಂತಹ ಕಾರ್ಯ ಅದು ನಿನ್ನೆ ನಡೆಯಿತು. ಇವತ್ತು ಆರೋಗ್ಯ ಮಾಹಿತಿ, ಕುಟುಂಬ ಸಂಸ್ಕೃತಿ, ಇದು 2 ಹತ್ತಿರ ಇರುವಂತಹ ವಿಷಯಗಳಿದು. ಒಂದು ಆರೋಗ್ಯ, ಇನ್ನೊಂದು ಕುಟುಂಬ. ಅದಕ್ಕೆ ಕೇಶವ ಶಿಶು ಮಂದಿರದ ಕಾರ್ಯಕರ್ತರು ಅದನ್ನು ವಿಶೇಷವಾಗಿ ತಾಯಂದಿರೇ ಬರಬೇಕು ಅಂತ ಕರೆ ಕೊಟ್ಟಿದ್ರು. ಹಾಗೆ ಅದು ತುಂಬ ಖುಷಿ ಏನಪ್ಪ ಅಂದರೆ, ನಾನು ನನ್ನ ಸೀಟಿನಿಂದ ಏಳಬೇಕಾದ್ರೆ, ಚೇರ್ನಿಂದ ಏಳಬೇಕಾದ್ರೆ ಇಲ್ಲಿ ಒಟ್ಟು ಸಂಖ್ಯೆ 49 ಜನ ತಾಯಂದಿರಿದ್ರು. ಉದ್ಘಾಟನೆ ದಿವಸ ನಾವು ಕಲ್ಪನೆ ಮಾಡಿದ ರೀತಿಯಲ್ಲಿ ಸಂಖ್ಯೆ ಇರಲಿಲ್ಲ. ಮಧ್ಯಾಹ್ನ ಮೇಲೆಯೂ ಕೂಡ ಹೇಳಿದ ಎಲ್ಲ ದಂಪತಿಗಳು ಬಂದಿರಲಿಲ್ಲ. ನಿನ್ನೆ ಒಂದಿಷ್ಟು ಕಷ್ಟಪಟ್ಟು ಒಂದಿಷ್ಟು ಕೂರಿಸುವ ಕೆಲಸವನ್ನು ನಿನ್ನೆ ಮಾಡಿದರು. ಇವತ್ತು ಹಾಗಲ್ಲ, ಇವತ್ತು ತುಂಬಿದ ಸಭೆ. ಆ ತುಂಬಿದ ಸಭೆ ಒಳಗಡೆ ತುಂಬಾ ಹಿರಿಯರು ಅವರೂ ಇದ್ದಾರೆ. ಈಗ ಹೆಚ್ಚಿನ ವಿಷಯ, ಈಗ ಸದ್ಯ ಮದುವೆಯಾದವರು, ಮದುವೆ ಆಗಲಿಕ್ಕೆ ಇರುವವರು ಅವರೆಲ್ಲ ಈ ವೇದಿಕೆಯ ಮುಂಭಾಗದಲ್ಲಿ ಇದ್ದಾರೆ ಅಂದರೆ ಇದೊಂದು ಪರಿಪೂರ್ಣವಾಗಿರುವಂತಹ ಸಭೆ ಇದು. ಹಾಗಾಗಿ ವಿಶೇಷವಾಗಿ ಇದನ್ನು ಸಂಘಟನೆ ಮಾಡಿರ್ತಕ್ಕಂತಹ ನಯನಕ್ಕ ಅಲ್ಲ, ಅವರು ಅದರ ಉಸ್ತುವಾರಿ ವಹಿಸಿಕೊಂಡಿರುವವರು. ಹಾಗಾಗಿ ಅವರ ಮೇಲೆ ನಿಂತ್ಕೊಳ್ಳಿ, ಅವರನ್ನೆಲ್ಲ ಮುಖ ಕಾಣಲಿ. ಅವರಿಗೆ ಕೆಲವರ ಫೋನ್ ಮಾತ್ರ ಫೋನಿನ ಧ್ವನಿ ಕೇಳಿರ್ಬೋದು, ನೋಡಿರ್ಲಿಕ್ಕಿಲ್ಲ ನೀವು. ಹಾಗೆ ಇಷ್ಟು ದೊಡ್ಡ ಸಭೆ ಸೇರಲಿಕ್ಕೆ ಎಲ್ಲರೂ ಕಾರಣರಿದ್ದಾರೆ, ಅದರ ಮುಖ್ಯ ಕಾರಣ ಅವರು. ಹಾಗೆ ಇವತ್ತು ಒಂದು ರೀತಿಯಲ್ಲಿ ಹೇಳಬೇಕಾದ್ರೆ ಹೃದಯ ತುಂಬಿ ಬಂತು ಅಂತ ಹೇಳ್ಬೋದು. 3ನೇ ದಿವಸದ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮುಂದುವರಿಯುವಂತಹ ಒಂದು ಅಡಿಪಾಯ ಅದು ನಾವೀಗಲೇ ಕಾಣ್ತಾ ಇದ್ದೀವಿ. ಇದರ ವಿಚಾರವನ್ನ ಮತ್ತೆ ಅವರು ಮಂಡನೆ ಮಾಡುತ್ತಿದ್ರು ಕೂಡ ಇದು ಯಾಕೆ ಹೇಗೆ ಅಂತ ಹೇಳುವುದನ್ನು ಅವರೇ ಹೇಳ್ತಾರೆ. ಯಾಕೆ ಎಂಬುದನ್ನು ನಾನು ಹೇಳ್ತೇನೆ. ಇದರ ಉದ್ದೇಶ ಏನು, ಯಾಕೆ ಅಂತ. ಒಂದು ಆರೋಗ್ಯ, ಇನ್ನೊಂದು ಕುಟುಂಬ, ಕುಟುಂಬದಲ್ಲಿ ಸಂಸ್ಕೃತಿ. ಎಲ್ಲಿ ಆರೋಗ್ಯ ಇದೆಯೋ
ಅವನು ಏನಾದರೂ ಮಾಡಬಲ್ಲ. ಅವನು ಆರೋಗ್ಯ ಇಲ್ಲದಿದ್ದರೆ ಏನು ಮಾಡಲಿಕ್ಕೆ ಅಸಾಧ್ಯ. ಭಗವಂತ ನಮಗೆ ಏನಾದರೂ ಕೊಡಬೇಕು ಅಂತಿದ್ರೆ ಅಥವಾ ನಾವು ಭಗವಂತನಲ್ಲಿ ಬೇಡ್ತಿದ್ರೆ ಏನನ್ನು ಬೇಡಬೇಕು ಕೇಳಿದ್ರೆ ಒಳ್ಳೆಯ ಆರೋಗ್ಯವನ್ನು ಕೊಡು ಅಂತ ಕೇಳ್ಕೊಳ್ಬೇಕು. ನಾನು ಅದನ್ನು ಯಾಕೆ ನಿಮಗೆ ಹೇಳಿಸಿದೆ ಅಂದ್ರೆ, ನಾಳೆ ಬೆಳಗ್ಗೆ ಪ್ರಾರ್ಥನೆ ಮಾಡುವಾಗ ನೆನಪಿರ್ಬೇಕು ನಿಮಗಿದು. ಬೇರೆ ಏನು ಕೇಳೋದು ಬೇಡ, ಹಣ ಕೇಳೋದು ಬೇಡ, ಒಳ್ಳೆಯ ಮಕ್ಕಳು ಕೊಡಿ ಅಂತ ಕೇಳೋದು ಬೇಡ. ಬದಲಾಗಿ ಒಂದೇ ಒಂದು ಕೇಳಿ, ಒಳ್ಳೆಯ ಆರೋಗ್ಯವನ್ನು ಕೊಡು ಅಂತ. ಯಾಕಂದ್ರೆ ಒಳ್ಳೆಯ ಆರೋಗ್ಯವಂತ ವ್ಯಕ್ತಿ ಮಾತ್ರ ಒಳ್ಳೆಯ ಚಿಂತನೆಯನ್ನ ಮಾಡಬಲ್ಲ. ಒಳ್ಳೆಯ ಚಿಂತನೆ ಇರಬೇಕಂದ್ರೆ ಒಳ್ಳೆಯ ಆರೋಗ್ಯ ಇರಬೇಕು. ಯಾವಾಗ ನಮ್ಮ ಆರೋಗ್ಯ ಕೆಡ್ತದೋ ಅವನಿಗೆ ಒಳ್ಳೆಯ ಚಿಂತನೆ ಮಾಡಲಿಕ್ಕೆ ಅಸಾಧ್ಯ, ಮಾಡುವುದಿಲ್ಲ ಅಂತಲ್ಲ, ಅಸಾಧ್ಯ ಅದು. ಹಾಗಾಗಿ ಆ ಆರೋಗ್ಯ, ಅದರಲ್ಲಿ ವಿಶೇಷವಾಗಿ ತಾಯಂದಿರ ಆರೋಗ್ಯ. ಈಗ ಗಂಡಸರಾದರೆ ಮನೆಯಿಂದ ವಿಪರೀತ ನೀರು ಕುಡಿದು ಹೊರಡು ಬಿಡ್ತಾನೆ, ಎಷ್ಟು ಬೇಕಾದ್ರೆ ನೀರು ಕುಡಿತಾರೆ ಅವರು. ಇದು ನಾನು ಅನುಭವದಿಂದ ಹೇಳ್ತಾ ಇರೋದು. ನಮ್ಮ ಶಾಲೆಯಲ್ಲಿ ತುಂಬ ಟೀಚರ್ಸ್ಗಳಿದ್ರು, ನೀವ್ಯಾಕೆ ನೀರು ಕುಡಿಯೋದಿಲ್ಲ ಕೇಳಿದ್ರೆ ಅದು ನಮಗೆ ಕಷ್ಟ ಆಗ್ತದೆ ಸರ್ ಅಂತ ಹೇಳಿದ್ರು. ನೀರು ಕುಡಿಲಿಕ್ಕೆ ಕಷ್ಟ ಅಲ್ಲ, ಆಮೇಲೆ ಅವರಿಗೆ ಕಷ್ಟ ಎಂಬುದು ಗೊತ್ತು ನನಗೆ. ಹಾಗಾಗಿ ನೀರು ಕುಡಿಯದೇ ಇರುವುದರಿಂದ 60-70% ನಮ್ಮ ಶರೀರಕ್ಕೆ ನೀರಿನ ಅವಶ್ಯಕತೆ ಇದೆ. ಮತ್ತೆ ಅದು ಇದೆ ಕೂಡ. ಆ ನೀರನ್ನು ಯಾವಾಗ ಸರಿಯಾಗಿ ನಾವು ತಗೊಳ್ತೇವೋ ಆಗ ನಮ್ಮ ಆರೋಗ್ಯ ತುಂಬ ಚೆನ್ನಾಗಿರ್ಲಿಕ್ಕೆ ಸಾಧ್ಯ. ಈಗ ನಾನು ಮೊದಲಾದ್ರೆ 36 ಗಂಟೆ, ಈಗ 48 ಗಂಟೆ ಉಪವಾಸ ಇರ್ತೇನೆ. ಹೆಚ್ಚು ಕಡಿಮೆ ಒಂದು 2 ದಿವಸದಷ್ಟು ಆಯ್ತು ಅದು. ಆ 48 ಗಂಟೆಗಳ ಕಾಲ ಹಿಂದೆ ನಾನು ನೀರು ಬಿಟ್ಟು ಉಪವಾಸ ಮಾಡ್ತಿದ್ದೆ. ಆದರೆ ಸದ್ಯ ಈಗ 48 ವರ್ಷ ಕಳೆದ ಮೇಲೆ ಅದನ್ನು ಮಾಡ್ತಾ ಇಲ್ಲ. ಈಗ ನಾನು ಮಾಡುವಾಗ ನೀರು ಕುಡದೆ ಮಾಡುದು, ಹಾಗಂತ ವಿಪರೀತ ಕುಡಿತೇನೆ, ಅವಶ್ಯಕತೆ ಏನೂ ಇರುವುದಿಲ್ಲ. ಅದರ ಪರಿಣಾಮ ಏನು ಕೇಳಿದ್ರೆ ಮಾನಸಿಕ ಒತ್ತಡ, ಶರೀರದ ಆರೋಗ್ಯ ತುಂಬ ಚೆನ್ನಾಗಿರ್ತದೆ. ಹಾಗಾಗಿ ನೀರು ನಮ್ಮ ಶರೀರಕ್ಕೆ ಎಷ್ಟು ಅವಶ್ಯಕತೆ ಇದೆ ಅಷ್ಟನ್ನು ತಾಯಂದಿರಿಗೆ ತಗೊಳ್ಳಿಕ್ಕೆ ಅಸಾಧ್ಯ, ಬೇರೆ ಬೇರೆ ಕಾರಣಕ್ಕೋಸ್ಕರ. ಮನೆಯಲ್ಲಿದ್ದಾಗ ಸಮಸ್ಯೆ ಇಲ್ಲ ನನಗೆ. ಇಂತಹ ನಾನು ಕೇಳ್ತಿರೋ ಸರಳವಾದ ಮಾಹಿತಿಗಳು, ತುಂಬಾ ಯೋಗ್ಯವಾಗಿರುವಂಥ ಸರಳ ಮಾಹಿತಿ ಇದು. ಈ ರೀತಿ ನಮ್ಮ ಆರೋಗ್ಯದ ರಕ್ಷಣೆಯನ್ನ ಯಾವ ರೀತಿಯಲ್ಲಿ ಮಾಡಿಕೊಳ್ಬೇಕು, ಅದು ಶರೀರದ್ದು ಮಾತ್ರ ಅಲ್ಲ, ಮನಸ್ಸಿದ್ದು ಕೂಡ. ಇತ್ತೀಚೆಗೆ ಏನಾಗಿದೆ ಅಂದ್ರೆ ಮಾನಸಿಕವಾಗಿ ದುರ್ಬಲರಾಗುವವರ ಸಂಖ್ಯೆ ಜಾಸ್ತಿ. ಈಗ ಕೊರೋನಾ ಬಂದು ತುಂಬಾ ಜನ ಸತ್ತಿದಾರಲ್ಲ, ಅದು ಕೊರೋನಾದಿಂದ ಸತ್ತದ್ದಲ್ಲ, ಮಾನಸಿಕ ದುರ್ಬಲತೆಯಿಂದ ಸತ್ತದ್ದು. ಇಂಕಲ ಭಕ್ತನ ಪುರತುಂಬ ಬರುವಾರ್ಪನು ಜ್ವರ ಬತ್ತಿಲ್ಲ ಕ್ಯಾಪನು ಕೈಕೂರ ನಡ್ಗುನು, ಹೀಗೆ ಗ್ರಹಿಸಿಯೇ ಸತ್ತವರ ಸಂಖ್ಯೆ ಜಾಸ್ತಿ. ಅಂದ್ರೆ ಇದು ಮಾನಸಿಕವಾದಂತಹ ದುರ್ಬಲತೆ. ಇದು ಕರ್ನಾಟಕದ ಒಳಗಡೆ ಒಬ್ಬಳು ಹುಡುಗಿಗೆ ಗರಿಷ್ಠ ಮಾರ್ಕ್ ತಗೊಂಡವಳು ಪಾಸ್ ಆದ್ಲು. ನಾನು ಹೇಳ್ತಾ ಇರೋದು 10 ವರ್ಷದ ಇತ್ತೀಚಿನ ಘಟನೆ. ಇದು ಗರಿಷ್ಠ ಮಾರ್ಕ್ ಅವಳಿಗೆ. ಆ ಗರಿಷ್ಠ ಮಾರ್ಕ್ ತಗೊಂಡಂತಹ ಹುಡುಗಿಯ ರಿಸಲ್ಟ್ ಬಂದ ಕೂಡಲೇ ಪತ್ರಿಕೆಯಲ್ಲಿ ಬಂತು. ಪತ್ರಿಕೆಯನ್ನು ಅವರ ಮಾವ ಓದಿದ್ರು. ಇವಳ ಮನೆಗೆ ಪತ್ರಿಕೆ ಬರುವುದಿಲ್ಲ. ಮಾವ ಪತ್ರಿಕೆ ಓದಿದ ಕೂಡಲೇ ಒಂದು ಫೋನ್ ಮಾಡಿದ್ರು ಅವರು, ಕುಷ್ಟಿ ಮಾಡುವಂತ, ತಮಾಷೆ ಮಾಡುವಂತ ಸೊಸೆಗೆ. ಎಂತ ಫೋನ್ ಮಾಡಿದ್ದು, ನೀನು ಫೈಲ್ ಅಂತ ಮರೆಯತಿ, ರಿಸಲ್ಟ್ ಬಂದಿದೆ, ಇದರಲ್ಲಿ ನಂಬರೇ ಕಾಣ್ತಾ ಇಲ್ಲ ನಿನ್ನದು ಅಂತ. ಅದು ಕೇಳಿದ ಕೂಡಲೇ ಅವಳು ಫೈಲ್ ಆದ್ಲು. ಯಾವುದರಲ್ಲಿ? ಪರೀಕ್ಷೆಯಲ್ಲೆಲ್ಲ, ಜೀವನದಲ್ಲಿ. ಕೂಡಲೇ ಆತ್ಮಹತ್ಯೆ ಮಾಡಿಕೊಂಡ್ಳು. ಯಾಕೆ ಆತ್ಮಹತ್ಯೆ ಮಾಡಿಕೊಂಡಂದ್ರೆ, ಅವಳು ರಾತ್ರಿ ನಿದ್ರೆ ಕಟ್ಟು ಕಷ್ಟಪಟ್ಟು ಏನೇನು ಮಾಡಿ ಅವಳು ಓದಿದ್ಲು. ನಾನು ಫೈಲ್ ಆದ್ರೆ ಹೇಗೆ ಮುಖ ತೋರಿಸೋದು, ಈ ರೀತಿಯ ಚಿಂತನೆಗಳಾಗಿದ್ದಿರಬಹುದು ಅವಳಿಗೆ. ಅದಕ್ಕೋಸ್ಕರ ಆತ್ಮಹತ್ಯೆ ಮಾಡಿಕೊಂಡ್ಳು. ನಾವು ಒಂದೇ ಒಂದು ಸುದ್ದಿ ಹೇಳಿದ್ದೇನು, ನೀನು ಫೈಲ್ ಅಂತ ಮಾರಾಯತಿ ಅಂತ. ಇನ್ನೊಮ್ಮೆ ಪರೀಕ್ಷೆಗೆ ಬರಿಬಹುದು ಅಂತ ಅವಳಿಗೆ ಗೊತ್ತಿಲ್ವಾ? ಇನ್ನೊಮ್ಮೆ ಪರೀಕ್ಷೆಗೆ ಬರೆದರೆ ಒಂದೆರಡು ಫೈಲ್ ಆದರೆ ಗೊತ್ತಿದ್ದವಳು ಯಾಕೆ ಆತ್ಮಹತ್ಯೆ ಮಾಡಿಕೊಂಡ್ಳು? ಒಂದೇ ಒಂದು ಕಾರಣ, ಮಾನಸಿಕವಾಗಿರುವಂತಹ ಒಂದು ಧೈರ್ಯ, ಒಂದು ಸ್ಥೈರ್ಯ ಅದು ಕಡಿಮೆ ಇರುವುದರಿಂದ. ಈಗಿನ ಕುಟುಂಬ ಪದ್ಧತಿ, ಎರಡನೇ ವಿಷಯ ಅದು. ಕುಟುಂಬ ಪದ್ಧತಿ ಅದು ನಿಷ್ಕ್ರಿಯವಾಗುತ್ತಾ ಇರುವಂತೆ ನಾವು ದುರ್ಬಲರಾಗ್ತಾ ಇರ್ತೀವಿ. ಅಪ್ಪ ಅಮ್ಮ ಒಂದು ಮನೆಯಲ್ಲಿದ್ದರೆ ಆ ಮಗು ಬಿದ್ದಾಗ ಅಮ್ಮ ಆಫೀಸಿಗೆ ಹೋಗಿರ್ತಾರೆ, ಅಪ್ಪ ಕೆಲಸಕ್ಕೆ ಹೋಗಿರ್ತಾರೆ. ಆ ಮನೆಯಲ್ಲಿರುವಂತಹ ಕೆಲಸದಾಳು ಆ ಮಗುವನ್ನು ಎತ್ತಿದ್ರೆ ಆಯ್ತು, ಇಲ್ಲದಿದ್ರೆ ಇಲ್ಲ. ಅಷ್ಟೊತ್ತು ಆ ಮಗು ಕೂಗುತ್ತಾ ಇರಬೇಕು. ಅದೇ ನೀವು ಹಳೆಯ ಕಥೆಯನ್ನು ನೆನಪು ಮಾಡಿ, ಮನೆಯಲ್ಲಿ ಅಜ್ಜ ಅಜ್ಜಿ ಚಿಕ್ಕಪ್ಪ ದೊಡ್ಡಪ್ಪ ಮಾವ ಅತ್ತೆ ಅಣ್ಣ ತಮ್ಮ ಎಷ್ಟು ಜನ,
ಆ ಮಗು ಬಿದ್ದ ಕೂಡಲೇ ಓಡಿಕೊಂಡು ಬರುವರು ಎಷ್ಟು ಜನ. ಆ ಕಡೆಯಿಂದ ಅಜ್ಜ, ಈ ಕಡೆಯಿಂದ ಅಜ್ಜಿ, ಇನ್ನೊಂದು ಕಡೆಯಿಂದ ಚಿಕ್ಕಮ್ಮ, ಇಬ್ಬರು ಕಡೆ ಚಿಕ್ಕಪ್ಪ, ಆಮೇಲೆ ಅಣ್ಣ, ಅತ್ತಿಗೆ ಎಲ್ಲ ಓಡ್ಕೊಂಡು ಬರುವವರು. ಬಾಲಿಗೆ ದಾನೆ ಅಂತ ಆ ಮಗುವಿಗೆ ಒಂದು ರೀತಿಯ ಧೈರ್ಯ, ಇವರೆಲ್ಲ ನನ್ನ ಜೊತೆಯಲ್ಲಿದ್ದಾರೆ ಅಂತ. ಈಗ ಕೆಲಸದವಳು ಬಂದ್ರೆ ಆಯ್ತು, ಬಾರದಿದ್ರೆ ಆಯ್ತು, ಗೊತ್ತುತ್ತಾರೆ ಅವಳು ರಗಲೆ ಇದ್ದಿಂತಾರೆ, ಅವಳು ಸುಮ್ಮನೆ ಕೂತಾಳ ಅವಳು. ಇದರಿಂದ ಚಿಕ್ಕದಿರುವಾಗಲೇ ಆ ಮನಸ್ಸಿನ ಮೇಲೆ ಆಗುವ ಪರಿಣಾಮ ಅದು ಭವಿಷ್ಯತ್ತಿನಲ್ಲಿ ಸಮಸ್ಯೆಯನ್ನು ಕೊಡ್ತದೆ. ಹಾಗಾಗಿ ಒಂದನೆಯದ್ದು ಆರೋಗ್ಯದ ಮಾಹಿತಿ, ಎರಡನೆಯದ್ದು ನಮ್ಮ ಕುಟುಂಬದ ಸಂರಕ್ಷಣೆ, ಅದು ಸಂಸ್ಕೃತಿಯ ಮುಖಾಂತರ. ಹಾಗಾಗಿ ಈ ಎರಡು ವಿಷಯಕ್ಕೆ ಸಂಬಂಧಪಟ್ಟು ಇವತ್ತು ನಾವು ಸಮಗ್ರವಾದ ಚಿಂತನೆಯನ್ನು ಮಾಡಲಿಕ್ಕಿದ್ದೇವೆ. ಹಾಗಾಗಿ ನಿಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ ಏನು ಅಂತ ಕೇಳಿದರೆ, ನಮ್ಮ ಕಿವಿ ಇದೆಯಲ್ಲ, ಅದನ್ನು ಭಗವಂತ ಎರಡನ್ನು ಸಮಾನವಾಗಿ ಇಟ್ಟಿದ್ದಾನೆ. ಇಲ್ಲಿಯ ತೂತಿನ ಸರಿಗೆ ಇನ್ನೊಂದು ತೂತುಂಟು. ಹಾಗಾಗಿ ಇವರು ಇಲ್ಲಿ ವೇದಿಕೆಯಿಂದ ಏನು ಹೇಳ್ತಾರೋ ಅದು ಈ ಕಿವಿಯಲ್ಲಿ ಹೋಗಿ ಆಚೆ ಕಿವಿಯಲ್ಲಿ ಶ್ರೀ ಅಂತ ಹೊರಗೆ ಬಂದರೆ ಅದು ಏನು ಮನೆಯಲ್ಲಿ ಆಚರಣೆ ಮಾಡಲಿಕ್ಕಿಲ್ಲ. ಈಗ ಗರಿಷ್ಠ ಹಾಗೆ ಆಗುದು, ಏನೇನು ಕೇಳಿದ್ದೇವೆ ಅದು ಆಚರಣೆ ಮಾಡಲಿಕ್ಕಿಲ್ಲ. ಹಾಗಾಗಿ ಇಲ್ಲಿ ಇವತ್ತು ಏನು ಹೇಳ್ತಾರೋ ಅದು ಮುಂದೆ ನಮ್ಮ ಮನೆಯಲ್ಲಿ ಆಚರಿಸಲ್ಪಡಬೇಕು, ಅದು ಆಚರಣೆಗೆ ಬರಬೇಕು. ಆದರೆ ಮಾತ್ರ ಇವತ್ತು ನೀವು ಕಷ್ಟಪಟ್ಟು ಬಂದದ್ದಕ್ಕೆ, ಅವರಷ್ಟು ದೂರದಿಂದ ಕಷ್ಟಪಟ್ಟು ಬಂದು ನಿಮಗೆ ಸ್ವಲ್ಪ ವಿಚಾರವನ್ನು ಹೇಳಿದ್ದಕ್ಕೆ ಸಾರ್ಥಕ ಆಗತ್ತೆ. ಹಾಗಾಗಿ ಸ್ವಲ್ಪ ಅದನ್ನು ವಿಶೇಷವಾಗಿ ಬರ್ಕೊಂಡ್ರೆ, ಯಾಕಂದ್ರೆ ಎಲ್ಲವೂ ಕೂಡ ನಮ್ಮ ತಲೆಯಲ್ಲಿ ಉಳಿಲಿಕ್ಕಿಲ್ಲ. ತರ ಒಂದು ವೇಳೆ ನಮ್ಮಲ್ಲಿ ಈಗ ಪುಸ್ತಕ ಇಲ್ಲ, ಹೋದ ಕೂಡಲೇ ಅದನ್ನು ಬರ್ಕೊಂಡ್ರೆ ಅದು ಸ್ವಲ್ಪ ಲಾಭ ಆಗುತ್ತೆ. ಹಾಗೆ ಆ ದೃಷ್ಟಿಯಿಂದ ನಾವು ಯೋಚನೆ ಮಾಡಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋಣ. ಕೊನೆಯದಾಗಿ ಈ ಕಾರ್ಯಕ್ರಮ ಶುರು ಮಾಡಬೇಕಾದ್ರೆ ನಾವು ಊಟದ ವ್ಯವಸ್ಥೆ ಇಲ್ಲ, ಮಧ್ಯಾಹ್ನ ಆಗುವಾಗ ಒಂದು 12 ಗಂಟೆಗೆ ಬಿಡುವುದವರನ್ನು ಅಂತ ಯೋಚನೆ ಮಾಡಿದ್ದೆವು. ಆದರೆ ಆಮೇಲೆ ಏನನ್ನಿಸ್ತಂದ್ರೆ, ಈಗಲೂ ಗೊತ್ತಲ್ಲ ನನಗೆ ಕಾರ್ಯಕ್ರಮ ಎಷ್ಟು ಗಂಟೆಗೆ ಶುರುವಾಗಬೇಕಿತ್ತು? ಶುರುವಾಗಬೇಕಾದ್ರೆ ಎಷ್ಟು ಗಂಟೆಗೆ? ನಿಮಗೆಲ್ಲ ಕಾಗದಲ್ಲಿ ಓದಿದ್ರಲ್ಲ, 10 ಗಂಟೆಗೆ. ಎಮ್ಮೆಗಡೆ ಗಂಟೆ ನೋಡಿ, ಅಂದ್ರೆ 1 ಗಂಟೆ ತಡವಾಗಿ ನಮ್ಮ ಗಾಡಿ ಓಡ್ತಾ ಉಂಟು. ಈಗ ಇದು ಇವತ್ತೊಂದಲ್ಲ, ಯಾವಾಗಲೂ ಹೀಗೆ ಗೊತ್ತಾ. ಅಂದ್ರೆ ಮತ್ತೆ ಹೊರಡುವಾಗ ಒಂದೊಂದೆಲ್ಲ ಅಲ್ಲಿ ಇಲ್ಲೆಲ್ಲ ಸಿಕ್ಕಿ ಆಗಿರುತ್ತೆ. ಆದ್ರೆ ನೀವು ಏನು ಬಾರಿ ತಡ ಅಂತ ಯೋಚನೆ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಈ 1 ಗಂಟೆ ಈಗ ತಡ ಆದದ್ದು, ನಾವು 11 ಗಂಟೆಗೆ 12 ಗಂಟೆಗೆ ಬಿಡಬೇಕು ಅಂತ ಯೋಚನೆ ಮಾಡಿದ್ರು ಕೂಡ ಅದೇನಾಗುತ್ತೆ, 12 ಗಂಟೆಗೆ ಬಿಡಬೇಕಾದ್ದು 1 ಗಂಟೆ ತಡ ಅಲ್ಲ, ಅದು ಮುಂದಕ್ಕೆ ಹೋಗ್ಬೇಕಲ್ಲ. ಹಾಗೆ ಎಷ್ಟು ಗಂಟೆಗೆ ಬಿಡಬೇಕು? 1 ಗಂಟೆಗೆ ಬಿಡಬೇಕಲ್ಲ. 1 ಗಂಟೆಗೆ ನೀವು ಇಲ್ಲಿಂದ ಹಾಗೆ ಹೋದ್ರೆ ಮನೆಯಲ್ಲಿ ಹೋಗಿ ಭಯಂಕರ ಬಡ ಆಯ್ತಲ್ಲ ತಿನ್ಕಂತ ತಿಂದ್ರೆ, ಆಗ ಅಲ್ಲಿ ಅತ್ತೆಯ ಮಾವನು ಅಥವಾ ಗಂಡನ ಯಾರು ಇದ್ರೆ ಏನೇ ಶಿಶು ಮಂದಿರಿಗೆ ಓದಿದಾಳ ಕೊಡ್ತಿದ್ದಾರ. ಹಾಗಾಗಿ ನಿಮ್ಮ ತಲೆ ತುಂಬಿಸುವುದು ಮಾತ್ರ ಅಲ್ಲ, ನಿಮ್ಮ ಹೊಟ್ಟೆಯೂ ತುಂಬಿಸಬೇಕು ಅಂತ ಯೋಚನೆ ಮಾಡಿ, ಕೆಲವರಲ್ಲಿ ಹೇಳಿದ್ರು ಈಗ ಒಂದು ಗಂಜಿ ಊಟ ಕೊಡಬೇಕು ಅಂತ. ಗಂಜಿ ಊಟ ಆಯ್ತಾ, ಗಂಜಿ ಊಟ ಅಂತ ಯೋಚನೆ ಮಾಡಿದ್ದು. ಆದರೆ ನಾನೀಗ ಹೇಳಿದ್ರಲ್ಲ, ಅವರು ನಾರಾಯಣರು, ಅವರು ಒಳ್ಳೆಯರಂತ. ಹಾಗೆ ಪ್ರತಿ ದಿವಸವೂ ಊಟ ಮಾಡಿದ್ದೇನೆ. ಆದರೆ ಪ್ರತಿ ದಿವಸವೂ ಗಂಜಿ ಊಟ ಅಲ್ಲ, ಪ್ರತಿ ದಿವಸ ಪಾಯಸ ಊಟ ಮಾಡ್ತಾ ಇದ್ದೇವೆ ನಾವು. ಅಂದ್ರೆ ಕಳೆದ ವರ್ಷ ಶ್ರೀರಾಮಚಂದ್ರ, ಸೀತಾದೇವಿ, ಹನುಮಂತ ದೇವರು ಕೂತಿರುವಂತಹ ಜಾಗ ಇದು. ಹಾಗಾಗಿ ಇಲ್ಲಿ ಬರಗಾಲ ಇಲ್ಲ, ಇಲ್ಲಿ ಯಾವುದಕ್ಕೂ ಕೊರತೆ ಇಲ್ಲ. ಹಾಗಾಗಿ ಮಧ್ಯಾಹ್ನದ ಊಟದವರೆಗೆ ಯಾರು ಗಂಟೆ ನೋಡ್ಲಿಕ್ಕಿಲ್ಲ. ಊಟ ಆದ ಮೇಲೆ ಗಂಟೆ ನೋಡಿ ಏತಾನು ನನ್ನ ಹೆಂಚು ಬೋಪುನು ಅಂತ. ಹಾಗಾಗಿ ಅಲ್ಲಿವರೆಗೆ ಶ್ರದ್ಧೆಯಿಂದ ಇದ್ದು ಈ ಕಾರ್ಯಕ್ರಮದಲ್ಲಿ ಸಂಪೂರ್ಣವಾಗಿ ಭಾಗವಹಿಸಿ, ಮುಂದೆ ಒಟ್ಟು ನಮ್ಮ ಶಿಶು ಮಂದಿರದ ಎಲ್ಲ 7 ಬೀಳುಗಳಲ್ಲಿ ಬರೀ ಏಳಿಗೆ ಮಾತ್ರ ಅಲ್ಲ, ಕಷ್ಟಾದಗಳು ಇರಬೇಕು ನಮ್ಮೊಟ್ಟಿಗೆ. ಹಾಗಾಗಿ ಅದರಲ್ಲಿ ಪಾಲ್ಗೊಂಡು ಈ ಶಿಶು ಮಂದಿರವನ್ನ ಬೆಳೆಸುವಲ್ಲಿ ಜೊತೆಯಲ್ಲಿ ಈ 2 ಗ್ರಾಮಗಳು, ಕಿನ್ಯ ಗ್ರಾಮದ ಒಂದು ಕಿನ್ಯ ಗ್ರಾಮ, ಪಕ್ಕದ ಗ್ರಾಮ, ಈ ಗ್ರಾಮವನ್ನ ಒಂದು ಸುಸಂಸ್ಕೃತ, ಆಮೇಲೆ ಒಂದು ಯೋಗ್ಯವಾಗಿರುವಂತಹ ಗ್ರಾಮವನ್ನು ಮಾಡುವಲ್ಲಿ ತಾವು ಯಶಸ್ವಿಯನ್ನು ಕಾಣಬೇಕು ಅಂತ ವಿನಮ್ರವಾಗಿ ಪ್ರಾರ್ಥನೆ ಮಾಡ್ತಾ ನಿಮಗೆಲ್ಲರಿಗೂ ಕೂಡ ವಂದಿಸ್ತಾ ವಿರಮಿಸ್ತೇನೆ. ಬೋಲೋ ಭಾರತ್ ಮಾತಾ ಕಿ. ಸ್ವರ ಕೇಳಿ ಸಾಕಾಗಲಿಲ್ವಾ ಅಂತ. ಎಲ್ಲ ತಿಂಡಿ ಮಾಡಿದ್ದೀರಲ್ಲ? ತಿಂಡಿ ಮಾಡಿದರೆ ಇಲ್ಲ ಎಲ್ಲ ಬರುವಾಗ, ಗಡಿಬಿಡಿಗೆ ಬರುವಾಗ
ಎಲ್ಲರಿಗೆ ಕೊಟ್ಟು ನಾವು ತಿಂಡಿ ಮಾಡದೆ ಬಂದಿದ್ದೀವ. ಒಳ್ಳೆ ಸ್ವರ ಬರಬೇಕು, ತಾಯಂದಿರ ಬಾಯಿಂದ ಒಳ್ಳೆ ಕಂಠದ ಒಳ್ಳೆ ಧ್ವನಿ ಬರಲಿ. ಬೋಲೋ ಶ್ರೀರಾಮಚಂದ್ರ ಮಹಾರಾಜ್ ಕಿ. ಎಲ್ಲರೂ ಹೇಳಿಲ್ಲ ಅಂತಲೇ ಕಾಣುದು ನನಗೆ. ಹಿಂದಿನಿಂದ ಸ್ವರ ಕೇಳ್ತದೆ, ಮುಂದಿನಿಂದ ಕೇಳುದಿಲ್ಲ. ನನಗೆ ಕೇಳಬೇಕಾದ ಇಲ್ಲಿಂದ ಅಲ್ವಾ. पवन सुत हनुमान की, गंगा माता की, गो माता की, बोलो भारत माता की।
ಆಗಮಿಸಿದ ನಮ್ಮ ಶಿಶು ಮಂದಿರ ಹಿತೈಷಿಗಳು ಸದಾಕಾಲ ನಮ್ಮೊಟ್ಟಿಗೆ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಡೀನ್ ವಿಕಾಸ್ ಗ್ರೂಪ್ ಆಫ್ ಎಜುಕೇಶನ್ ಮಂಗಳೂರು ಇವರಿಗೆ ತುಂಬ ಹೃದಯದ ಸ್ವಾಗತವನ್ನು ಈ ಸಂದರ್ಭದಲ್ಲಿ ನೀಡುತ್ತಿದ್ದೇನೆ. ಇವರಿಗೆ ಶ್ರೀಮತಿ ಶಾರದಾ ಇವರು ಕೆಲವೇ ನಿಮಿಷದ ಹಿತನುಡಿಗಳನ್ನು ನುಡಿಯಬೇಕಾಗಿ ತಮ್ಮಲ್ಲಿ ವಿನಂತಿಸಿದ. ಹಿರಿಯರಿದ್ದೀರಿ, ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ವಿದ್ವಾಂಸರಿದ್ದೀರಿ. ಸರ್ವರಿಗೂ ಪ್ರಥಮ ವಂದನೆಯನ್ನು ಸಲ್ಲಿಸುತ್ತಾ ಒಂದೆರಡು ಮಾತುಗಳನ್ನು ಹೇಳ್ತೇನೆ. ಕೇಶವ ಶಿಶು ಮಂದಿರ ಇದು ನಾನು ಬಾಲ್ಯದಲ್ಲಿ ಇದ್ದಾಗ ಈ ಕಡೆ ಸೋಮೇಶ್ವರ, ಉಚ್ಚಿಲ, ಸಂಕೊಳಿಗೆಯಲ್ಲಿ ನಮ್ಮ ಹಿರಿಯರ ಮನೆ ಇತ್ತು. ಅಲ್ಲಿ ನಾವು ಈ ಕಡೆ ಆ ಕಾಲದಲ್ಲಿ ಇಲ್ಲಿ ಮರದ ಮಿಲ್ಲಿಗೆ ಕೆತ್ತೆ ಹೇಳ್ತಾರಲ್ಲ ಅದಕ್ಕೆ ಬರ್ತಾ ಇದ್ದೆವು. ಆವಾಗ ನಾವು ನಡ್ಕೊಂಡು ಬರುವುದು, ಹಾಗೆ ಏನು ರಿಕ್ಷಾ ಅದಿದೇನೋ ಇರಲಿಲ್ಲ. ಆ ನಡ್ಕೊಂಡು ಬರುವ ಸಂದರ್ಭದಲ್ಲಿ ಈ ಶಿಶು ಮಂದಿರದ ಬಗ್ಗೆ ಕೇಳಿ ತಿಳ್ಕೊಂಡಿದ್ದೇನೆ. ಆಗ ಇದ್ದಂಥ ಆ ಏನು ಕುಟೀರ ಇದೀಗ ಬಹಳ ಎತ್ತರಕ್ಕೆ ಬೆಳೆದು ನಿಂತಿದೆ. ವರ್ಷಕ್ಕೆ ಹೊಸ ಹೊಸ ಕಾರ್ಯಕ್ರಮಗಳನ್ನು ತಿಂಗಳಿಗೊಂದರಂತೆ ಮಾಡ್ತಾ ಇದ್ದಾರೆ. ತುಂಬ ಖುಷಿ ಕೊಟ್ಟಿದೆ. ಇವಾಗ ನಾನು ಈ ಪಕ್ಕದಲ್ಲೇ ಇರುವಂತಹ ಮೀನಾಜಿ ಶಾಲೆಗೆ ಮುಖ್ಯ ಶಿಕ್ಷಕಿಯಾಗಿ 2 ವರ್ಷ ಅಷ್ಟೇ ಆಯಿತು ಬಂದು. ಕಾರ್ಯಕ್ರಮವನ್ನು ಶಾಲೆಯ ಜಗಲಿಯಲ್ಲಿ ನಿಂತು ಈಚೆ ಕಣ್ಣಾಯಿಸಿದರೆ ಇಲ್ಲಿ ಮಣ್ಣು ತುಂಬಿಸಿ ಲೆವೆಲ್ ಮಾಡಿದ್ದು ಆ ಒಂದು ವಾತಾವರಣ ಕಾರಣ ಕಳೆದ ವರ್ಷ ಶ್ರೀರಾಮದೇವರ ಪಟ್ಟಾಭಿಷೇಕ ಕಾರ್ಯಕ್ರಮ ನಡೆಯಿತು. ಇಲ್ಲಿ ಬಹಳ ವಿಜೃಂಭಣೆಯಿಂದ ಆಗಿದೆ, ಕಣ್ತುಂಬಿಸಿಕೊಂಡಿದ್ದೇವೆ ನಾವು. ಈ ಸಮಯದಲ್ಲಿ ಈ ವರ್ಷದಲ್ಲಿ ಗ್ರಾಮ ವಿಕಸನ ಸಪ್ತಾಹ ಅಂತೇಳಿ ಹಮ್ಮಿಕೊಂಡಿದ್ದೇವೆ. ಮಕ್ಕಳಿಂದ ಹಿಡಿದು ಹಿರಿಯರವರೆಗೆ ಮನೆ ಸಂಸ್ಕೃತಿ ಸಂಸ್ಕಾರ ಹೇಗಿರಬೇಕು, ನಾವು ಹಿಂದೂ ಸಂಸ್ಕೃತಿಯನ್ನ ಹೇಗೆ ಬೆಳೆಸಬೇಕು, ಅದರ ಅಭಿವೃದ್ಧಿ ಹೇಗೆ ಆಗಬೇಕು, ಜೊತೆಯಲ್ಲಿ ನಾವು ಚಾಪೆಯಿಂದ ಏಳುವಾಗಲೇ ಆ ದೇವರಿಗೆ ವಂದಿಸುತ್ತಾ ಏನು ನಮ್ಮ ಸಂಸ್ಕೃತಿ ಇದೆ, ಬಲಭಾಗದಲ್ಲಿ ಮಲಗಿ ಬಲಭಾಗದಿಂದ ಹೇಳ್ಬೇಕು, ರಾತ್ರಿ ಚಾಪೆಯಲ್ಲಿ ಮಲಗುವಾಗ ಸುಖ ನಿದ್ರೆಯನ್ನ ಮಾಡಬೇಕಾದ್ರೆ ದೇವರ ಸ್ಮರಣೆಯನ್ನ ಮಾಡಿ ಇವತ್ತಿನ ದಿನ ಚಂದದಲ್ಲಿ ನೀನು ಕಳೆಯುವಂತೆ ಮಾಡಿದೀಯಾ, ಮುಂದೆಯೂ ಹಾಗೆಯೇ ಸುಖ ನಿದ್ರೆಯನ್ನ ಕೊಡು, ನಾಳೆಯ ಕಾರ್ಯ ನಿನಗೆ ಬಿಟ್ಟದ್ದು ಅಂತ ಹೇಳ್ತಾ ನಾವು ನಿದ್ದೆಯನ್ನ ಮಾಡ್ತೀವಿ. ಹಾಗೆಯೇ ಈ ಮಧ್ಯದ ಈ ಅಂತರದಲ್ಲಿ ನಮ್ಮ ಜೀವನವೂ ಹಾಗೆ ಶಿಶುವಾಗಿ ಹುಟ್ಟಿ ಪ್ರಾಯ ಶತಾಯುಷಿಯಾಗಿ ದೇವರ ಪಾದ ಸೇರುವಂತಾಗಬೇಕು. ಆ ಮಧ್ಯದಲ್ಲಿ ಏನೊಂದು ಅವಘಡಗಳು ಆಗಬಾರದು ಎಂದು ಆ ಸಂಸ್ಕಾರ ಏನು ಸಂಸ್ಕೃತಿ ಇದೆ ಅದನ್ನ ಯಾವ ರೀತಿ ನಾವು ಆರೋಗ್ಯವನ್ನ ಈಗಾಗಲೇ ಆರೋಗ್ಯದ ಬಗ್ಗೆ ಮಾಹಿತಿ ಎಲ್ಲ ಕೆಲವು ಕೊಟ್ಟು ಅದಕ್ಕಿಂತಲೂ ಹೆಚ್ಚಿನ ಮಾಹಿತಿಗಳನ್ನ ಕೊಡುವವರಿದ್ದಾರೆ ನಮ್ಮ ಸಂಸ್ಕೃತಿ ಡಾಕ್ಟರ್ ಅವರು ಹೆಸರೇ ಸಂಸ್ಕೃತಿ. ಆ ಹೆಸರಿನಿಂದಲೇ ಸಂಸ್ಕಾರವನ್ನ ಎಲ್ಲ ಕಡೆಗೆ ಬಿತ್ತರಿಸುವವರಿದ್ದಾರೆ. ಜೊತೆಗೆ ಮಂಜುಳಾ ರಾವ್ ಅವರು ಸಹ ಮಂಜುಳ ನಿನಾದದೊಂದಿಗೆ ತಮ್ಮೆಲ್ಲರ ಕಿವಿಯನ್ನ ತುಂಬಿಸಿ ಯಾವುದೇ ಒಂದು ಏನು ಹೇಳ್ತಾರೆ ಅದಕ್ಕೆ ಘೋರತೆ ಇಲ್ಲ, ಇಲ್ಲಿ ಆಗುವಂತ ಎಲ್ಲಾ ವಿಷಯಗಳು ಮಂಜುಳ ನಾದದ ಹಾಗೆ ನಿಮ್ಮ ಮನಸ್ಸನ್ನ ತಟ್ಟಲಿ. ಅದನ್ನ ನೀವು ಮುಂದೆ ನಿಮ್ಮ ಮನೆಯಲ್ಲಿ ಅದೇ ರೀತಿಯಾಗಿ ಅದನ್ನ ಹೊರಗೆ ತನ್ನ ಮನೆಯಲ್ಲಿ ಅನುಸರಿಸಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಬಹಳ ಚಂದದಲ್ಲಿ ವಾರಪೂರ್ತಿ ಯಶಸ್ವಿಯಾಗಿ ನಡೆಯುವಂತೆ ಆ ಭಗವಂತ ಶ್ರೀರಾಮದೇವ ಅನುಗ್ರಹಿಸಲಿ. ಎಲ್ಲರಿಗೂ ವೇದಿಕೆಯಲ್ಲಿರುವ ಎಲ್ಲ ಗಣ್ಯ
ರಿಗೂ ಹಾಗೂ ನನ್ನ ಈ 2 ಮಾತುಗಳನ್ನು ಆಲಿಸಿದ ತಮಗೆಲ್ಲರಿಗೂ ವಂದಿಸುತ್ತಾ ನನ್ನೆರಡು ಮಾತುಗಳನ್ನು ಕೊನೆಗೊಳಿಸ್ತೇನೆ. ಜಯ ಶ್ರೀರಾಮ್. ವಿರಾಕಿನ್ಯ ಇವರಿಗೆ ಹೃತ್ಪೂರ್ವಕ ನಮನಗಳನ್ನು ಸಲ್ಲಿಸುತ್ತೇನೆ. 31 ವರ್ಷಗಳಿಂದ ಸಾಮಾಜಿಕ, ಸಾಂಸ್ಕೃತಿಕ, ಧಾರ್ಮಿಕ ಹಾಗೂ ಶೈಕ್ಷಣಿಕ ಚಟುವಟಿಕೆಗಳನ್ನು ಹಮ್ಮಿಕೊಂಡು ಒಂದು ಮಕ್ಕಳಿಗೆ ಚಿಕ್ಕಂದಿನಲ್ಲೇ ಎಳೆಯ ಪ್ರಾಯದಲ್ಲೇ ವಿದ್ಯೆಯೊಟ್ಟಿಗೆ ಅವರಿಗೆ ಸಂಸ್ಕಾರವನ್ನು ನೀಡಿ ಅವರ ವ್ಯಕ್ತಿತ್ವದ ರೂಪಣೆಗೆ ಕಾರಣವಾಗಿರುವ ಕೇಶವ ಶಿಶು ಮಂದಿರ ಸುತ್ತಮುತ್ತದ ಗ್ರಾಮದ ಮುನ್ನಡೆ ಹಾಗೂ ಪ್ರಗತಿಗೆ ಪಾತ್ರರಾಗಿದ್ದಾರೆ. ಅವರ ಈ ಗ್ರಾಮ ವಿಕಾಸ ಸಪ್ತಾಹ ಒಳ್ಳೆಯ ರೀತಿಯಲ್ಲಿ ಸಾಗಲಿ ಎಂದು ಆಶಿಸುತ್ತಾ ನನ್ನ ಇವತ್ತಿನ ವಿಚಾರವನ್ನು ನಾನು ಮುಂದುವರಿಸುತ್ತೇನೆ. ಮಹಿಳೆ ಸಮಾಜದ ಬೆನ್ನೆಲುಬುಗಳ ಆರೋಗ್ಯ ಮತ್ತು ಉನ್ನತಿ ದೇಶದ ಉನ್ನತಿಗೆ ಅನುಪಾತವಾಗಿದೆ. ನಮ್ಮ ಮಹಿಳೆಯರಲ್ಲಿ ಕಂಡುಬರುವ ಸಾಮಾನ್ಯವಾದ ಋತುವಿನ ಸಮಯದಲ್ಲಿ ಕಂಡುಬರುವ ಸಮಸ್ಯೆಗಳು ಹಾಗೂ ಕ್ಯಾನ್ಸರ್ ಸಮಸ್ಯೆ, ಹಾರ್ಮೋನಿಯ ಸಮಸ್ಯೆ ಹಾಗೂ ಗರ್ಭಿಣಿಯರಿಗೆ ಸಂಬಂಧಪಟ್ಟಂತೆ ಕೆಲವು ಅಂಶಗಳು ಹಾಗೂ ಸಮಸ್ಯೆಗಳು, ಇದರ ಬಗ್ಗೆ ನಾನು ಚರ್ಚಿಸಲು ಇವತ್ತು ಬಯಸ್ತಾ ಇದ್ದೇನೆ. ಸಾಧಾರಣವಾಗಿ ಏನಾಗ್ತದೆ ಅಂದ್ರೆ, ಮನೆಯಲ್ಲಿ ಹೆಂಗಸರು ಮನೆಯವರ ಕಾಳಜಿ ಮತ್ತೆ ಮನೆಯಲ್ಲಿರುವ ವೃದ್ಧರ ಕಾಳಜಿ ಅಥವಾ ಮಕ್ಕಳ ಕಾಳಜಿ ಮಾಡ್ತಾ ತಮ್ಮ ಕಾಳಜಿಯನ್ನು ನಿರ್ಲಕ್ಷಿಸುತ್ತಾರೆ. ಅವರ ಆರೋಗ್ಯದ ಬೆಂಬಲದಿಂದಲೇ ಸಂಸಾರ ಸರಿಯಾಗಿ ಸಾಗ್ತಾ ಇದೆ ಅಂತ ಅವರಿಗೆ ಅರಿವಿರುವುದಿಲ್ಲ. ಸಣ್ಣ ಪುಟ್ಟ ಆರೋಗ್ಯದ ತಾಪತ್ರೆಗಳನ್ನು ಅವರು ನಿರ್ಲಕ್ಷಿಸುತ್ತಾರೆ. ಆದರೆ ಹೀಗೆ ಮಾಡದೆ ಸಮಸ್ಯೆ ಚಿಕ್ಕದಾಗಿದ್ದಾಗಲೇ ಅದರ ಪರಿಹಾರವನ್ನು ನಾವು ಕಂಡುಕೊಳ್ಳುವುದು ಬುದ್ಧಿವಂತಿಕೆ. ನಮ್ಮ ದೇಶದಲ್ಲಿ 11 ರಿಂದ 15 ವರ್ಷದಲ್ಲಿ ಹೆಣ್ಣು ಮಕ್ಕಳು ಋತುಮತಿ ಆಗ್ತಾರೆ. ಈ ಋತುಮತಿ ಆಗ್ಬೇಕಾದ್ರೆ ತೆಗೆದುಕೊಳ್ಳೋ ಆರೈಕೆ ಅಥವಾ ಋತುಮತಿ ಆಗುವಕ್ಕಿಂತ ಮುಂಚೆ ನಮ್ಮ ದೇಹದಲ್ಲಿ ಆಗುವ ಮಾನಸಿಕ ದೈಹಿಕ ಹಾಗೂ ಮಾನಸಿಕ ಪರಿವರ್ತನೆಗಳ ಬಗ್ಗೆ ತಾಯಂದಿರು ಅಂದ್ರೆ ಹೆಣ್ಣು ಮಕ್ಕಳ ತಾಯಂದಿರೇ ಅವರಿಗೆ ಬುದ್ಧಿ ಬರ್ಬೇಕಾದ್ರೆ ತಿಳುವಳಿಕೆ ಮಾಡಿ ಕೊಡ್ಬೇಕು. ಮೊದಲಿನ ಕಾಲದಲ್ಲಿ ಎಲ್ಲ ಋತುಮತಿಯ ಬಗ್ಗೆ, ಋತುವಾಗೋದ್ರ ಬಗ್ಗೆ ಓಪನ್ಲಿ ಡಿಸ್ಕಷನ್ ಮಾಡ್ತಾ ಇರಲಿಲ್ಲ ತಾಯಿ ಮತ್ತೆ ಮಗಳ ನಡುವೆ. ಆದ್ರೆ ಈಗ ಇಲ್ಲಿ ನೆರೆದಿರೋ ಎಲ್ಲರೂ ಅಂದ್ರೆ ಎಜುಕೇಟೆಡ್ ಪಾಪ್ಯುಲೇಷನ್ ಆದ ಕಾರಣ ತಾಯಂದಿರೇ ಹೆಣ್ಣು ಮಕ್ಕಳಿಗೆ ಸ್ನೇಹಿತೆಯಾಗಿ ಆ ಮಕ್ಕಳಿಗೆ, ಹೆಣ್ಣು ಮಕ್ಕಳು ಬುದ್ಧಿ ಬರುವ ಟೈಮಲ್ಲಿ ಅವರಿಗೆ ಕರೆಕ್ಟ್ ಆಗಿ ಋತು ಅಂದ್ರೆ ಎಂತ, ಋತುಮತಿ ಆಗುದಂದ್ರೆ ಏನು, ಅದರ ಆರೈಕೆ, ಆ ಸಮಯದಲ್ಲಿದ್ದ ಆರೈಕೆ, ಮುನ್ನೆಚ್ಚರಿಕೆ, ಇದನ್ನೆಲ್ಲ ತಾಯಂದಿರೇ ಮಕ್ಕಳಿಗೆ ಹೇಳಿಕೊಡೋದು ತುಂಬಾ ಮುಖ್ಯ. ಋತುಮತಿ ಆದ 1 ಅಥವಾ 2 ವರ್ಷ ಸಾಮಾನ್ಯವಾಗಿ ಕೆಲ ಹೆಣ್ಣು ಮಕ್ಕಳಿಗೆ ಕೆಲವು ತಾಪತ್ರೆ ಬರುವುದು ಸಹಜ. ಅಂದ್ರೆ ಕೆಲವು ಹೆಣ್ಮಕ್ಳಿಗೆ ತುಂಬಾ ರಕ್ತಸ್ರಾವ ಆಗ್ತದೆ ಮುಟ್ಟಿನ ಸಮಯ, ಕೆಲವು ಹೆಣ್ಮಕ್ಳಿಗೆ ಕಡಿಮೆ ರಕ್ತಸ್ರಾವ ಆಗ್ತದೆ. ಅಂದ್ರೆ ಒಮ್ಮೆ ಮುಟ್ಟು ಕಂಡು ಬಂದು 2-3 ತಿಂಗಳೇ ಆಗದೆ ಇರುವುದು, ಅಥವಾ 15-20 ದಿನಕ್ಕೆ ಒಮ್ಮೆ ಮುಟ್ಟಾಗುವುದು, ಹೀಗೆಲ್ಲ ಫಸ್ಟ್ ಮುಟ್ಟಾದ 1-2 ವರ್ಷಕ್ಕೆ ಸಾಮಾನ್ಯ. ಅದು ಯಾಕೆಂದ್ರೆ ಈಗ ನಮ್ಮ ಬಾಡಿಯಲ್ಲಿ ಗ್ರಂಥಿ ಅಂತ ಹೇಳ್ತೀವಿ, ಹಾರ್ಮೋನ್, ಹೈಪೋಥಾಲಮಸ್, ಪಿಟ್ಯೂಟರಿ ಮತ್ತೆ ಅಂಡಾಶಯದ ಹಾರ್ಮೋನ್ಗಳು ಪ್ರಬುದ್ಧತೆ ಅಂದ್ರೆ ಮೆಚೂರ್ ಆಗ್ಲಿಕ್ಕೆ ಅವರಿಗೆ ಆ ಹಾರ್ಮೋನ್ ಮೆಚುರಿಟಿಗೆ ಆ 1-2 ವರ್ಷ ಕಾಲ ಬೇಕಾಗ್ತದೆ. ಸೊ ಹಾಗಾಗಿ ಇಂಥ ಸಮಸ್ಯೆ ಇಟ್ಕೊಂಡು ಡಾಕ್ಟರ್ನ ಸಲಹೆ ಪಡೆದು ಬಂದ ಮಹಿಳೆಯರು ಅಥವಾ ತಾಯಂದಿರು ಮತ್ತೆ ಮಕ್ಕಳಲ್ಲಿ ನಾವೆಂತ ಹೇಳ್ತೇವೆ ಅಂದ್ರೆ, ಕಾದು ನೋಡಿ, 1-2 ವರ್ಷದಲ್ಲಿ ಬರುವಂತ ಈ ತೊಂದರೆ ಸಾಧಾರಣವಾಗಿ ಹೋಗ್ತದೆ. ಅದು 3ನೇ ವರ್ಷ 4ನೇ ವರ್ಷ ಆಗ್ಬೇಕಾದ್ರೆ ತನ್ನಷ್ಟಕ್ಕೆ ತಾನೇ ರೆಗ್ಯುಲರ್ ಆಗ್ತದೆ. ಅಂದ್ರೆ ಟೈಮ್ಗೆ ಬರ್ತದೆ ಮುಟ್ಟು. 1-2 ವರ್ಷ ಕಳೆದ ನಂತರವೂ ಸಹ ಹೀಗೆ ಈ ಮುಟ್ಟಿನ ಏರುಪೇರು ಕಂಡು ಬಂದಲ್ಲಿ ಅದಕ್ಕೆ ನೀವು ಸಲಹೆ ಪಡೆದಲ್ಲಿ ನಾವು ಅದಕ್ಕೆ ತಕ್ಕ ಪರೀಕ್ಷೆಯನ್ನು ಮಾಡಲಿಕ್ಕೆ ಹೇಳ್ತೇವೆ. ಈ ಋತುಮತಿ ಅಂದ್ರೆ ಒಂದು ದೊಡ್ಡವರಾಗುದು ಅಂತ ಹೇಳ್ತೇವೆ, ಹೆಣ್ಮಕ್ಳು ದೊಡ್ಡವರಾದ್ರು ಅಂತ. ಋತುಮತಿ ಆಗೋಕ್ಕಿಂತ ಮುಂಚೆ 1-2 ವರ್ಷದ ಮುಂಚೆ ಹೆಣ್ಣು ಮಕ್ಕಳಲ್ಲಿ ಮಾನಸಿಕ ಮತ್ತು ದೈಹಿಕ ಪರಿವರ್ತನೆ ಆಗ್ತದೆ. ಅಂದ್ರೆ ಕೆಲವು ಸತಿ ಅವರಿಗೆ ಮೆಂಟಲ್ ಇನ್ಸ್ಟೆಬಿಲಿಟಿ ಅಂದ್ರೆ ಮಾನಸಿಕ ಅಸ್ಥಿರತೆ ಅಥವಾ ಖಿನ್ನತೆ ಕಂಡು ಬರೋದು ಕಾಮನ್. ಅದು ಯಾಕಂದ್ರೆ ಈ ಗ್ರಂಥಿ ಈಸ್ಟ್ರೋಜನ್ ಪ್ರೊಜೆಸ್ಟ್ರಾನ್ ಅಂತ ಗ್ರಂಥಿಗಳು ಬಹಳ ಇದಕ್ಕೆ ಪ್ರಮುಖವಾದ ಕಾರಣ.
ಈ ಈಸ್ಟ್ರೋಜನ್ ಪ್ರೊಜೆಸ್ಟ್ರಾನ್ ಗ್ರಂಥಿಗಳ ಏರುಪೇರಿನಲ್ಲೇ ಈ ಮಾನಸಿಕ ಅಸ್ಥಿರತೆ ಇರುವುದು. ಬರೀ ಋತುಮತಿ ಆದವರಲ್ಲೂ ಅಲ್ಲ. ಈಗ ಸಾಧಾರಣವಾಗಿ ಹೆಂಗಸರು ಕಾಮನ್ ಆಗಿ ಹೇಳ್ತಾರೆ, ನನಗೆ ಮುಟ್ಟಿನ ಸಮಯದಲ್ಲಿ ತುಂಬಾ ಕೋಪ ಬರ್ತದೆ, ಅಥವಾ ತುಂಬಾ ದುಃಖ ಆಗ್ತದೆ, ಅಥವಾ ಒಬ್ಬಳೇ ಇರಬೇಕು ಅನ್ನಿಸ್ತದೆ, ಅಥವಾ ನನ್ನನ್ನು ಯಾರು ಪ್ರೀತಿ ಮಾಡುವುದಿಲ್ಲ, ನನ್ನನ್ನು ಕೇರ್ ಮಾಡ್ಲಿಕ್ಕೆ ಯಾರು ಇಲ್ಲ ಅನ್ನುವಂತ ಭಾವ ಕಾಮನ್ ಒಂದು 90% ಹೆಂಗಸರಲ್ಲಿ ಇರ್ತದೆ. ಸೊ ಇದು ಯಾಕೆ ಅಂದ್ರೆ ಆ ಮುಟ್ಟಿನ ಸಮಯದಲ್ಲಿ ಕಂಡುಬರುವ ಗ್ರಂಥಿಗಳ ಏರುಪೇರಿನಿಂದ ಹೀಗೆ ಆಗ್ತದೆ. ಸೊ ಈ ಏರುಪೇರು ಈಗ ಹೊಸದಾಗಿ ಮುಟ್ಟಾಗಿರುವ ಋತುಮತಿಯಾಗಿರುವ ಹೆಣ್ಣು ಮಕ್ಕಳಲ್ಲಿ ಹೀಗೆ ಅದು ಈ ಏರುಪೇರು ಮಾನಸಿಕ ಅಸ್ಥಿರತೆ ಬಂದಾಗ ಅವರಿಗೆ ಸಮಾಧಾನ ಹೇಳಿ, ಈ ಫೇಸ್ ಅಂದ್ರೆ ಈ ಟೈಮ್ ಹಾದು ಹೋಗ್ತದೆ ಮಗ, ಚಿಂತೆ ಮಾಡಬೇಡ, ನಾನಿದ್ದೇನೆ ಅಂತ ಹೇಳುವುದು ತಾಯಿಯ ಕರ್ತವ್ಯ. ಸೊ ತಾಯಿ ಈ ಋತುಮತಿಯಾದ ಹೆಣ್ಣು ಮಗಳಿಗೆ ಒಂದು ಸ್ನೇಹಿತೆಯಾಗಿ, ಒಂದು ತಾಯಿಯಾಗಿ, ಒಂದು ಗೈಡ್ ಆಗಿ, ಗುರುವಾಗಿ ಅವರನ್ನು ನೀವು ಕರೆಕ್ಟ್ ಆಗಿ ಅವರಿಗೆ ಬೇಕಾದ ಒಂದು ವಚನವನ್ನು ನೀಡಿ ಅವರನ್ನು ಮುಂದುವರಿಸ್ತಾ ಹೋಗ್ಬೇಕು. ಸೊ ಋತುಮತಿಯಾದ ಮೇಲೆ ಈಗ ಋತುವಿನ ಟೈಮಲ್ಲಿ ಅಂದ್ರೆ ಮುಟ್ಟಿನ ಟೈಮಲ್ಲಿ ಬೇಕಾಗುವಂತ ಒಂದು ಸ್ವಚ್ಛತೆ ಹೇಗೆ ಅಂದ್ರೆ ಪ್ರೈವೇಟ್ ಪಾರ್ಟ್ಸ್ ಅಂದ್ರೆ ಯೋನಿಯ ಭಾಗವನ್ನು ಕ್ಲೀನ್ ಆಗಿ ಇಟ್ಕೊಳ್ಬೇಕು. ಆದಷ್ಟು ಬಟ್ಟೆಗಳನ್ನು ಬಳಸದೆ ಸ್ಯಾನಿಟರಿ ಪ್ಯಾಡ್ ನ ಬಳಕೆ ತುಂಬಾ ಮುಖ್ಯ. ಅಂದ್ರೆ ಇನ್ಫೆಕ್ಷನ್ ಎಲ್ಲ ಕಮ್ಮಿ ಮಾಡೋದ್ರಲ್ಲಿ ಇದು ಹೆಲ್ಪ್ ಆಗ್ತದೆ. ಸ್ಯಾನಿಟರಿ ಪ್ಯಾಡ್ಸ್ ಯೂಸ್ ಮಾಡೋದು ಅತ್ಯಗತ್ಯ. ಹೇಗೆ ಸ್ಯಾನಿಟರಿ ಪ್ಯಾಡ್ ಒದ್ದೆ ಆದ್ರೆ ಅಥವಾ ಅವ್ರಿಗೆ ತುಂಬಾ ಅಸುಖಕರವಾದ್ರೆ ಅದನ್ನು ಚೇಂಜ್ ಮಾಡಬೇಕು. ಆ ಪ್ಯಾಡ್ ಅನ್ನು ಚೇಂಜ್ ಮಾಡೋದಲ್ಲದೆ ಪ್ಯಾಡ್ ಅನ್ನು ಹೇಗೆ ಕರೆಕ್ಟ್ ಆಗಿ ಡಿಸ್ಪೋಸ್ ಅಂದ್ರೆ ಬಿಸಾಡುದು ಹೇಗೆ, ಅದನ್ನು ಕ್ಲೀನ್ ಆಗಿ ಪೇಪರ್ ನಲ್ಲಿ ರ್ಯಾಪ್ ಮಾಡಿ ಮತ್ತೆ ಡಸ್ಟ್ಬಿನ್ ಅಲ್ಲಿ ಹಾಕಬೇಕು ಅಂತ ಆ ಮನಸ್ಸನ್ನು ಸಹ ಅವರಿಗೆ, ಆ ಬುದ್ಧಿಯನ್ನು ಸಹ ಹೇಳಿಕೊಡ್ಬೇಕು. ಸಾಧಾರಣವಾಗಿ 5 ರಿಂದ 7 ದಿನದ ತನಕ ರಕ್ತಸ್ರಾವ ಕಾಮನ್. ಮುಟ್ಟಿನ 1-2 ವರ್ಷ 10 ರಿಂದ 14 ದಿನದ ತನಕ ಸಹ ಸ್ವಲ್ಪ ಮುಟ್ಟು ಕಂಡು ಬರುವುದು ಸಾಮಾನ್ಯವಾಗಿರುತ್ತದೆ. ಈಗ ಕೆಲವರಿಗೆ ಈ ಮುಟ್ಟಿನ ಸಮಯದಲ್ಲಿ ಕಿಬ್ಬೊಟ್ಟು ನೋವು, ಕೆಳಗಿನ ಹೊಟ್ಟೆ ನೋವು, ಅಥವಾ ಬೆನ್ನು ನೋವು, ಅಥವಾ ಕಾಲು ಜಗಿತ, ಇದೆಲ್ಲ ಸಾಮಾನ್ಯವಾಗಿ ಕಂಡು ಬರ್ತದೆ. ಎಲ್ಲರಿಗೂ ಬರ್ತದೆ ಅಂತ ಹೇಳುದಿಲ್ಲ, ಕೆಲವರಲ್ಲಿ ಆಲ್ಮೋಸ್ಟ್ ಒಂದು 80% ಹೆಂಗಸರಲ್ಲಿ ಈ ನೋವು ಕಂಡು ಬರ್ತದೆ. ಅಂದ್ರೆ ಇದರಲ್ಲಿ ಎರಡು ಟೈಪ್ ಇದ್ದು ನೋವು ಇರ್ತದೆ. ಒಂದು ನಾವು ಎಂತ ಹೇಳ್ತೇವೆ, ಡಿಸ್ಮೆನೋರಿಯಾ ಅಂದ್ರೆ ತುಂಬಾ ನೋವು ಕೊಡುವಂತಹ ಮುಟ್ಟು. ಸೊ ಈ ಡಿಸ್ಮೆನೋರಿಯಾದಲ್ಲಿ 2 ಟೈಪ್ ಇದ್ದು ಡಿಸ್ಮೆನೋರಿಯಾ ಇದೆ. ಒಂದು ಸ್ಪಾಸ್ಮಾಟಿಕ್ ಡಿಸ್ಮೆನೋರಿಯಾ ಮತ್ತೆ ಒಂದು ಕಂಜೆಸ್ಟಿವ್ ಡಿಸ್ಮೆನೋರಿಯಾ. ಅಂದ್ರೆ ಒಂದು ಟೈಪಿನ ಕಿಬ್ಬೊಟ್ಟೆ ನೋವು ಈ ಮುಟ್ಟು ಆದ 1 ಅಥವಾ 2 ದಿನ ಅಂದ್ರೆ ಮುಟ್ಟು ಸ್ಟಾರ್ಟ್ ಆಗಿ 1 ಅಥವಾ 2 ದಿನ ಇರ್ತದೆ, ತುಂಬಾ ನೋವು ಇರ್ತದೆ, ಮತ್ತೆ 3-4 ದಿನ ಹೋಗಿಬಿಡ್ತದೆ. ಎರಡನೇದು ಕಂಜೆಸ್ಟಿವ್ ಡಿಸ್ಮೆನೋರಿಯಾ ಅಂತ ಹೇಳ್ತೇವೆ. ಅದು ಅಂತ ನೋವು ಮುಟ್ಟಾಗುವ 1 ವಾರದ ಮುಂಚೆ ಇರ್ತದೆ. ಅಂದ್ರೆ ತುಂಬಾ ಕಿಬ್ಬೊಟ್ಟೆ ಭಾರ ಆಗುವುದು, ಕಿಬ್ಬೊಟ್ಟೆ ನೋವು, ಕಾಲ್ ಸೆಳೆತ, ಇದು ಮುಟ್ಟಾಗುವ 1 ವಾರದ ಮುಂಚೆ ಇರ್ತದೆ. ಮುಟ್ಟಿನ ರಕ್ತಸ್ರಾವ ಸ್ಟಾರ್ಟ್ ಆದ ನಂತರ ಅದು ಇಂಥ ನೋವು ಹೊರಟು ಹೋಗ್ತದೆ. ಸೊ ಈ ಕಂಜೆಸ್ಟಿವ್ ಡಿಸ್ಮೆನೋರಿಯಾ ಅಂದ್ರೆ ಮುಟ್ಟಾಗೋಕ್ಕಿಂತ ಮುಂಚೆ ಸ್ಟಾರ್ಟ್ ಆಗುವ ನೋವು ಯೂಶಲಿ ಗರ್ಭಾಶಯದ ತೊಂದರೆ ಅಂದ್ರೆ ಫೈಬ್ರಾಯ್ಡ್ ಗೆಡ್ಡೆ ಅಥವಾ ಶ್ರೋಣಿಯ ಉರಿಯೂತದ ಕಾಯಿಲೆ ಅಂದ್ರೆ ಪೆಲ್ವಿಕ್ ಇನ್ಫ್ಲಮೇಟರಿ ಡಿಸೀಸ್ ಅಂತ ಹೇಳ್ತೇವೆ ಅದು, ಅಥವಾ ಬೇರೆ ಎಂತಾದ್ರೂ ಇನ್ಫೆಕ್ಷನ್, ಇಂಥ ಸಮಸ್ಯೆ ಇದ್ರೆ ಈ ಕಂಜೆಸ್ಟಿವ್ ಡಿಸ್ಮೆನೋರಿಯಾ ಬರ್ತದೆ. ಅಂದ್ರೆ ಗರ್ಭಾಶಯದ ತೊಂದರೆ ಇದ್ದಲ್ಲಿ ಮಾತ್ರ ರಕ್ತಸ್ರಾವ ಆದ ಮೇಲೆ ನೋವು ಕಮ್ಮಿ ಆಗ್ತದೆ. ಇಲ್ಲದಿದ್ರೆ ನಾರ್ಮಲ್ ಈಗ ಟೀನೇಜರ್ಸ್ ಅಂತ ಹೇಳ್ತೇವೆ, ಹದಿಹರೆಯದ ಹುಡುಗಿಯರಲ್ಲಿ ಕಂಡು ಬರುವಂತ ಮುಟ್ಟಿನ ನೋವು ಅಂದ್ರೆ ಈ ಮುಟ್ಟು ಸ್ಟಾರ್ಟ್ ಆದ ನಂತರ ಬರುವಂತ ನೋವು ಅದು ಕಾಮನ್, ಅದು ನಾರ್ಮಲ್. ಇಂಥ ನೋವು ಕೆಲವು ಸತಿ ಕೆಲವು ಹೆಣ್ಣು ಮಕ್ಕಳಲ್ಲಿ ತುಂಬಾ ದುರ್ಬಲವನ್ನು ಉಂಟು ಮಾಡುವಂತ ನೋವು ಇರ್ತದೆ. ಅಂದ್ರೆ ಅವರಿಗೆ ಶಾಲೆ ಆಗ್ಲಿ, ಕಾಲೇಜ್ ಆಗ್ಲಿ, ಕೆಲಸ ಆಗ್ಲಿ ಮಾಡ್ಲಿಕ್ಕೆ ಹೋಗ್ಲಿಕ್ಕೆ ಆಗದೆ ಇರುವಷ್ಟು ದುರ್ಬಲತೆಯನ್ನು ಉಂಟು ಮಾಡ್ತದೆ. ಸೊ ಹೀಗಿದ್ದಾಗ ಅವರು ಮನೆಯಲ್ಲೇ ಇದ್ದು ವಿಶ್ರಾಮ ತೆಗೆದುಕೊಂಡು ಮನೆ ಮದ್ದು ಅಂದ್ರೆ ಜೀರಿಗೆದ ಕಷಾಯ ಮತ್ತೆ ಮೆಂತೆಯನ್ನು ನೆನೆಸಿ ಹಾಕಿ ಅದರ ನೀರು ಕುಡಿಯುವುದು ಅಥವಾ ಶಾಖ ಕೊಡೋದು, ಇದನ್ನೆಲ್ಲ ಮಾಡಿದ್ರೆ ಕಮ್ಮಿ ಆಗ್ತದೆ. ಇದನ್ನು ಮನೆಮದ್ದನ್ನು ಮಾಡಿ ಕಮ್ಮಿ ಆಗದಿದ್ದರೆ ಡಾಕ್ಟರ್ ಸಲಹೆ ಕೇಳಿ ಅದಕ್ಕೆ ತಕ್ಕ ನೋವು ಕಡಿಮೆ ಮಾಡುವಂತ ಮಾತ್ರೆ ಅಥವಾ ಇಂಜೆಕ್ಷನ್ ಅನ್ನು ಪಡೆಯುವುದು ಉಚಿತ. ಸೊ
ಇದಾದ ನಂತರ ನಾನು ಕಂಜೆಸ್ಟಿವ್ ಡಿಸ್ಮೆನೋರಿ ಅಂತ ಹೇಳಿದೆ, ಅಂದ್ರೆ ಮುಟ್ಟು ಗರ್ಭಾಶಯದ ತೊಂದರೆ ಇದ್ದು ಬರುವಂತ ಈ ನೋವು, ಕಿಬ್ಬೊಟ್ಟೆ ನೋವು, ಇಂಥ ನೋವು ಇದ್ದರೆ ಆದಷ್ಟು ಬೇಗ ಡಾಕ್ಟರ್ ಸಲಹೆ ಪಡೆಯುವುದು ಒಳ್ಳೆಯದು. ಯಾಕಂದ್ರೆ ತಪಾಸಣೆ ಮಾಡಿ ಯೂಶಲಿ ನಾವು ಗರ್ಭಾಶಯದ ಎಂತಾದ್ರೂ ತೊಂದರೆ ಇದ್ದಲ್ಲಿ ಮಾತ್ರ ಇಂತಹ ನೋವು ಶುರು ಆಗ್ತದೆ. ಈ ಕಂಜೆಸ್ಟಿವ್ ಡಿಸ್ಮೆನೋರಿಯಾ ಸಾಧಾರಣ ಒಂದು 30ರಿಂದ 35 ವರ್ಷ, 40 ವರ್ಷದ ಹೆಂಗಸರಲ್ಲಿ ಕಂಡು ಬರ್ತದೆ. ಅಂದ್ರೆ ಮುಂಚೆ ಎಂತ ಇರ್ಲಿಲ್ಲ ಅವ್ರದ್ದು. ಕ್ಲಾಸಿಕ್ ಕಂಪ್ಲೇಂಟ್ ಅಂತಾದ್ರೆ ನಾನು ಮೊದಲು ಸರಿ ಇದ್ದೆ 10-20 ವರ್ಷ, ಈಗ 35 ವರ್ಷ ನನಗೆ ಈಗ ತನ್ನಷ್ಟಕ್ಕೆ ತಾನೇ ಮುಟ್ಟಾಗೋಕ್ಕಿಂತ ಒಂದು ವಾರದ ಮುಂಚೆ ನೋವು ಶುರು ಆಗ್ತದೆ ನನಗೆ ಅಂತ ಹೇಳ್ಕೊಂಡು ಬರ್ತಾರೆ. ಇಂತಹ ಕಂಪ್ಲೇಂಟ್ ಇದ್ದಲ್ಲಿ 95 to 98%, ಅಂದ್ರೆ 95ರಿಂದ 98% ಹೆಂಗಸರಲ್ಲಿ ಗರ್ಭಾಶಯ ತೊಂದರೆ ಇದ್ದೇ ಇರ್ತದೆ. ಸೊ ಹೀಗಿರ್ಬೇಕಾದ್ರೆ ಆದಷ್ಟು ಬೇಗ ಡಾಕ್ಟರ್ನ ಸಲಹೆ ಪಡೆದು ತಪಾಸಣೆಗೆ ಒಳಗಾಗಿ ಅದಕ್ಕೆ ತಕ್ಕ ಟ್ರೀಟ್ಮೆಂಟ್ ಅನ್ನು ಆದಷ್ಟು ಬೇಗ ಪಡೆಯುವುದು ಒಳ್ಳೆಯದು. ನಿಮ್ಮಲ್ಲಿ ಎಂತಾದ್ರೂ ಬೇರೆ ವಿಚಾರ, ಎನಿ ಪರ್ಟಿಕ್ಯುಲರ್ ಇದು ಮುಟ್ಟಿನ ಸಮಸ್ಯೆ ಬಗ್ಗೆ ಕೇಳಲಿಕ್ಕಿದೆಯಾ ನಿಮ್ಮಲ್ಲಿ? ಯಾರಿಗಾದ್ರೂ ಕೇಳ್ಬೋದು ನೀವು. ಯಾರಿಗಾದ್ರೂ ಯಾವ್ದಾದ್ರು ಪರ್ಟಿಕ್ಯುಲರ್ ಮುಟ್ಟಿನ ಸಮಸ್ಯೆ ಇದ್ದು ಅದ್ರ ಬಗ್ಗೆ ಕೇಳ್ಬೋದು. ಇಲ್ಲಿ ಎಲ್ಲರೂ ಮಾತೆಯರೇ ಇದ್ದಾರೆ. ಎಲ್ಲರೂ ತಮ್ಮ ತಮ್ಮ ಸಮಸ್ಯೆಯನ್ನು ಹೇಳ್ಕೊಂಡ್ರೆ ಮೈಕ್ ಬೇಕಾದ್ರೆ ಕೊಡ್ಬೋದು. ಅದೇ ಮೇಡಮ್ ಹೇಳಿದಾಗೆ ಮುಟ್ಟಿನ ಟೈಮಲ್ಲಿ ತಲೆನೋವು ಅಥವಾ ಆರೋಗ್ಯದ ಸಮಸ್ಯೆ ಇರ್ತದಾ ಅಂತ ಅದು ನಾನು ಹೇಳಿದೆ ಅಲ್ಲ ಮೇಡಮ್. ಈ ಡಿಸ್ಮೆನೋರಿಯಾ ಅಂದ್ರೆ ಮುಟ್ಟಿನ ಕಿಬ್ಬೊಟ್ಟೆ ನೋವು ಬಂದಾಗ ಅದು ಹೊಟ್ಟೆ ನೋವಿಂದ ತಲೆನೋವು ಎಲ್ಲ ಇರ್ತದೆ. ತಲೆನೋವು, ಕಾಲ್ಕೈ ಜಗಿತ, ಮತ್ತೆ ಸೊಂಟ ನೋವು, ಇದು ಆ ಹಾರ್ಮೋನ್ ಏರುಪೇರಿಂದಲೇ ವಾಮಿಟ್. ನಾನು ಹೇಳಿದಲ್ಲ, ದುರ್ಬಲತೆಯನ್ನು ಉಂಟು ಮಾಡುವಷ್ಟು ನೋವು, ಅಂದ್ರೆ ಆ ದುರ್ಬಲತೆಯನ್ನು ಉಂಟು ಮಾಡುವಷ್ಟು ನೋವು ಇದ್ದಾಗ ವಾಮಿಟಿಂಗ್ ಆಗ್ತದೆ, ತಲೆ ಸುತ್ತು ಬೀಳ್ತಾರೆ, ವಾಂತಿ, ತಲೆ ಸುತ್ತು ಬೀಳುವುದು, ಅಥವಾ ಕೆಲವರಲ್ಲಿ ಮೈಕೈ ಎಲ್ಲ ತಣ್ಣಗಾಗುವುದು, ಇದೆಲ್ಲ ಈ ಡಿಸ್ಮೆನೋರಿಯಾ ಅಂದ್ರೆ ಕಿಬ್ಬೊಟ್ಟೆ ನೋವು ಮುಟ್ಟಿನ ಸಮಯದಲ್ಲಿ ಹೊಟ್ಟೆ ನೋವಲ್ಲಿ ಇಂತಹ ಸಿಂಪ್ಟಮ್ಸ್ ಎಲ್ಲ ಕಾಮನ್ ಆಗಿ ಇರ್ತದೆ. ಬೇರೆ ಯಾರಿಗಾದ್ರೂ ಎಂತಾದ್ರೂ ಪ್ರಶ್ನೆ ಉಂಟಾ? ಪ್ರಶ್ನೆ ಇದ್ದು ನಾವು ಹೀಗೆ ವಿಚಾರ ಮಾಡಿದ್ರೆ ಇಂಟ್ರೆಸ್ಟಿಂಗ್ ಆಗ್ತದೆ, ಇಲ್ದ್ರೆ ಎಲ್ಲರೂ ಮಲಗಿ ಬಿಡ್ತೀರಿ ನನ್ನ ಕ್ಲಾಸಿನ ಸ್ಟೂಡೆಂಟ್ಸ್ ಆಗಿ.
ಹಿಂದೆ ಎಲ್ಲ ಒಂದು 15 ವರ್ಷ ಆಗಿರುವಾಗ ರುಚಿಮತಿ ಆಗ್ತದೆ. ಹಾ. ಆದ್ರೆ ಈಗ ಹಾಗಲ್ಲ, 10 ವರ್ಷ 11 ವರ್ಷ ಆಯ್ತು ಅಂತ ಹೇಳಿ ಹಾ. ಅದು ಏನು ಎಂತ ಶುಚಿತ್ವವಾಗಿ ಕಾಪಾಡಬೇಕು ಅವ್ರಿಗೆ ಗೊತ್ತಿರೋದಿಲ್ಲ. ಆದ್ರೂ ಆಗಿರ್ತಾರೆ. ಅದಕ್ಕೆ ಕಾರಣ ಏನು? ಈಗಿದ್ದು ಹೌದು, ಈಗಿದ್ದು ಜೀವನ ಶೈಲಿ ಅಂದ್ರೆ ಅಡಲ್ಟ್ರೇಷನ್ ಅಂತ ಹೇಳ್ತೀವಿ. ತುಂಬಾ ಬೆರಕೆಯ ನಾವು ಆಹಾರ ಸೇವನೆ ಅಂದ್ರೆ ಜಡ ಜೀವನ ಶೈಲಿ ಅಂತ, ಸೆಡೆಂಟ್ರಿ ಲೈಫ್ ಸ್ಟೈಲ್. ಸೊ ಜಡ ಜೀವನ ಶೈಲಿಯಲ್ಲಿ ಈಗಿನ ಮಕ್ಕಳು ಎಲ್ಲರಿಗೂ, ಮೊದಲಿನ ಮಕ್ಕಳು ಅಂತ ಕಿಲೋಮೀಟರ್ ಗಟ್ಟಲೆ ನಡ್ಕೊಂಡು ಶಾಲೆಗೆ ಹೋಗ್ಬೇಕು, ಮತ್ತೆ ಮನೆಯಲ್ಲಿ ಇದ್ದಾಗ ಹೆಣ್ಣು ಮಕ್ಕಳಿಗೆ ಅಥವಾ ಗಂಡು ಮಕ್ಕಳಿಗೆ ನೀರು ಸೇದುದು ಅಥವಾ ಮನೆಯಲ್ಲಿ ಕೆಲಸಕ್ಕೆ ಕೈ ಕೊಡುದು ಅದೆಲ್ಲ ಕಾಮನ್ ಆಗಿ ಇರ್ತಿತ್ತು. ಈಗಿನ ಮಕ್ಕಳು ಅಂದ್ರೆ ಈಗಿನ ಪೇರೆಂಟ್ಸ್, ಮಕ್ಕಳಿಗಿಂತ ಪೇರೆಂಟ್ಸ್, ಈಗಿನ ಪೇರೆಂಟ್ಸ್ ಎಲ್ಲ ಎಜುಕೇಟೆಡ್ ಆಗಿ ವೆಲ್ ಟು ಡೂ ಇದ್ದಾರೆ. ಅಂದ್ರೆ ಒಂದು ಅವರ ಸಮಾಜದಲ್ಲಿ ಸ್ಥಾನಮಾನ ಇದೆ. ಸೊ ಮಕ್ಕಳಿಗೆ ಹೆಚ್ಚ ಕೆಲಸ ಹೇಳುದಿಲ್ಲ, ನೀನು ಇದು ಮಾಡು, ನೀನು ಅದು ಮಾಡು ಅಂತ ಹೇಳಿದ್ರೆ ಮಕ್ಕಳು ಸಹ ಕೇಳುದಿಲ್ಲ ಈಗಿನ ಮಕ್ಕಳು. ಆದ್ರೆ ನಾವು ಸಹ ಹೇಳಲಿಕ್ಕೆ ಹೋಗುದಿಲ್ಲ, ನಾವು ಮಾಡಿದ್ದು ನಮ್ಮ ಮಕ್ಕಳಿಗೆ ಬೇಡ ಅಂತ ಹೇಳ್ತೇವೆ. ಆಕ್ಚುಲಿ ಅದು ತಪ್ಪು. ಮಕ್ಕಳಿಗೆ ಆಕ್ಟಿವಿಟಿ ಬೇಕು. ಈಗಿನ ಜಡ ಜೀವನ ಶೈಲಿಯಲ್ಲಿ ಎಂತಾಗಿದೆ, ತಿನ್ನುವ ಆಹಾರ ಅಭ್ಯಾಸ ಚೇಂಜ್ ಆಗಿದೆ. ತುಂಬಾ ಫ್ಯಾಟಿ ಫುಡ್ ಅಥವಾ ತುಂಬಾ ಚಿಪ್ಸ್, ಜಂಕ್ ಫುಡ್ ಅಂತ ಹೇಳ್ತೇವೆ, ಫಾಸ್ಟ್ ಫುಡ್, ರೆಸ್ಟೋರೆಂಟ್ ಫುಡ್, ಹೋಟೆಲ್ಗೆ ಹೋಗ್ಬೇಕು, ರೆಸ್ಟೋರೆಂಟ್ ಅಲ್ಲಿ ತಿನ್ಬೇಕು, ಪಾರ್ಸೆಲ್ ತರಿಸ್ಬೇಕು. ಈ ತರ ಇದ್ದಾಗ ಬಾಡಿಯಲ್ಲಿ ಈ ಸಮತೋಲನದ ಆಹಾರ ತಗೊಳ್ಳದೆ, ಅಂದ್ರೆ ಈ ಸಮತೋಲನ ಆಹಾರದ ಖಿನ್ನತೆಯಿಂದ ಹೀಗೆ ಈ ಹಾರ್ಮೋನ್ ಇಂಬ್ಯಾಲೆನ್ಸ್, ನಮ್ಮ ಡಯಟ್ ಮತ್ತೆ ಹಾರ್ಮೋನಿಗೆ ಡೈರೆಕ್ಟ್ ಕನೆಕ್ಷನ್ ಇದೆ, ಡೈರೆಕ್ಟ್ ಸಂಬಂಧ ಇದೆ. ನಮ್ದು ಡಯಟ್ ಎಷ್ಟು ಹೆಲ್ದಿ ಆಗಿರ್ತದೆ ಅಂದ್ರೆ ಸಮತೋಲನದ ಆಹಾರ ಸೇವನೆ ಇಂದ ನಮ್ದು ಹಾರ್ಮೋನ್ ಅಂದ್ರೆ ಗ್ರಂಥಿಗಳ ಉತ್ಪನ್ನ ನಾರ್ಮಲ್ ಆಗಿ ಇರ್ತದೆ. ನಾವೀಗ ತುಂಬಾ ಫ್ಯಾಟಿ ಫುಡ್ ಅಂದ್ರೆ ಜಂಕ್ ಫುಡ್, ಫ್ಯಾಟಿ ಫುಡ್, ತುಂಬಾ ನಾನ್ ವೆಜ್ ಹೀಗೆ ತಿಂದ್ರೆ ಆ ಗ್ರಂಥಿಗಳ ಸಮತೋಲನ ಏರುಪೇರಾದಾಗ ಹೀಗೆ ಬೇಗ ಋತುಮತಿಯಾರಾಗ್ತಾರೆ. 10 ವರ್ಷದಲ್ಲೇ 11 ವರ್ಷದಲ್ಲಿ ಋತುಮತಿ ಆಗ್ತಾರೆ. 11 ವರ್ಷ ನಾರ್ಮಲ್, ಬಟ್ ಈಗ 8, 10 ಇಷ್ಟು ಸಣ್ಣ ಸಣ್ಣ ಹೆಣ್ಣು ಮಕ್ಕಳೆಲ್ಲ ಋತುಮತಿ ಆಗ್ತಾರೆ. ಸೊ ಅವ್ರು ಹೇಳಿದಾಗೆ ಇಷ್ಟು ಸಣ್ಣ ಮಕ್ಕಳಲ್ಲಿ ಆ ಋತುವಿನ ಆರೈಕೆ, ಋತುಮತಿಯಾದ ಮುಟ್ಟಿನ ಆರೈಕೆ, ಮುನ್ನೆಚ್ಚರವನ್ನು ಕೊಡೋದು ಸ್ವಲ್ಪ ಕಷ್ಟ ಆಗ್ತದೆ. ಹಾಗಾಗಿ ನೀವು ಅವರ ಅಂದ್ರೆ ಡೇ ಟು ಡೇ ಲೈಫ್ ಇದು ಕರೆಕ್ಟ್ ಇದು ಮಾಡ್ಬೇಕು. ಯಾಕಂದ್ರೆ ಮುಟ್ಟಾಗುವ 1 ವರ್ಷದ ಮುಂಚೆಯೇ ಅಂಡಾಣು ಉತ್ಪತ್ತಿ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಈ ಅಂಡಾಣು ಉತ್ಪತ್ತಿ ಆಗ್ಲಿಕ್ಕೆ ಸ್ಟಾರ್ಟ್ ಆದಾಗ ಅಂದ್ರೆ ಅಂಡಾಣು ಉತ್ಪತ್ತಿ ಆಯ್ತಂದ್ರೆ ಆ ಹೆಣ್ಣು ಮಗಳು ಇನ್ನು ಗರ್ಭಿಣಿ ಆಗಬಹುದು ಅಂತ. ಸೊ ಮುಟ್ಟಾಗ್ಲಿಕ್ಕೆ 1 ವರ್ಷದ ಮುಂಚೆ ಅಂಡಾಣು ಉತ್ಪತ್ತಿ ಆಗೋದ್ರಿಂದ ಹೆಣ್ಣು ಮಕ್ಕಳಲ್ಲಿ ಜಾಗೃತಿಯಲ್ಲಿ ಅವರನ್ನು ನಾವು ಅಂದ್ರೆ ಒಳ್ಳೆ ಬುದ್ಧಿ, ಏನೆಲ್ಲ ಮಾಡಬೇಕು ಏನೆಲ್ಲ ಮಾಡಬಾರ್ದು. ಈಗ ಯೂಶಲಿ ಸೋಷಿಯಲ್ ಲೈಫ್ ಸ್ಟೈಲ್ ಇದೆ, ಅಂದ್ರೆ ಎಲ್ಲರೊಟ್ಟಿಗೂ ತುಂಬಾ ಅನ್ಯೋನ್ಯವಾಗಿರ್ತಾರೆ. ನಾವು ಹೆಣ್ಣು ಮಕ್ಕಳಲ್ಲದೆ ಗಂಡು ಮಕ್ಕಳಲ್ಲಿ ಸಹ ಸ್ವಲ್ಪ ಸಂಸ್ಕೃತಿ ಮತ್ತೆ ಒಂದು ಏನದು ಬಿಹೇವಿಯರ್, ಗಂಡು ಮಕ್ಕಳ ಬಿಹೇವಿಯರ್ ಅನ್ನು ಸಹ ಗಂಡು ಮಕ್ಕಳ ತಾಯಂದಿರು ಹೇಳ್ಕೊಡ್ಬೇಕು. ಅಂದ್ರೆ ಒಂದೇ ಸೈಡ್ ಇರಬಾರ್ದು, ಯಾವಾಗ್ಲೂ ಹೆಣ್ಣು ಮಕ್ಕಳೇ ಜಾಗೃತೆಯಲ್ಲಿರ್ಬೇಕು, ಹೆಣ್ಣು ಮಕ್ಕಳೇ ಇದು ಮಾಡ್ಬೇಕು ಅಂತ ಇರಬಾರ್ದು. ಗಂಡು ಮಕ್ಕಳಿಗೆ ಹೆಣ್ಣು ಮಕ್ಕಳನ್ನು ರೆಸ್ಪೆಕ್ಟ್ ಕೊಡ್ಲಿಕ್ಕೆ ಅಥವಾ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಲಿಕ್ಕೆ ಗಂಡು ಮಕ್ಕಳ ತಾಯಂದಿರು ಸಹ ಅವರಿಗೆ ಬುದ್ಧಿ ಹೇಳ್ಕೊಡ್ಬೇಕು. ಹಾಗಾಗಿ ಈ ಅಂಡಾಣು ಉತ್ಪತ್ತಿ ಬೇಗ ಆಗುವ ಕಾರಣದಿಂದ ಶಾಲೆಯಲ್ಲಿ ಹೋದಾಗ ಕೆಲವು ಸತಿ ಜಾಗೃತಿ ಹೇಗಿರ್ಬೇಕು, ಹೇಗೆ ನಡ್ಕೊಳ್ಬೇಕು, ಇದನ್ನೆಲ್ಲ ತಾಯಂದಿರು ಆದಷ್ಟು ಬೇಗ ಹೇಳ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡೋದು ಒಳ್ಳೇದು. ಈಗಿನ ಹೆಣ್ಮಕ್ಳೆಲ್ಲ ತುಂಬಾ ಮೆಚೂರ್ ಇದ್ದಾರೆ, ಸಣ್ಣ ಸಣ್ಣ ಹೆಣ್ಮಕ್ಳು ತುಂಬಾ ಸ್ಮಾರ್ಟ್ ಇದ್ದಾರೆ. ಸೊ ಈಗಿನ ಜನರೇಷನ್ ತಾಯಂದಿರು ಆದಷ್ಟು ತಮ್ಮ ಹೆಣ್ಮಕ್ಳಿನ ಸ್ನೇಹಿತೆಯಾಗಿ ನೋಡಿ ಅವರಿಗೆ ಕರೆಕ್ಟ್ ಬುದ್ಧಿಯನ್ನು ಹೇಳ್ಕೊಟ್ರೆ ಅದಕ್ಕೆ ಹೆಲ್ಪ್ಫುಲ್ ಆಗ್ತದೆ ಅಂತ ನಂಗೆ ಅನಿಸ್ತದೆ. ಬೇರೆ ಏನಾದ್ರು 40 ವರ್ಷದ ನಂತರ ಪೀರಿಯಡ್ಸ್ ನಿಲ್ತುಗಳಕ್ಕೆ ಆಗ ನಿಂತು ವಾಪಸ್ ಸ್ಟಾರ್ಟ್ ಆಗ್ತದೆ, ಅದರಲ್ಲಿ ಏನಾದರೂ ಪ್ರಾಬ್ಲಮ್ ಇರುತ್ತೆ? ಅದು ಒಳ್ಳೆ ಪ್ರಶ್ನೆ. ಆಕ್ಚುಲಿ ನಮ್ಮ ಭಾರತ ದೇಶದಲ್ಲಿ ಸಾಧಾರಣ 45ರಿಂದ 55 ವರ್ಷ ಅಂದ್ರೆ ಈ 10 ವರ್ಷ ಮುಟ್ಟು ನಿಲ್ಲುವಿಕೆ ಅಂದ್ರೆ ರಜೋ ನಿವೃತ್ತಿ ಅಂತ ಹೇಳ್ತೇವೆ, ಮೆನೋಪಾಸ್ ಇರ್ತದೆ. ಅಂದ್ರೆ ಮೆನೋಪಾಸ್ ಸ್ಟಾರ್ಟ್ ಆಗುವ ಅಂದ್ರೆ ಮೆನೋಪಾಸ್ ರಜೋ ನಿವೃತ್ತಿ ಆಗುವ ಕೆಲವು ತಿಂಗಳ ಮುಂಚೆ ಅಥವಾ ಕೆಲವು ವರ್ಷಗಳ ಮುಂಚೆ ಮುಟ್ಟಿನಲ್ಲಿ ಏರುಪೇರು ಸಹಜ. ಅಂದ್ರೆ ಕೆಲವರಿಗೆ ಎಂತಾಗ್ತದೆ, ಕ್ರಮೇಣ ನಿಲ್ತಾ ಬರ್ತದೆ. 1 ತಿಂಗಳು 3 ದಿನ ಹೋಗ್ತದೆ, 1 ತಿಂಗಳು 2 ದಿನ ಹೋಗ್ತದೆ, ಮತ್ತೆ 1 ದಿನ ಹೋಗ್ತದೆ, ಮತ್ತೆ ನಿಂತು ಹೋಗ್ತದೆ. ಕೆಲವರಿಗೆ ಎಂತಾಗ್ತದೆ 2-3 ತಿಂಗಳು ಆಗುದೇ ಇಲ್ಲ,
ಮತ್ತೆ ಒಂದೇ ಸಮ 20-25 ದಿನ ರಕ್ತಸ್ರಾವ ಆಗ್ತದೆ, ತುಂಬಾ ರಕ್ತಸ್ರಾವ ಆಗ್ತದೆ, ತುಂಬಾ ಸುಸ್ತಾಗ್ತದೆ. ಕೆಲವರಿಗೆ 35 ದಿನ, 40 ದಿನ ಹೀಗೆ ಮುಂದೆ ಮುಂದೆ ಹೋಗ್ತಾ ನಿಂತು ಹೋಗ್ತದೆ. ಸೊ ಹೀಗೆ ರಕ್ತಸ್ರಾವ ಈ ತುಂಬಾ ರಕ್ತಸ್ರಾವ ಆಗ್ತದಿಲ್ಲ. ಹಾಗೆ ಇದ್ದಾಗ ಒಂದು ಸತಿ ಜನರಲ್ ಚೆಕಪ್ಗೆ ಬರುವುದು ಒಳ್ಳೇದು. ಯಾಕಂದ್ರೆ ಒಮ್ಮೊಮ್ಮೆ ಈ ಮೆನೋಪಾಸ್ ಟೈಮ್ನಲ್ಲಿ, ಪೆರಿಮೆನೋಪಾಸ್ ಅಂತ ಹೇಳ್ತೇವೆ, ಅಂದ್ರೆ ರಜೋ ನಿವೃತ್ತಿ ಹೊಂದುವ ಕೆಲವು ವರ್ಷದ ಆಚೆ ಮತ್ತೆ ಈಚೆ, ಈ ಪೆರಿಮೆನೋಪಾಸ್ ಟೈಮಲ್ಲಿ ಕೆಲವು ಸತಿ ಈ ಫೈಬ್ರಾಯ್ಡ್ ಗಡ್ಡೆ ಅಥವಾ ಈ ಎಂಡೋಮೆಟ್ರಿಯೋಸಿಸ್ ಅಂತ ಒಂದು ಹೇಳ್ತೇವೆ, ಎಂಡೋಮೆಟ್ರಿಯೋಸಿಸ್ ಅಥವಾ ಅಂಡಾಶಯದ ಗೆಡ್ಡೆ ಅಥವಾ ಕ್ಯಾನ್ಸರ್ಗಳು ಮಿಸ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತದೆ. ಅಂದ್ರೆ ಕೆಲವರಿಗೆ ಎಂತ ಆಗ್ತದೆ, ನನ್ನ ತಾಯಿಗೂ ಸಹ ಹೀಗೆ ಹೆಚ್ಚ ರಕ್ತಸ್ರಾವ ಆಗಿ ನಿಂತದ್ದು, ನಾನು ಮನೆಯಲ್ಲೇ ಇರ್ತೇನೆ ಪರವಾಗಿಲ್ಲ ನೋಡುವ ಅಂತ ಹೇಳಿ ಒಂದು ಬರ್ತದೆ. ಹಾಗೆ ಮಾಡದೆ ಹೆಚ್ಚ ರಕ್ತಸ್ರಾವ ಆದಲ್ಲಿ ತಕ್ಷಣ ಬಂದು ಒಮ್ಮೆ ಡಾಕ್ಟರ್ ಚೆಕಪ್, ಜನರಲ್ ಚೆಕಪ್ ಮಾಡಿ ಹೋಗೋದು ಬೆಟರ್. ಏನು ಇರಲಿಲ್ಲ ಅಂದ್ರೆ ಚಾನ್ಸ್ ಒಳ್ಳೇದು, ಅಬ್ಸರ್ವೇಷನ್ಗೆ ನಾವು ಹೇಳ್ತೇವೆ. ಬಟ್ ಎಂತಾದ್ರೂ ಇದ್ರೆ, ಒಂದು ವೇಳೆ ಒಂದು ಫೈಬ್ರಾಯ್ಡ್ ಗೆಡ್ಡೆ ಆಗಿರ್ಲಿ, ಅಂಡಾಶಯದ ಗೆಡ್ಡೆ ಆಗಿರ್ಲಿ ಅಥವಾ ಕ್ಯಾನ್ಸರ್ ಆಗಿದ್ರೆ ಅದನ್ನ ನಾವು ಆರಂಭಿಕ ಸ್ಟೇಜ್ ನಲ್ಲೇ ನಾವು ಹುಡುಕಿ ಅದಕ್ಕೆ ಟ್ರೀಟ್ಮೆಂಟ್ ನಾವು ಕೊಡ್ಬೋದು. ಅವ್ರು ಹೇಳಿದಾಗೆ ಈಗ ರಜೋ ನಿವೃತ್ತಿಯಾಗಿ ಕೆಲವು ವರ್ಷ ಏನೂ ಇರುವುದಿಲ್ಲ, ಮತ್ತೆ ನಂಗೆ ಬ್ಲೀಡಿಂಗ್ ಸ್ಟಾರ್ಟ್ ಆಗುವ ಚಾನ್ಸಸ್. ಸೊ ಈಗ ರಜೋ ನಿವೃತ್ತಿ ಅಂದ್ರೆ ಎಂತ, ಮೆನೋಪಾಸ್ ಡೆಫಿನೇಷನ್ ಪ್ರಕಾರ 1 ವರ್ಷಕ್ಕೆ ಮುಟ್ಟು ಬಂದಿರಲೇಬಾರ್ದು, ಮುಟ್ಟು ಕಂಡಿರ್ಲೇಬಾರ್ದು. ಸೊ 1 ವರ್ಷದ ತನಕ ಸ್ವಲ್ಪ ಸಹ ಈ ಇದು ಕಂದು ಬಣ್ಣದ್ದು ಡಿಸ್ಚಾರ್ಜ್ ಆ ಥರ ಎಂತ ಇರಬಾರ್ದು, ಕ್ಲೀನ್. 1 ವರ್ಷದ ತನಕ ಮುಟ್ಟು ಬರದೇ ಇದ್ದಾಗ ನಾವು ರಜೋ ನಿವೃತ್ತಿ ಹೊಂದಿದ್ದೇವೆ ಅಂತ ಹೇಳ್ತೇವೆ. ಕೆಲವರಲ್ಲಿ ಎಂತ ಆಗ್ತದೆ, 1 ವರ್ಷ ಇರುವುದೇ ಇಲ್ಲ, 2 ವರ್ಷ ಇರುವುದಿಲ್ಲ, 3ನೇ ವರ್ಷ ಸ್ವಲ್ಪ ಕಂಡು ಬರ್ತದೆ. ಈ ಸ್ವಲ್ಪ ಕಂಡು ಬಂದಾಗ ದಯವಿಟ್ಟು ಹೋಗಿ ಡಾಕ್ಟರ್ನ ಸಲಹೆ ನೀಡಬೇಕು, ತಪಾಸಣೆಗೆ ಒಳಗಾಗಬೇಕು. ಇದಕ್ಕೆ 2 ಕಾರಣ ಇದೆ. ಒಂದು, ನಾವೆಂತ ಹೇಳ್ತೀವಿ ಏಟ್ರೋಫಿಕ್ ಎಂಡೋಮೆಟ್ರೈಟಿಸ್, ಅಂದ್ರೆ ಈ ರಜೋ ನಿವೃತ್ತಿ ಆದ್ಮೇಲೆ ಉಳಿದುಕೊಂಡ ಗರ್ಭಕೋಶದ ಒಳಪದರ ಹೊರಗಡೆ ಬರ್ತಾ ಇದೆ. ಹೀಗಾದ್ರೆ ನಾವು ಅಬ್ಸರ್ವೇಷನ್ಗೆ ಹೇಳ್ತೇವೆ, ಎಂತ ತೊಂದರೆ ಇಲ್ಲ, ನೀವು 6 ತಿಂಗಳಿಗೊಮ್ಮೆ ಬಂದು ಪರೀಕ್ಷೆ ಮಾಡಿಸ್ಕೊಂಡು ಹೋಗಿ ಅಂತ ಹೇಳ್ತೇವೆ. ಒಂದು ವೇಳೆ ಇದು ಆತರ ಏಟ್ರೋಫಿಕ್ ಎಂಡೋಮೆಟ್ರೈಟಿಸ್ ಅಲ್ಲ, ಅಂದ್ರೆ ಒಳಪದರ ಮಾತ್ರ ಹೊರಗಡೆ ಬರದೆ ಇದು ಒಮ್ಮೊಮ್ಮೆ ಕ್ಯಾನ್ಸರ್ನ ಲಕ್ಷಣ ಆಗಿರ್ತದೆ. ಅಂದ್ರೆ ಗರ್ಭಕೋಶದ ಒಳಗಿನ ಅಥವಾ ಗರ್ಭಕಂಠ ಅಂದ್ರೆ ಸರ್ವಿಕ್ಸ್ ಅಥವಾ ಎಂಡೋಮೆಟ್ರಿಯಲ್ ಕ್ಯಾನ್ಸರ್ನ ಲಕ್ಷಣ ಆಗಿರ್ತದೆ. 1-2 ವರ್ಷ ಮುಟ್ಟು ಕಾಣದೆ 2 ವರ್ಷದ ನಂತರ ಸ್ವಲ್ಪ ಮುಟ್ಟು ಕಂಡು ಬಂದು ಅಥವಾ ತುಂಬಾ ರಕ್ತಸ್ರಾವ ಹೋದ್ರೆ ತಕ್ಷಣ ಬಂದು ಡಾಕ್ಟರ್ನಲ್ಲಿ ಚೆಕ್ಅಪ್ ಮಾಡೋದು ಒಳ್ಳೇದು. 2ರಲ್ಲಿ ಒಂದಿರ್ತದೆ, ನಾರ್ಮಲ್ ಅಂದ್ರೆ ಸಾಧಾರಣವಾಗಿ ಹೋಗುವಂತ ಏಟ್ರೋಫಿಕ್ ಎಂಡೋಮೆಟ್ರೈಟಿಸ್, 2ನೇದು ಡೇಂಜರಸ್ ಅಂದ್ರೆ ಗರ್ಭಕಂಠದ ಅಥವಾ ಗರ್ಭಾಶಯದ ಒಳಪದರದ ಕ್ಯಾನ್ಸರಿನ ಲಕ್ಷಣ. ಅದು ಬೇರೆ ಏನಾದ್ರು 2 ವರ್ಷದ ನಂತರ ಸೇಮ್ ಅದೇ ಟೈಮಿಗೆ ಏನಾದರೂ ಹೊಟ್ಟೆ ಬರಿಸ್ತದ, ಹೊಟ್ಟೆ ಒಂಥರ ನೋವಾದಾಗೆ ಒಳಗಿಂದ ಹೌದು. ಈಗ ನಾನು ಹೇಳಿದಾಗೆ ಋತುಮತಿಯರಾದಾಗ ಹೇಗೆ ಮಾನಸಿಕ ದೈಹಿಕ ಪರಿವರ್ತನೆ ಆಗ್ತದೆ, ಹಾಗೆ ರಜೋ ನಿವೃತ್ತಿ ಆದಾಗ ಸಹ ಮಾನಸಿಕ ಮತ್ತು ದೈಹಿಕ ಪರಿವರ್ತನೆ ಸಹಜ. ಅಂದ್ರೆ ಮಾನಸಿಕ ದೈಹಿಕ ಅಂದ್ರೆ ಈಗ ದೈಹಿಕದಲ್ಲಿ ಈ ನಾನು ಈಸ್ಟ್ರೋಜನ್ ಪ್ರೊಜೆಸ್ಟ್ರಾನ್ ಗ್ರಂಥಿ ಏನ್ ಹೇಳಿದೆ ಅಲ್ಲ, ಈ ಗ್ರಂಥಿಗಳು ಈ ಮನಸ್ಸಿನ ಏರುಪೇರು ಮತ್ತೆ ಆರೋಗ್ಯವನ್ನಲ್ಲದೆ ಅದು ಕಮ್ಮಿ ಆದಾಗ ಅದರ ಸೈಡ್ ಇಫೆಕ್ಟ್ ಅಂತ ಹೇಳ್ತೇವಲ್ಲ, ರಜೋ ನಿವೃತ್ತಿ ಅಂದ್ರೆ ಈಸ್ಟ್ರೋಜನ್ ಪ್ರೊಜೆಸ್ಟ್ರಾನ್ ಗ್ರಂಥಿಗಳು ಕಮ್ಮಿ ಆದಾಗ ಬಾಡಿಯಲ್ಲಿ ರಜೋ ನಿವೃತ್ತಿ ಆಗ್ತದೆ. ಸೊ ಈ ಈಸ್ಟ್ರೋಜನ್ ಪ್ರೊಜೆಸ್ಟ್ರಾನ್ ಕಮ್ಮಿ ಆದಾಗ ಬರುವಂತ ಇಫೆಕ್ಟ್ಸ್ ತುಂಬಾ ಇದು ಖಿನ್ನತೆಯನ್ನು ಉಂಟು ಮಾಡ್ತದೆ. ಅಂದ್ರೆ ಬಿಪಿ ಇಲ್ಲದಿರುವಲ್ಲಿ ಬಿಪಿ ಸ್ಟಾರ್ಟ್ ಆಗ್ತದೆ, ಶುಗರ್ ಇಲ್ಲದಿರುವ ಹೆಂಗಸರಲ್ಲಿ ಶುಗರ್ ಸ್ಟಾರ್ಟ್ ಆಗ್ತದೆ, ಕೀಲು ನೋವು, ಬೆನ್ನು ನೋವು, ಮತ್ತೆ ಗಂಟು ನೋವು, ಕೂದಲು ಉದುರುವಿಕೆ, ಕೆಳ ಹೊಟ್ಟೆ ಎಸ್ಪೆಷಲಿ ಕಿಬ್ಬು ಹೊಟ್ಟೆಯಲ್ಲಿ ಫ್ಯಾಟಿ ಅಂದ್ರೆ ಉಬ್ಬಿದಾಗೆ ಆಗುದು ಅಥವಾ ಫ್ಯಾಟ್ ಡೆಪಾಸಿಷನ್, ಮತ್ತೆ ನಿಮ್ಗೆ ಮಾನಸಿಕ ಅಂದ್ರೆ ತುಂಬಾ ಡಿಪ್ರೆಷನ್ಗೆ ಹೋಗ್ತವೆ. ಈ ಈಸ್ಟ್ರೋಜನ್ ಉಂಟಲ್ಲ, ಈಸ್ಟ್ರೋಜನ್ ತುಂಬಾ ಜಾಸ್ತಿ ಇದ್ದಾಗ ಅವರು ತುಂಬಾ ಕಾನ್ಫಿಡೆಂಟ್ ಆಗಿರ್ತಾರೆ,
ಅವ್ರು ತುಂಬಾ ಬ್ಯೂಟಿಫುಲ್ ಆಗಿ ಅನಿಸ್ತಾರೆ. ಅಂದ್ರೆ ಯು ಫೀಲ್ ಪ್ರಿಟಿ ಅಂತ ಹೇಳ್ತಾರಲ್ಲ, ಸುಂದರತೆಗೆ ಸಿನಾನಿಮ್ ಅಂದ್ರೆ ಸುಂದರತೆಗೆ ಇನ್ನೊಂದು ಹೆಸರು ಈಸ್ಟ್ರೋಜನ್. ಈಸ್ಟ್ರೋಜನ್ ಅಂದ್ರೆ ನಾವು ಹೆಣ್ಣು ಮಕ್ಕಳು ಅಂತ ಅನ್ನಿಸ್ಕೊಳ್ಳೋದು. ನಮ್ಮ ಫೀಚರ್ಸ್, ನಮ್ಮ ಸೌಂದರ್ಯಕ್ಕೆ ಈಸ್ಟ್ರೋಜನ್ ಕಾರಣ. ಸೊ ಈಸ್ಟ್ರೋಜನ್ ಖಿನ್ನತೆ ಆಗ್ಬೇಕಾದ್ರೆ ಈ ಮಾನಸಿಕದಲ್ಲಿ ಮನಸ್ಸಿನಲ್ಲಿ ಅಯ್ಯೋ ನಂದು ಸೌಂದರ್ಯ ಏನು ಇಲ್ಲ, ಅಥವಾ ನನಗೆ ಒಬ್ಬಳೇ ಇರ್ಲಿಕ್ಕೆ ಇಷ್ಟ, ನನ್ನನ್ನು ಯಾರು ಪ್ರೀತಿ ಮಾಡೋದಿಲ್ಲ, ಹೀಗೆ ಅನ್ನುವ ಭಾವನೆ ಅಂದ್ರೆ ಡಿಪ್ರೆಷನ್ಗೆ ಹೋಗುವ ಕಾರಣ ಸಂದರ್ಭ ಜಾಸ್ತಿ. ಸೊ ಹೀಗೆ ನೀವು ಹೇಳಿದಾಗ ಕೆಳಗೆ ಹೊಟ್ಟೆ ಉಬ್ಬರಿಕೆ ಅಂತ ಹೇಳ್ತೀರಲ್ಲ, ಅದು ಕಾಮನ್ ಆಗಿ ಕಂಡು ಬರ್ತದೆ. ಒಂದು ಅದು, ಮತ್ತೆ ಎರಡನೇದು ಗಂಟು ನೋವು ಬಹಳ ಕಾಮನ್. ಯಾಕಂದ್ರೆ ಈಸ್ಟ್ರೋಜನ್ ಉಂಟಲ್ಲ, ಬೋನನ್ನು ಶಕ್ತಿಶಾಲಿ ಮಾಡುವಂತ ಒಂದು ಗ್ರಂಥಿ. ಸೊ ನಾವು ಎಂತ ಮಾಡ್ತೀವಿ, ರಜೋ ನಿವೃತ್ತಿ ಹೊಂದಿರುವಂತಹ ಹೆಂಗಸರಲ್ಲಿ ಹೇಳೋದೆಂದರೆ ಕ್ಯಾಲ್ಸಿಯಂ ಮಾತ್ರೆ ಅಥವಾ ಚೆನ್ನಾಗಿ ಹಾಲು ಕುಡಿಯುವುದು, ಅಥವಾ ಕ್ಯಾಲ್ಸಿಯಂ ಮಾತ್ರೆ ಮತ್ತೆ ವಿಟಮಿನ್ ಡಿ. ನಮ್ಮ ಎಲ್ಲ ಭಾರತದ ಮಹಿಳೆ, ಒಂದು 80% ಭಾರತದ ಮಹಿಳೆಯಲ್ಲಿ ವಿಟಮಿನ್ ಡಿ ಡೆಫಿಷಿಯನ್ಸಿ ಇದೆ, ಅಂದ್ರೆ ಖಿನ್ನತೆ ಇದೆ. ವಿಟಮಿನ್ ಡಿ ಈಸಿಯೆಸ್ಟ್ ಸೋರ್ಸ್ ಅಂದ್ರೆ ಅಂತ, ಬೆಳಗ್ಗಿನ ಜಾವ ಒಂದು ಹಸಿ ಬಿಸಿಲು ಅಂತ ಹೇಳ್ತೀವಲ್ಲ, ಹೋಗಿ 1/2 ಗಂಟೆ ವಾಕ್, ಆ ಬಿಸಿಲಲ್ಲಿ ವಾಕ್. ಈಗ ನಾವೆಲ್ಲರೂ ಆಫೀಸ್ ಗೋಯಿಂಗ್ ಪೀಪಲ್, ಎಲ್ಲರೂ ಒಳಗೆ ಇರ್ತೀವಿ. ದೇರ್ ಇಸ್ ನೋ, ಬೆಳಗ್ಗೆ 9 ಇಂದ ಈವ್ನಿಂಗ್ 4 o'clock ಒಳಗೆ ಆ ಒಳ್ಳೆ ಬಿಸಿಲಿನ ಪ್ರಭಾವದಿಂದ ಸ್ಕಿನ್ ಅಲ್ಲಿ ನ್ಯಾಚುರಲ್ ಆಗಿ ವಿಟಮಿನ್ ಡಿ ಉತ್ಪನ್ನ ಆಗ್ತದೆ. ಆದ್ರೆ ಈಗ ಎಲ್ಲರೂ ವರ್ಕಿಂಗ್ ಮದರ್ಸ್ ಆರ್ ಹೌಸ್ ವೈಫ್ಸ್ ಇದ್ದಲ್ಲಿ ಬೆಳಗ್ಗೆಯಿಂದ ಸಂಜೆ ತನಕ ನಾವು ಮನೆ ಒಳಗೆ ಅಥವಾ ಆಫೀಸ್ ಒಳಗೆ ಅಥವಾ ಹಾಸ್ಪಿಟಲ್ ಒಳಗೆ ಇರ್ತೇವೆ. ನ್ಯಾಚುರಲ್ ಸನ್ ರೇಸ್ಗೆ ಎಕ್ಸ್ಪೋಜರೇ ಇಲ್ಲ. ಹಾಗಾಗಿ ವಿಟಮಿನ್ ಡಿ ಡೆಫಿಷಿಯನ್ಸಿ, ಇದು ವಿಟಮಿನ್ ಡಿ ಡೆಫಿಷಿಯನ್ಸಿ, ಕ್ಯಾಲ್ಸಿಯಂ ಡೆಫಿಷಿಯನ್ಸಿಯಿಂದ ಈ ರಜೋ ನಿವೃತ್ತಿ ಆದವರಿಗೆ ತುಂಬಾ ಪೆಟ್ಟು ಬೀಳ್ತದೆ. ಅಂದ್ರೆ ತುಂಬಾ ಬೆನ್ನು ನೋವು, ಕೀಲು ನೋವು, ಗಂಟು ನೋವು, ಇದೆಲ್ಲ ಸಾಮಾನ್ಯ. ಸೊ ಹಾಗಾಗಿ ಕ್ಯಾಲ್ಸಿಯಂ ಈ ಗಂಟು ನೋವು ಅಲ್ಲದೆ ಈ ಕಿಬ್ಬೊಟ್ಟೆ ಉಬ್ಬರಿಕೆ ಹೇಳ್ತೇವಲ್ಲ, ಅದಕ್ಕೆ ಸಹ ತುಂಬಾ ಹೆಲ್ಪ್ಫುಲ್ ಆಗ್ತದೆ. ಸೊ ಕಾಮನ್ ಆಗಿ ರಜೋ ನಿವೃತ್ತಿ ಹೊಂದಿದವರಲ್ಲಿ ಪ್ರಾಬ್ಲಮ್. ಸೊ ಒಂದು ಒಳ್ಳೆ ಪಾಯಿಂಟ್ ಎತ್ತಿದ್ರು ಮೇಡಮ್. ಸೊ ಬೇರೆ ನೆಕ್ಸ್ಟ್ ಎಂತಾದ್ರೂ ಪ್ರಾಬ್ಲಮ್ ಕೇಳಲಿಕ್ಕೆ? ಹಾ ಹಾ ಹೌದು, ಒಳ್ಳೆ ಪಾಯಿಂಟ್ ಎತ್ತಿದ್ರಿ. ವೈಟ್ ಹೋಗುದು ಅಂದ್ರೆ ಬಿಳಿ ಮುಟ್ಟು, ಬಿಳಿ ಸೆರಗು ಅಂತ ಹೇಳ್ತೇವೆ. ಸಾಮಾನ್ಯವಾಗಿ ಬಿಳಿ ಸೆರಗು ಹೋಗ್ತದೆ ಹೆಂಗಸರಲ್ಲಿ. ಅಂದ್ರೆ ಬಿಳಿ ಸೆರಗು ಅಂದ್ರೆ ಹೇಗೆ, ಅದಕ್ಕೆ ದುರ್ವಾಸನೆ ಇರಬಾರ್ದು, ಅಥವಾ ಬಿಳಿ ಸೆರಗು ಹೋಗುವಾಗ ತುರಿಕೆ ಇರಬಾರ್ದು. ಈ ದುರ್ವಾಸನೆ ತುರಿಕೆ ಇಲ್ಲದ ಬಿಳಿ ಸೆರಗು ಸಾಮಾನ್ಯವಾಗಿ ಹೆಂಗಸರಲ್ಲಿ ಈ ಮುಟ್ಟು ಆದ ನಡುವಲ್ಲಿ, ತಿಂಗಳ ನಡುವಲ್ಲಿ, ಅಂದ್ರೆ ಅಂಡಾಶಯ ಉತ್ಪತ್ತಿ ಆಗುವ ಟೈಮಿಗೆ ತುಂಬಾ ಹೋಗ್ತದೆ, ಅಥವಾ ಮುಟ್ಟಾಗ್ಲಿಕ್ಕೆ ಒಂದು ವಾರ ಇರ್ಬೇಕಾದ್ರೆ ತುಂಬಾ ಹೋಗ್ತದೆ, ಅಥವಾ ಮುಟ್ಟು ನಿಲ್ಲಿಕ್ಕೆ ಬರ್ಬೇಕಾದ್ರೆ ತುಂಬಾ ಹೋಗ್ತದೆ. ಸೊ ಈ 3 ಸಂದರ್ಭದಲ್ಲಿ ಈ ವೈಟ್ ಡಿಸ್ಚಾರ್ಜ್ ಅಂದ್ರೆ ದುರ್ವಾಸನೆ ಇಲ್ಲದ, ತುರಿಕೆ ಇಲ್ಲದ ಬಿಳಿ ಮುಟ್ಟು. ದುರ್ವಾಸನೆ ಇಲ್ಲದ, ತುರಿಕೆ ಇಲ್ಲದ ಬಿಳಿ ಮುಟ್ಟು ಒಂದು ಅಂಡಾಣು ಉತ್ಪತ್ತಿ ಆಗುವ ಸಮಯದಲ್ಲಿ ಹೋಗ್ತದೆ, ಮುಟ್ಟಿಗಿಂತ ಮುಂಚೆ ಹೋಗ್ತದೆ, ಮತ್ತೆ ಮುಟ್ಟು ನಿಲ್ಲುತ್ತಾ ಬರ್ಬೇಕಾದ್ರೆ ಸ್ವಲ್ಪ ಹೋಗ್ತದೆ. ಅದು ಕಾಮನ್, ಅದು ನಾರ್ಮಲ್, ಹೆದರ್ಲಿಕ್ಕೆ ಇಲ್ಲ. ಒಂದು ವೇಳೆ ನೀರಾಗಿ ಅಥವಾ ದುರ್ವಾಸನೆ ಉಂಟಾಗುವಂತ ಬಿಳಿಮುಟ್ಟು, ದುರ್ವಾಸನೆ ಇರುವಂತ ಬಿಳಿಮುಟ್ಟು, ಅಥವಾ ತುರಿಕೆ ಅನ್ನು ತರುವಂತ ಬಿಳಿಮುಟ್ಟು ಇದ್ರೆ ನೀವು ತಕ್ಷಣ ಡಾಕ್ಟರ್ನ ಸಲಹೆ ಪಡಿಬೇಕು, ತಪಾಸಣೆಗೆ ಒಳಗಾಗಬೇಕು. ಅಂದ್ರೆ ಈ ತರ ದುರ್ವಾಸನೆ ಇರುವಂತ ಅಥವಾ ತುರಿಕೆ ಇರುವಂತಹ ಬಿಳಿಮುಟ್ಟು ಸಾಮಾನ್ಯವಾಗಿ ಡಯಾಬಿಟಿಕ್ಸ್ ಅಂದ್ರೆ ಶುಗರ್ ಇರುವ ಹೆಂಗಸರಲ್ಲಿ ಕಾಮನ್. ಕ್ಯಾಂಡಿಡಾ ಅಂತ ಹೇಳ್ತೇವೆ, ಫಂಗಲ್ ಇನ್ಫೆಕ್ಷನ್ ಅಂತ ಹೇಳ್ತಾರೆ. ಫಂಗಲ್ ಇನ್ಫೆಕ್ಷನ್ ಗರ್ಭಾಶಯದ ಅಂದ್ರೆ ಯೋನಿಯ ಫಂಗಲ್ ಇನ್ಫೆಕ್ಷನ್, ಅಥವಾ ಗರ್ಭಕಂಠ ಸರ್ವೈಕಲ್ ಫಂಗಲ್ ಇನ್ಫೆಕ್ಷನ್ ಇದ್ದಲ್ಲಿ, ಅಥವಾ ನಿಮ್ಗೆ ಶ್ರೋಣಿಯ ಉರಿಯೂತದ ಕಾಯಿಲೆ ಅಂದ್ರೆ ಪೆಲ್ವಿಕ್ ಇನ್ಫ್ಲಮೇಟರಿ ಡಿಸೀಸ್ ಅಂತ ಹೇಳ್ತೇವೆ, ಈ ಕಾಯಿಲೆ ಇದ್ದಲ್ಲಿ, ಅಥವಾ ಲೂಪ್ ಹಾಕಿಸ್ಕೊಂಡಿರ್ತಾರೆ ಕೆಲವರು, ಲೂಪ್ ಹಾಕಿಸ್ಕೊಂಡು ಗರ್ಭಕೋಶದ ಒಳಗೆ ಕೆಲವು ಸತಿ ಇನ್ಫೆಕ್ಷನ್ ಆಗ್ತದೆ, ಕೆಲವೊಮ್ಮೆ 10ರಲ್ಲಿ ಮೇ ಬಿ 1% ಹಾಗೆ ಆಗ್ತದೆ. ಸೊ ಅದು ಯಾಕಂದ್ರೆ ಪರ್ಸನಲ್ ಹೈಜೀನ್ ಅಂದ್ರೆ ಸ್ವಚ್ಛತೆ ಇಲ್ಲದೆ ಹಾಗೆ ಆಗುದು. ಎಲ್ಲ ಲೂಪ್ ಹಾಕಿಸ್ಕೊಂಡ ಹೆಂಗಸರಿಗೆ ಆಗುದಿಲ್ಲ, ಕೆಲವರಿಗೆ ಹೀಗೆ ಈ ದುರ್ವಾಸನೆ ಉಳ್ಳಂತ ಬಿಳಿಮುಟ್ಟು. ಮತ್ತೆ ಕ್ಯಾನ್ಸರ್, ಎಸ್ಪೆಷಲಿ ಗರ್ಭಕಂಠದ ಕ್ಯಾನ್ಸರ್, ಸರ್ವೈಕಲ್ ಕ್ಯಾನ್ಸರ್ ಅಂತ ಹೇಳ್ತೇವೆ. ಈ ಕ್ಯಾನ್ಸರ್ ಅಲ್ಲಿ ದುರ್ವಾಸನೆ, ತುರಿಕೆ ಇರುವುದಿಲ್ಲ,
ತುಂಬಾ ದುರ್ವಾಸನೆ ಇರುವಂತ ಮತ್ತೆ ಕೆಂಪು ಕಲರ್ ಸ್ಪಾಟ್ಸ್ ಅಂದ್ರೆ ಬ್ಲಡ್ ಮಿಕ್ಸ್ಡ್ ವೈಟ್ ಡಿಸ್ಚಾರ್ಜ್ ಅಂತ ಹೇಳ್ತೇವೆ. ಬ್ಲೀಡಿಂಗ್ ಒಟ್ಟಿಗೆ ಬಿಳಿ ಸೆರಗು ಹೋಗ್ತದೆ, ದಪ್ಪ ದಪ್ಪ ಇರ್ತದೆ, ತುಂಬಾ ದುರ್ವಾಸನೆ ಇರ್ತದೆ. ಇಂತಹ ಬಿಳಿ ಸೆರಗಿದ್ದಲ್ಲಿ ಅಥವಾ ವೈಟ್ ಡಿಸ್ಚಾರ್ಜ್ ಇದ್ದಲ್ಲಿ ತಕ್ಷಣ ಬಂದು ತಪಾಸಣೆಗೊಳ್ಳಿ. ಯಾಕಂದ್ರೆ ಇದು ಇಂತಹ ಬಿಳಿ ಮುಟ್ಟು ಅಥವಾ ಈ ಗಂಡ ಹೆಂಡತಿ ಸಂಬಂಧ ಇಟ್ಟ ಕೂಡಲೇ ಬ್ಲೀಡಿಂಗ್ ಆಗ್ತದೆ. ಕೆಲವರಿಗೆ ಸಂಬಂಧ ಇಟ್ಟ ಕೂಡಲೇ ಬ್ಲೀಡಿಂಗ್ ಆಗುದು, ಪೋಸ್ಟ್ ಕಾಯ್ಟಲ್ ಬ್ಲೀಡಿಂಗ್ ಅಂತ ಹೇಳ್ತೇವೆ. ಈ ತರ ಬ್ಲೀಡಿಂಗ್ ಅಥವಾ ತುಂಬಾ ದುರ್ವಾಸನೆ ಇರುವಂತ ಬಿಳಿ ಸೆರಗು ಹೀಗೆ ಹೋದ್ರೆ ಅದು ಗರ್ಭಕಂಠದ ಕ್ಯಾನ್ಸರಿನ ಲಕ್ಷಣ. ಆ ಗರ್ಭಕಂಠದ ಕ್ಯಾನ್ಸರ್ ಆದಷ್ಟು ಆರಂಭಿಕ ಸ್ಟೇಜ್ ನಲ್ಲಿ ನಾವು ಕಂಡು ಹಿಡಿದ್ರೆ ಅದಕ್ಕೆ ಟ್ರೀಟ್ಮೆಂಟ್ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಕೊಡ್ತಾರೆ. ಲೇಟರ್ ಸ್ಟೇಜಸ್ ಅಲ್ಲಿ ಕಂಡು ಹಿಡಿದ್ರೆ ಅದಕ್ಕೆ ಬೇರೆ ಬೇರೆ ಕಾಂಪ್ಲಿಕೇಶನ್ಸ್ ಇರ್ತದೆ. ಸೊ ಬಿಳಿ ಸೆರಗು ನಾರ್ಮಲ್ ಆಗಿರ್ತದೆ, ಅಬ್ನಾರ್ಮಲ್ ಆಗಿರ್ತದೆ. ಅಬ್ನಾರ್ಮಲ್ ಆಗಿರ್ಬೇಕಾದ್ರೆ ಅದನ್ನು ನೆಗ್ಲೆಕ್ಟ್ ಮಾಡ್ಲಿಕ್ಕಿಲ್ಲ. ಒಂದು ವೇಳೆ ತುರಿಕೆ ಅಥವಾ ಫೌಲ್ ಸ್ಮೆಲ್ ಅಂದ್ರೆ ದುರ್ವಾಸನೆ ಇದ್ದಲ್ಲಿ ತಕ್ಷಣ ಬಂದು ಒಂದು ಟ್ರೀಟ್ಮೆಂಟ್ ಅಲ್ಲ, ಟ್ರೀಟ್ಮೆಂಟ್ ನಾವು ತಪಾಸಣೆ ಮಾಡಿ ಅದಕ್ಕೆ ಟ್ರೀಟ್ಮೆಂಟ್ ಬೇಕಾ ಬೇಡವಾ ಅಂತ ನಾವು ಡಿಸೈಡ್ ಮಾಡ್ತೇವೆ. ಬಟ್ ಅಟ್ಲೀಸ್ಟ್ ತಪಾಸಣೆಗೆ ಬಂದು ಒಂದ್ಸತಿ ತಪಾಸಣೆ ಮಾಡಿಸೋದು ತುಂಬಾ ಅಗತ್ಯ.
ಈಗಿನ ಹೆಂಗಸರಿಗೆ ಜಾಸ್ತಿ ಥೈರಾಯ್ಡ್ ಪ್ರಾಬ್ಲಮ್ ಬರ್ತದೆ, ಅದು ಹೇಗೆ? ಹಾ ಸೇಲ್ಸ ಬರ್ತದೆ. ಹೌದು, ಥೈರಾಯ್ಡ್ ಪ್ರಾಬ್ಲಮ್, ಹಾರ್ಮೋನ್ ಪ್ರಾಬ್ಲಮ್. ನಾನು ಹೇಳಿದಾಗೆ ಅವರು ಮೇಡಮ್ ಹೇಳಿದ್ರು ಆಗಿಲ್ಲೇ, ತುಂಬಾ ಬೇಗ ಋತುಮತಿ ಆಗ್ತಾರೆ, ತುಂಬಾ ಬೇಗ ಹಾರ್ಮೋನಲ್ ಪ್ರಾಬ್ಲಮ್ಸ್ ಬರ್ತದೆ. ಅದೆಲ್ಲ ಬೇಸಿಕ್ಲಿ ಸಿಡೆಂಟ್ರಿ ಲೈಫ್ ಸ್ಟೈಲ್, ಜಡ ಜೀವನ ಶೈಲಿ. ಥೈರಾಯ್ಡ್ ಸಮಸ್ಯೆ ಎಲ್ಲರಲ್ಲಿಯೂ ಇದೆ. ಅಂದ್ರೆ ಈಗ ಆಲ್ಮೋಸ್ಟ್ 60% ಪಾಪ್ಯುಲೇಷನ್ ಅಲ್ಲಿ ಥೈರಾಯ್ಡ್ ಸಮಸ್ಯೆ ಇರ್ತದೆ. ಗೊತ್ತಾಗುದು ಅಂದ್ರೆ ಥೈರಾಯ್ಡ್ ಸಮಸ್ಯೆ ನನಗೆ ಉಂಟು ಅಂತ ಗೊತ್ತಾಗುದು ನಾವು ಡಾಕ್ಟರ್ ಹತ್ರ ಹೋದ ನಂತರವೇ. ಸೊ ಇಲ್ಲಿ ನೆರೆದಿರುವ ಜನದಲ್ಲಿ ಟೆಸ್ಟ್ ಮಾಡಿಲ್ದಿದ್ರೆ ಅಟ್ಲೀಸ್ಟ್ ಒಂದು 20 ಮಂದಿಗೆ ಇರ್ತದೆ ಥೈರಾಯ್ಡ್. ಸೊ ಥೈರಾಯ್ಡ್ ಬ್ಯೂಟಿ ಆಫ್ ಥೈರಾಯ್ಡ್ ಡಿಸೀಸ್ ಅಂತ ಅಂದ್ರೆ, ಥೈರಾಯ್ಡ್ ಇದ್ರೆ ಅದನ್ನು ಟ್ರೀಟ್ ಮಾಡೋದು ತುಂಬಾ ಸುಲಭ. ಮತ್ತೆ ಥೈರಾಯ್ಡ್ ಇಂದ ಪ್ರಾಬ್ಲಮ್ಸ್ ತುಂಬಾ ಜಾಸ್ತಿ ಆಗ್ತದೆ, ಬಟ್ ಅದನ್ನು ಟ್ರೀಟ್ಮೆಂಟ್ ಕೊಟ್ಟಾಗ ಅದರ ಟ್ರೀಟ್ಮೆಂಟ್ ರೆಸ್ಪಾನ್ಸ್ ಬಹಳ ಚೆನ್ನಾಗಿ ಕೊಡ್ತದೆ. ಸೊ ಥೈರಾಯ್ಡ್ ಪ್ರಾಬ್ಲಮ್ ಅಂದ್ರೆ ಹೈಪೋಥೈರಾಯ್ಡ್ ಅಂದ್ರೆ ಥೈರಾಯ್ಡಿನ ಗ್ರಂಥಿ ಕಮ್ಮಿ ಆಗೋದು, ಅಥವಾ ಹೈಪರ್ ಥೈರಾಯ್ಡ್ ಅಂದ್ರೆ ಥೈರಾಯ್ಡಿನ ಗ್ರಂಥಿ ಬಾಡಿಯಲ್ಲಿ ಜಾಸ್ತಿ ಉತ್ಪನ್ನ ಆಗೋದು. 2 ಟೈಪ್ ಇದು ಥೈರಾಯ್ಡ್ ಏರುಪೇರು ಇರ್ತದೆ. 2 ಟೈಪ್ ಇದು ಥೈರಾಯ್ಡ್ ಏರುಪೇರಲ್ಲೂ ಮುಟ್ಟಿನ ಸಮಸ್ಯೆ ಕಂಡು ಬರ್ತದೆ. ಪ್ಲಸ್ ಈಗ ಇನ್ಫರ್ಟಿಲಿಟಿ ಅಂತ ಹೇಳ್ತೇವಲ್ಲ, ಮಕ್ಕಳಾಗದೇ ಇರುವುದು. ಸೊ ಥೈರಾಯ್ಡ್ ಪ್ರಾಬ್ಲಮ್ ಇದ್ರೆ ಅಂದ್ರೆ ಹೈಪೋಥೈರಾಯ್ಡ್ ಇದ್ರೆ ಮಕ್ಕಳಾಗದೇ ಇರೋ ಪ್ರಾಬ್ಲಮ್ ಬರ್ತದೆ. ಅಥವಾ ಗರ್ಭಿಣಿಯರಲ್ಲಿ ಥೈರಾಯ್ಡ್ ಪ್ರಾಬ್ಲಮ್ ಇದ್ರೆ ಮತ್ತೆ ಅವರು ಟ್ರೀಟ್ಮೆಂಟ್ ತಗೊಳ್ಳದಿದ್ರೆ ಹೊಟ್ಟೆ ಒಳಗೆ ಇರುವ ಮಗುವಿನ ಬೆಳವಣಿಗೆ, ಅದರ ಮೆದುಳಿದ ಬೆಳವಣಿಗೆ ಮತ್ತೆ ಆ ಗರ್ಭಿಣಿ ಹೆಂಗಸಿಗೆ ಪ್ರಾಬ್ಲಮ್ ಆಗ್ತದೆ. ಸೊ ಥೈರಾಯ್ಡ್ ಹೈಪೋಥೈರಾಯ್ಡ್ ಅಂದ್ರೆ ಥೈರಾಯ್ಡ್ ಲೆವೆಲ್ ಕಮ್ಮಿ ಇದ್ದಾಗ ನಾವು ಥೈರಾಯ್ಡ್ ಗ್ರಂಥಿಯನ್ನು ಕೊಡ್ತೇವೆ, ಅಂದ್ರೆ ಟ್ಯಾಬ್ಲೆಟ್ ಮೂಲಕ ಥೈರಾಯ್ಡ್ ಗ್ರಂಥಿಯನ್ನು ಕೊಡ್ತೇವೆ ಅದರ ನಾರ್ಮಲ್ ಲೆವೆಲ್ ಬರ್ಲಿಕ್ಕೆ. ಸೊ ಹೈಪೋಥೈರಾಯ್ಡ್ ಇದ್ದಾಗ ಮುಟ್ಟಿನ ಏರುಪೇರು ಏನಂದ್ರೆ ತುಂಬಾ ರಕ್ತಸ್ರಾವ ಆಗ್ತದೆ, ಗಂಟು ಹೋಗ್ತದೆ, ಕಣ್ಣಿ ಕ್ಲಾಟ್ಸ್ ಪಾಸ್ ಮಾಡ್ತಾರೆ, ನೋವಿರುವುದಿಲ್ಲ. ಸೊ ಅವರು ಕ್ಲಾಸಿಕ್ ಆಗಿ ಎಂತ ಹೇಳ್ತಾರೆ ಅಂದ್ರೆ, ಡಾಕ್ಟರ್ ನಮಗೆ ತುಂಬಾ ರಕ್ತಸ್ರಾವ ಆಗ್ತದೆ, ಅದೇ ಸ್ವಲ್ಪ ಕಿಬ್ಬೊಟ್ಟೆ ನೋವು ಅಥವಾ ಹೊಟ್ಟೆ ನೋವು ಆತರ ಏನು ಇರುವುದಿಲ್ಲ, ಬಟ್ ರಕ್ತಸ್ರಾವ ಆಗಿ ಸುಸ್ತಾಗ್ತದೆ. ಯಾಕಂದ್ರೆ ರಕ್ತಸ್ರಾವ ಆದಾಗ ರಕ್ತಹೀನತೆ ಆಗ್ತದೆ. ಸೊ ಈ ರಕ್ತಹೀನತೆಯಿಂದ ಸುಸ್ತಾಗ್ತದೆ. ಅದರ್ವೈಸ್ ಈ ಹೈಪೋಥೈರಾಯ್ಡ್ ಇದ್ದಲ್ಲಿ ವೇಟ್ ಜಾಸ್ತಿ ಆಗ್ತದೆ, ತೂಕ ಜಾಸ್ತಿ ಆಗ್ತದೆ, ಕೂದಲು ಉದುರುವಿಕೆ, ಜಡ ಎನಿಸುವುದು, ಬೇಜಾರೆನಿಸುವುದು, ಡಿಪ್ರೆಷನ್. ಸೊ ಇದೆಲ್ಲ ಹೈಪೋಥೈರಾಯ್ಡ್ ಅಂದ್ರೆ ಥೈರಾಯ್ಡ್ ಗ್ರಂಥಿ ಕಮ್ಮಿ ಇದ್ದಾಗ ಈ ಸಿಂಪ್ಟಮ್ಸ್ ಉಂಟಾಗುತ್ತದೆ. ಸೊ ಬೆಸ್ಟ್ ಅಂದ್ರೆ ಈ ತರ ಸಿಂಪ್ಟಮ್ಸ್ ನಿಮಗೆ ಮುಟ್ಟಿದ್ದು ಸಮಸ್ಯೆ ಆಗಲಿ ಅಥವಾ ಗರ್ಭಿಣಿ ಇದ್ದಾಗ ಥೈರಾಯ್ಡ್ ಲೆವೆಲ್ ಯೂಶಲಿ ನಾವು ಚೆಕ್ ಮಾಡಿಸ್ತೇವೆ. ಎಲ್ಲ ಗರ್ಭಿಣಿಯರಲ್ಲಿ ಥೈರಾಯ್ಡ್ ಲೆವೆಲ್ ಚೆಕ್ ಮಾಡಿಸಲೇಬೇಕು, ಅದು ಕಾಮನ್. ಈಗ ಸ್ಕ್ರೀನಿಂಗ್, ಯೂನಿವರ್ಸಲ್ ಸ್ಕ್ರೀನಿಂಗ್ ಅಂತ ಆಗಿದೆ, ಎಲ್ಲ ಗರ್ಭಿಣಿಯರಲ್ಲಿ ಚೆಕ್ ಮಾಡಿಸ್ತೇವೆ. ಹಾಗೆ ಚೆಕ್ ಮಾಡಿಸಿ ಗರ್ಭಿಣಿಯರಲ್ಲಿ ಕಂಡು ಬಂದ್ರೆ ಸಹ ಆದಷ್ಟು ಬೇಗ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಬೇಕು. ಹೈಪರ್ ಥೈರಾಯ್ಡ್ ಅಂದ್ರೆ ಥೈರಾಯ್ಡ್ ಗ್ರಂಥಿ ಉತ್ಪನ್ನ ಜಾಸ್ತಿ ಆದಾಗ ಸಹ ಮುಟ್ಟಿನ ಸಮಸ್ಯೆ ಬರ್ತದೆ. ಈ ಹೈಪರ್ ಥೈರಾಯ್ಡ್ ಅಲ್ಲಿ ಎಂತ ಆಗ್ತದೆ, ಮುಟ್ಟು ಬರುವುದೇ ಇಲ್ಲ, ಒಂದು ದಿನ ಬ್ಲೀಡಿಂಗ್ ಆಗ್ತದೆ, ಅಥವಾ 2-3 ತಿಂಗಳು ಮುಟ್ಟಾಗುವುದೇ ಇಲ್ಲ, ಹೀಗೆ ಇರ್ರೆಗ್ಯುಲರ್ ಆಗಿ ಮುಟ್ಟಾಗೋದು ಹೈಪರ್ ಥೈರಾಯ್ಡ್ ಅಲ್ಲಿ. ಸೊ ಈ 2 ಖಿನ್ನತೆಯಲ್ಲಿ, ಹೈಪರ್ ಥೈರಾಯ್ಡ್ ಅಲ್ಲಿ ಪ್ರೆಗ್ನೆನ್ಸಿಯಲ್ಲಿ ಹೈಪರ್ ಥೈರಾಯ್ಡ್ ಇದ್ರೆ ಸಹ ಹೆರಿಗೆ ಟೈಮಲ್ಲಿ ಕೆಲವು ಸತಿ ಥೈರಾಯ್ಡ್ ಸ್ಟಾಮ್ ಅಂತ ಹೇಳ್ತೇವೆ ನಾವು, ಅಂದ್ರೆ ತುಂಬಾ ಕಾಂಪ್ಲಿಕೇಶನ್ಸ್ಗೆ ಹೋಗ್ತಾರೆ, ಹಾರ್ಟ್ ಬೀಟ್ ಜಾಸ್ತಿ ಆಗ್ತದೆ, ಬ್ಲೀಡಿಂಗ್ ಜಾಸ್ತಿ ಆಗ್ತದೆ. ಹೀಗೆಲ್ಲ ಪ್ರೆಗ್ನೆಂಟ್ ಇರುವ ಹೆಂಗಸರಲ್ಲಿ ಥೈರಾಯ್ಡ್ ಗ್ರಂಥಿ ಜಾಸ್ತಿ ಆದ್ರೆ ಈ ತರ ಎಲ್ಲ ಸಮಸ್ಯೆ ಕಂಡು ಬರ್ತದೆ. ಸೊ ಇದು ಒಂದು ಒಳ್ಳೆಯ ಸಂಗತಿ ಅಂದ್ರೆ ಈ ಥೈರಾಯ್ಡ್ ಹಾರ್ಮೋನ್ ಕಂಟ್ರೋಲ್ ಮಾಡೋದು ತುಂಬಾ ಸುಲಭ. ಅಂದ್ರೆ ಥೈರಾಯ್ಡ್ ಜಾಸ್ತಿ ಇದ್ರೆ ಅದನ್ನು ಕಡಿಮೆ ಮಾಡ್ಲಿಕ್ಕೆ ಮಾತ್ರೆ ಇದೆ, ಥೈರಾಯ್ಡ್ ಕಡಿಮೆ ಇದ್ರೆ ಅದನ್ನು ಜಾಸ್ತಿ ಮಾಡುವಂತ ಥೈರಾಯ್ಡ್ ಗ್ರಂಥಿಯ ಮಾತ್ರೆಗಳಿದೆ. ಸೊ ಥೈರಾಯ್ಡ್ ಇಂದು ಮಾತ್ರೆ ಸ್ಟಾರ್ಟ್ ಆದ ತಕ್ಷಣ ಒಂದು 4 ವಾರದಲ್ಲಿ ನಿಮ್ಗೆ ರೆಸ್ಪಾನ್ಸ್ ಕಂಡು ಬರ್ತದೆ. ಆ ಜಡ ಅನ್ನಿಸುವುದು ಹೋಗ್ತದೆ, ಆಕ್ಟಿವ್ ಆಗ್ತೀರಿ, ಹೆಂಗಸರು ಆಕ್ಟಿವ್ ಆಗ್ತಾರೆ, ಮತ್ತೆ ವೇಟ್ ಲಾಸ್ ಆಗ್ತದೆ, ಕೂದಲು ಉದುರುವಿಕೆ ಕಮ್ಮಿ ಆಗ್ತದೆ, ಮುಟ್ಟು ರೆಗ್ಯುಲರೈಸ್ ಆಗ್ತದೆ. ಸೊ ಒಂದು ಮುಟ್ಟು ರೆಗ್ಯುಲರೈಸ್ ಆಗೋದು 3 ರಿಂದ 6 ತಿಂಗಳು ಆಗ್ತದೆ, ಬಟ್ ಆ ಜನರಲ್ ವೆಲ್ ಬೀಯಿಂಗ್ ಅಂತ ಏನ್ ಹೇಳ್ತೇವೆ, ಸ್ವಾಸ್ಥ್ಯ ಕರೆಕ್ಟ್ ಆಗ್ತದೆ. ಸೊ ಥೈರಾಯ್ಡ್ ಇದು ಒಂದು ಪ್ರಾಬ್ಲಮ್ ಏನಂದ್ರೆ ಕಾಮನ್ ಅಂಡ್ ವೆರಿ ವೆಲ್ ಟ್ರೀಟಬಲ್, ತುಂಬಾ ಈಸಿಯಾಗಿ ಟ್ರೀಟ್ ಮಾಡುವಂತ ಹಾರ್ಮೋನ್ ಪ್ರಾಬ್ಲಮ್. ಬಟ್ ನೆಗ್ಲೆಕ್ಟ್ ಮಾಡ್ಲಿಕ್ಕಿಲ್ಲ. ಥೈರಾಯ್ಡ್ ಇದೆ, ನಾನು ಡಯಟ್ ಮಾಡ್ತೇನೆ ಅಂತ ಹೇಳ್ತಾರೆ ಕೆಲವರು, ಡಯಟ್ ಅಲ್ಲಿ ಥೈರಾಯ್ಡ್ ಕಮ್ಮಿ ಆಗುದಿಲ್ಲ. ಥೈರಾಯ್ಡ್ ಇದು ಸಮಸ್ಯೆ ಡಯಟ್ಗೆ ಏನದು ಅನುಪಾತವಾಗಿಲ್ಲ. ಡಯಟ್ ನಲ್ಲಿ ಅಯೋಡಿನ್ ಕಮ್ಮಿ ಇದೆ, ಥೈರಾಯ್ಡ್ ಪ್ರಾಬ್ಲಮ್ ಬರ್ತದೆ, ಅಯೋಡೈಸ್ ಉಪ್ಪು ತಿಂದ್ರೆ ಆಯ್ತು, ಬಟ್ ಸ್ಟಿಲ್ ಅದು ಥೈರಾಯ್ಡಿನ ಸಮಸ್ಯೆಗೆ ಅದು ಉಪಾಯ ಅಲ್ಲ. ಥೈರಾಯ್ಡ್ಗೆ ಮಾತ್ರೆ ತಗೊಳ್ಳೇಬೇಕು. ಡಯಟ್ ಅಂದ್ರೆ ನೀವು ವೇಟ್ ಏನಾಗಿದ್ದಕ್ಕೆ ನೀವು ಬ್ಯಾಲೆನ್ಸ್ ಡಯಟ್ ಮಾಡ್ಬೋದು, ಬಟ್ ಥೈರಾಯ್ಡ್ ಕಮ್ಮಿ ಮಾಡ್ಲಿಕ್ಕೆ ಮಾತ್ರ ಇಲ್ಲೇ ಸಾಧ್ಯ. ಯಾರಾದ್ರೂ ಡಯಟ್ ಮಾಡಿ ನೋಡಿ ಟ್ರೀಟ್ಮೆಂಟ್ ತಗೊಳ್ಬೇಡಿ ಅಂತ ಹೇಳಿದ್ರೆ ದಯವಿಟ್ಟು
ಕರೆಕ್ಟ್ ಡಾಕ್ಟರ್ನ ಹತ್ರ ಹೋಗಿ ಕರೆಕ್ಟ್ ಆಗಿ ಟೈಮಲ್ಲಿ ಟ್ರೀಟ್ಮೆಂಟ್ ತಗೊಂಡ್ರೆ ಥೈರಾಯ್ಡ್ ಪ್ರಾಬ್ಲಮ್ ಈಸಿಲಿ ಟ್ರೀಟ್ ಆಗ್ತದೆ. ಬೇರೆ ಎಂತಾದ್ರೂ ಕ್ವೆಶನ್ಸ್? ಡಿಸ್ಕಿನ ಪ್ರಾಬ್ಲಮ್ ಈಗ ತುಂಬಾ ಮಂದಿಯಲ್ಲಿ ಕಾಣ್ತಾ ಇದೆ ಒಂದನೇದಾಗಿ. ಮತ್ತೆ ಏನಂತ ಹೇಳಿದ್ರೆ ಇದು ಬ್ಲೇಡ್ ನಿಲ್ಲುವ ಸಂದರ್ಭ ಅಂತಲ್ಲ, ಅದಕ್ಕಿಂತ ಮೊದಲು 35 ವರ್ಷದಲ್ಲೇ ಗೆಡ್ಡೆ. ಒಂದು ಕುಟುಂಬದಲ್ಲಿ ನಾನು ನೋಡಿದೆ 4 ಮಂದಿ ಹುಡುಗಿಯರಿಗೂ 35 ವರ್ಷದ ಒಳಗಡೆ ಗೆಡ್ಡೆ ಆಗಿ ಆಪರೇಷನ್ ಆಗಿ ಆಯ್ತು. ಅದು ಹೆರಿಡಿಟಿಯ ಗೆಡ್ಡೆ ಬರುದು ಅಲ್ಲ, ಏನು ಸಮಸ್ಯೆ ಇಂದ ಇರಬಹುದು ಅವರಿಗೆ. ಒಂದು ಕುಟುಂಬದಲ್ಲಿ ಈಗ 4 ಹುಡುಗಿಯರಿಗೂ ಅಂಡಾಶಯದ ಗೆಡ್ಡೆ ಫೈಬ್ರಾಯ್ಡ್ ಗೆಡ್ಡೆಯಾ? ಅಂಡಾಶಯ ಗೆಡ್ಡೆ ಆದ್ರೆ ಆನುವಂಶಿಕವಾಗಿ ಬರ್ತದೆ. ತಾಯಿಗೆ ಇದ್ರೆ ಮಕ್ಕಳಿಗೆ ಬರ್ತದೆ, ಅಕ್ಕನಿಗೆ ಇದ್ರೆ ತಂಗಿಗೆ ಬರ್ತದೆ, ಆಂಟಿಗೆ ಚಿಕ್ಕಮ್ಮ ದೊಡ್ಡಮ್ಮ ಅವರಿಗೆ ಇದ್ರೆ ಸಿಸ್ಟರ್ನ ಮಕ್ಕಳಿಗೆ ಬರ್ತದೆ. ಸೊ ಈ ಅಂಡಾಶಯದ ಗೆಡ್ಡೆ ಉಂಟಲ್ಲ ಅದು ಆನುವಂಶಿಕವಾಗಿ ಬರುವಂತ ಗೆಡ್ಡೆ. ಮತ್ತೆ ಡಿಸ್ಕ್ ಪ್ರಾಬ್ಲಮ್ ಹೇಳಿದ್ರಿ ನೀವು. ಡಿಸ್ಕ್ ಪ್ರಾಬ್ಲಮ್ ಈಗ ನಾನು ಹೇಳಿದಲ್ಲ, ವಿಟಮಿನ್ ಡಿ ಮತ್ತೆ ಕ್ಯಾಲ್ಸಿಯಂ ಡೆಫಿಷಿಯನ್ಸಿ, ಮೇನ್ ವಿಟಮಿನ್ ಡಿ ಡೆಫಿಷಿಯನ್ಸಿಯಿಂದ ಡಿಸ್ಕ್ ಪ್ರಾಬ್ಲಮ್ ತುಂಬಾ ಬೇಗ ಬರ್ತದೆ. ನೆಕ್ಸ್ಟ್ ಇನ್ನೊಂದೆಂತ ಅಂದ್ರೆ ಮೊದಲಿನ ಕಾಲದಲ್ಲಿ ಹೆರಿಗೆ ಆದ್ಮೇಲೆ ಒಂದು 3 ತಿಂಗಳು ಚೆನ್ನಾಗಿ ಆರೈಕೆ ಮಾಡಿಸ್ಕೊಂಡು ಹೋಗ್ತಾ ಇದ್ರು. ಈಗ ಹಾಗಲ್ಲ, ಒಂದು 6 ವೀಕ್ಸ್ಗೆ ಎದ್ದು ಜಾಬ್ಗೆ ಹೋಗ್ತಾರೆ, ಅಥವಾ ತುಂಬಾ ಮತ್ತೆ ಹಳ್ಳಿಗಳಲ್ಲಿ ಪಾಪ ಬೇಗನೆ ಅವ್ರದ್ದು ನೀರು ಸೇದುದು ಅಥವಾ ತುಂಬಾ ಹೆವಿ ಕೆಲಸ ಮಾಡ್ತಾರೆ. ಹೀಗಿದ್ದಾಗ ಅದು ಫಸ್ಟ್ ನ್ಯೂಟ್ರಿಷನ್ ಅಂದ್ರೆ ಒಳ್ಳೆಯ ಆಹಾರ ಸಿಗದೆ ಕ್ಯಾಲ್ಸಿಯಂ ಡೆಫಿಷಿಯನ್ಸಿ, ವಿಟಮಿನ್ ಡಿ ಸಿಕ್ಕಿದ್ರೆ ಬಾಡಿಗೆ ಕ್ಯಾಲ್ಸಿಯಂ ಅಬ್ಸರ್ವ್ ಆಗ್ತದೆ. ಸೊ ವಿಟಮಿನ್ ಡಿ ಖಿನ್ನತೆಯಿಂದ ಕ್ಯಾಲ್ಸಿಯಂ ಸಹ ಖಿನ್ನತೆ ಆಗ್ತದೆ. ಸೊ ಹೀಗಿದ್ದಾಗ ಡಿಸ್ಕ್ ಪ್ರಾಬ್ಲಮ್, ಎಲುಬಿನ ಪ್ರಾಬ್ಲಮ್ ಕಾಮನ್ ತುಂಬಾ ಬೇಗ. ಪ್ಲಸ್ ಇದಕ್ಕೆ ಈಗ ಜಡಜೀವನ ಶೈಲಿಯಲ್ಲಿ ತೂಕ ಜಾಸ್ತಿ ಆಗಿರ್ತದೆ, ತೂಕ ಜಾಸ್ತಿ ಆದ್ರೆ ಸಹ ಡಿಸ್ಕಿನ ಪ್ರಾಬ್ಲಮ್ ಬರ್ತದೆ. ನಿಮ್ದು ಅಂಡಾಶಯದ ಗೆಡ್ಡೆ ಬಗ್ಗೆ ಸ್ವಲ್ಪ ಮಾತಾಡ್ಲಿಕ್ಕೆ ಬಯಸ್ತೇನೆ ನಾನು. ಈ ಅಂಡಾಶಯದ ಗೆಡ್ಡೆ ಉಂಟಲ್ಲ ಆನುವಂಶಿಕವಾಗಿ ಬರ್ತದೆ. ಅಂದ್ರೆ ಅವ್ರು ಹೇಳಿದ ಹಾಗೆ ಒಂದು ಫ್ಯಾಮಿಲಿಯಲ್ಲಿ ತಾಯಿಗೆ ಮಕ್ಕಳಿಗೆ ಎಲ್ಲರಿಗೂ ಬರ್ತದೆ ಅಂತ ಹೇಳ್ತಾರೆ. ಅಂಡಾಶಯದ ಪ್ರಾಬ್ಲಮ್ ಗೆಡ್ಡೆ ಪ್ಲಸ್ ಗರ್ಭಕೋಶದ ಗೆಡ್ಡೆ, ಫೈಬ್ರಾಯ್ಡ್ ಗೆಡ್ಡೆ ಅಂತ ಹೇಳ್ತಾರೆ. ಫೈಬ್ರಾಯ್ಡ್ ಗೆಡ್ಡೆ ನಿಮ್ಮೆಲ್ಲರಿಗೆ ಗೊತ್ತಿರ್ತದೆ, ಸಾಧಾರಣ ಕೇಳಿರ್ತೀರಿ. ಸೊ ಫೈಬ್ರಾಯ್ಡ್ ಗೆಡ್ಡೆ ಹೇಗಂದ್ರೆ ಈಗ 80% ಹೆಂಗಸರಲ್ಲಿ ಫೈಬ್ರಾಯ್ಡ್ ಗೆಡ್ಡೆ ಇರ್ತದೆ. ಬಟ್ ಈ 80% ಕೇವಲ 40% ಹೆಂಗಸರಿಗೆ ಮಾತ್ರ ಫೈಬ್ರಾಯ್ಡ್ ಗೆಡ್ಡೆ ತೊಂದರೆ ಕೊಡ್ತದೆ. ಇಲ್ದಿದ್ರೆ ಫೈಬ್ರಾಯ್ಡ್ ಗೆಡ್ಡೆ ಇರ್ತದೆ, ಅವರಿಗೆ ಗೊತ್ತು ಸಹ ಆಗುದಿಲ್ಲ. ಮುಟ್ಟು ನಿಂತ ಮೇಲೆ ಅದು ಫೈಬ್ರಾಯ್ಡ್ ಗೆಡ್ಡೆ ಸಣ್ಣದಾಗಿ ಹೋಗ್ತದೆ. ಬರೀ 40% ಹೆಂಗಸರಲ್ಲಿ ತುಂಬಾ ಪ್ರಾಬ್ಲಮ್ಯಾಟಿಕ್ ಆಗಿರ್ತದೆ. ಅಂದ್ರೆ ತುಂಬಾ ರಕ್ತಸ್ರಾವ ಆಗುವುದು, ಗೆಡ್ಡೆ, ಹೊಟ್ಟೆ ತುಂಬಾ ಗೆಡ್ಡೆ ಆಗುವುದು. ಸೊ ಅಂದ್ರೆ ಗರ್ಭಕೋಶವೇ ದೊಡ್ಡದಾಗಿ ಹೊಟ್ಟೆ, ನೀವು ಕಿಬ್ಬೊಟ್ಟೆ ಒತ್ತಿ ನೋಡಿದಾಗ ಆ ಗೆಡ್ಡೆ ಕಂಡು ಬರ್ತದೆ, ನಿಮಗೆ ಮುಟ್ಲಿಕ್ಕೆ ಸಿಗ್ತದೆ. ಅಥವಾ ಈ ಫೈಬ್ರಾಯ್ಡ್ ಪಾಲಿಪ್ ಅಂತ ಹೇಳ್ತೇವೆ, ಅಂದ್ರೆ ಮಾಂಸದ ತುಂಡು. ಫೈಬ್ರಾಯ್ಡ್ ಪಾಲಿಪ್ ಅಂದ್ರೆ ಕೆಳಗೆ ಗರ್ಭಕೋಶದ ಒಳಗಿಂದ ಬೆಳೆದು ಕೆಳಗೆ ಯೋನಿಯ ತನಕ ಬರ್ತದೆ ಕೆಲವು ಸತಿ ಫೈಬ್ರಾಯ್ಡ್ ಗೆಡ್ಡೆ. ಹೀಗಿರ್ಬೇಕಾದ್ರೆ ಅವರಿಗೆ ಮುಟ್ಟಿನ ನಡುವಿನಲ್ಲಿ ಅಂದ್ರೆ ತಿಂಗಳ ನಡುವಿನಲ್ಲಿ ಬ್ಲೀಡಿಂಗ್ ಸ್ಟಾರ್ಟ್ ಆಗ್ತದೆ. ಕೆಲವರು ಹೇಳ್ತಾರೆ ತಿಂಗಳು ಕರೆಕ್ಟ್ ಆಗ್ತದೆ, ಆದ್ರೆ 2-3 ತಿಂಗಳು ನನಗೆ ಮುಟ್ಟಿನ ನಡುವೆ ತುಂಬಾ ರಕ್ತಸ್ರಾವ ಆಗ್ತದೆ ಡಾಕ್ಟರ್, ಇದು ಯಾಕೆ ಅಂತ. ಅದಕ್ಕೆ ಫೈಬ್ರಾಯ್ಡ್ ಪಾಲಿಪ್ ಅಥವಾ ನಿಮ್ದು ಓರಲ್ ಕಾಂಟ್ರಸೆಪ್ಟಿವ್ ಪಿಲ್ಸ್ ಅಂತ ಹೇಳ್ತೇವೆ ನಾವು, ಅಂದ್ರೆ ಮಕ್ಕಳಾಗುವಾಗ ಗರ್ಭ ನಿರೋಧಕ ಗುಳಿಗೆ ಅಥವಾ ಕಾಪರ್ ಟೀ ಇದ್ದವರಿಗೆ ಈ ತರ ತಿಂಗಳ ನಡುವಲ್ಲಿ ಬ್ಲೀಡಿಂಗ್ ಆಗುವ ಚಾನ್ಸಸ್ ಜಾಸ್ತಿ. ಅಥವಾ ಈವನ್ ಕ್ಯಾನ್ಸರ್, ನಾನು ಹೇಳಿದಾಗ ಗರ್ಭಕಂಠ ಅಂದ್ರೆ ಸರ್ವೈಕಲ್ ಕ್ಯಾನ್ಸರ್ ಇದು ಸಹ ಒಂದು ಲಕ್ಷಣ. ಅಂದ್ರೆ ತಿಂಗಳ ನಡುವಲ್ಲಿ ಸಡನ್ ಆಗಿ ರಕ್ತಸ್ರಾವ ಆದಾಗ ತಕ್ಷಣ ಬಂದು ತಪಾಸಣೆಗೆ ಒಳಗಾಗಬೇಕು. ಇನ್ನೊಂದಂತಂದ್ರೆ ಅವ್ರು ಹೇಳಿದಾಗೆ ಅಂಡಾಶಯದ ಸಿಸ್ಟ್ ಅಥವಾ ಅಂಡಾಶಯದ ಗೆಡ್ಡೆ. ಅಂಡಾಶಯದಲ್ಲಿ ಗೆಡ್ಡೆ ಬೆಳೀತದೆ, ಸಿಸ್ಟ್ ಬೆಳೀತದೆ, ಎರಡು ಡಿಫ್ರೆಂಟ್. ಗೆಡ್ಡೆ ಅಂದ್ರೆ ಟ್ಯೂಮರ್ ಅಂತ ಹೇಳ್ತೇವೆ ನಾವು, ಸಿಸ್ಟ್ ಅಂದ್ರೆ ನೀರ್ಗುಳ್ಳೆ. ಸೊ ಈ ಅಂಡಾಶಯದ ನೀರುಗುಳ್ಳೆ ಇದ್ದಲ್ಲಿ ಕೆಲವು ಸತಿ ಅದು ತನ್ನಷ್ಟಕ್ಕೆ ತಾನೇ ಹೋಗ್ತದೆ, ನಾರ್ಮಲ್ ಆಗಿ ಬರ್ತದೆ ತಿಂಗಳು. ಸಿಂಪಲ್ ಸಿಸ್ಟ್ ಅಂತ ಹೇಳ್ತೇವೆ ನಾವು, ಸಿಂಪಲ್ ಸಿಸ್ಟ್, ಕಾಂಪ್ಲೆಕ್ಸ್ ಸಿಸ್ಟ್. ಸಿಂಪಲ್ ಸಿಸ್ಟ್ ಅಂದ್ರೆ ಅದು ತಿಂಗಳು ನೀವು ಅಂಡಾಣು ಉತ್ಪತ್ತಿ ಆದಾಗ ಅದೊಂದು ಸಣ್ಣ ನೀರುಗುಳ್ಳೆ ಆಗಿ ಬರ್ತದೆ. ಒಂದು 2 ತಿಂಗಳು ಅಥವಾ 3 ತಿಂಗಳು ಅಥವಾ ಒಂದು ಆಂಟಿಬಯೋಟಿಕ್ ಮಾತ್ರೆ ಹಾಕಿದ ತಕ್ಷಣ ಅದು ತನ್ನಷ್ಟಕ್ಕೆ ತಾನೇ ಒಳಗೆ ಹೋಗ್ತದೆ. ಕಾಂಪ್ಲೆಕ್ಸ್ ಸಿಸ್ಟ್ ಅಂತ ಹೇಳ್ತೇವೆ. ಕಾಂಪ್ಲೆಕ್ಸ್ ಸಿಸ್ಟ್ ಅಂದ್ರೆ
ಕ್ಯಾನ್ಸರ್ ಅಂತ ಅಲ್ಲ, ಆದ್ರೆ ಕ್ಯಾನ್ಸರ್ ಆಗಬಹುದು ಅನ್ನುವಂತ ಸಿಸ್ಟ್. ಅಂದ್ರೆ ಇದು ದಪ್ಪ ವಾಲ್, ಥಿಕ್ ವಾಲ್ ಸಿಸ್ಟ್ ಅಂತ ಹೇಳ್ತೀವಿ. ದಪ್ಪ ನೀರ್ಗುಳ್ಳೆ ಅಂದ್ರೆ ಅದರದ್ದು ಆ ನೀರ್ಗುಳ್ಳೆದು ಪದರ ಇರ್ತದಲ್ಲ, ಅದು ದಪ್ಪ ಇರ್ತದೆ. ಅಥವಾ ಒಳಗೆ ತುಂಬಾ ರಕ್ತ ಹೆಪ್ಪುಕಟ್ಟಿರ್ತದೆ, ಹೆಮರೇಜಿಕ್ ಸಿಸ್ಟ್ ಅಂತ ಹೇಳ್ತೀವಿ. ರಕ್ತದ ನಾಳ ಒಡೆದು ರಕ್ತ ಹೆಪ್ಪುಕಟ್ಟಿರ್ತದೆ. ಇಂಥದ್ದೆಲ್ಲ ಸಿಸ್ಟ್, ಕಾಂಪ್ಲೆಕ್ಸ್ ಸಿಸ್ಟ್ ಇದ್ದಲ್ಲಿ, ಕಾಂಪ್ಲೆಕ್ಸ್ ಸಿಸ್ಟ್ ಅಥವಾ ಸಿಂಪಲ್ ಸಿಸ್ಟ್ ನಮಗೆ ನೀವು ತಪಾಸಣೆ ಮಾಡಿದ ತಕ್ಷಣ ಗೊತ್ತಾಗುದಿಲ್ಲ. ನಾವು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡಿಸ್ಬೇಕಾಗ್ತದೆ. ಸೊ ಹೀಗೆ ಅಂಡಾಶಯದ ಇದು ಸಿಸ್ಟ್ ಅಥವಾ ಟ್ಯೂಮರ್ ಗೆಡ್ಡೆ ಇದ್ದಲ್ಲಿ ನಾವು ಫಸ್ಟ್ ಎಂತ ಮಾಡ್ತೀವಿ, ನೀವು ತಪಾಸಣೆಗೆ ಬರ್ಬೇಕಾದ್ರೆ ನಾವು ಇದು ಯೋನಿ ಒಳಗೆ ಕೈ ಹಾಕಿ ನೋಡಿದಾಗ ನಮಗೆ ಸಿಗ್ತದೆ, ಗೆಡ್ಡೆ ದೊಡ್ಡದಿದ್ರೆ ಸಿಗ್ತದೆ. ಸೊ ಇದ್ದಾಗ ಸ್ಕ್ಯಾನ್ ಮಾಡಿಸಿದಾಗ ನಮಗೆ ಗೊತ್ತಾಗ್ತದೆ ಸಿಂಪಲ್ ಸಿಸ್ಟ್, ಕಾಂಪ್ಲೆಕ್ಸ್ ಸಿಸ್ಟ್. ಕಾಂಪ್ಲೆಕ್ಸ್ ಸಿಸ್ಟ್ ಇದ್ದಲ್ಲಿ ನಾವು ಯೂಶಲಿ ಅವರಿಗೆ ಅಡ್ವೈಸ್ ಮಾಡ್ತೇವೆ, ಕಾಂಪ್ಲೆಕ್ಸ್ ಸಿಸ್ಟ್ ಇಟ್ಕೊಳ್ಳೋದು ಒಳ್ಳೇದಲ್ಲ, ಆದಷ್ಟು ಬೇಗ ಆಪರೇಷನ್ ಆಗಬೇಕು. ಸೊ ಈ ಕಾಂಪ್ಲೆಕ್ಸ್ ಸಿಸ್ಟ್ ಇದ್ದಲ್ಲಿ ಬರೀ ಗೆಡ್ಡೆಯನ್ನು ಮಾತ್ರ ತೆಗೆದು ನಾವು ತಪಾಸಣೆಗೆ ಕಳಿಸ್ತೇವೆ. ಆದ್ರೆ ಈ ತಪಾಸಣೆ ಕಳಿಸೋಕ್ಕಿಂತ ಮುಂಚೆ ನಾವು CT ಸ್ಕ್ಯಾನ್ ಅಂತ ಮಾಡಿಸ್ತೇವೆ. CT ಸ್ಕ್ಯಾನ್ ಅಂದ್ರೆ ಇಮೇಜಿಂಗ್, ಸ್ವಲ್ಪ ದೊಡ್ಡ ಸ್ಕ್ಯಾನ್ ಅದು. ಆ CT ಸ್ಕ್ಯಾನ್ ಅಲ್ಲಿ ಅದು ಬರೀ ಕಾಂಪ್ಲೆಕ್ಸ್ ಸಿಸ್ಟಾ ಅಥವಾ ಕ್ಯಾನ್ಸರ್ಗೆ ಆಲ್ರೆಡಿ ಕನ್ವರ್ಟ್ ಆಗಿದೆಯಾ ಅಂತ ಗೊತ್ತಾಗುವಂತ ಸ್ಕ್ಯಾನ್ ಅದು. ಸೊ ಈ ಅಂಡಾಶಯದ ಸಿಸ್ಟ್, ಎಸ್ಪೆಷಲಿ ಅಂಡಾಶಯದ ಗಡ್ಡೆ ಇರುವುದು ಆನುವಂಶಿಕವಾಗಿ ಬರ್ತದೆ. ಅಮ್ಮನಲ್ಲಿದ್ರೆ ಮಗಳಿಗೆ, ಅಕ್ಕನಲ್ಲಿದ್ರೆ ತಂಗಿಗೆ, ಹೀಗೆ ಬರುವುದು ಕಾಮನ್. ಸೊ ಆನುವಂಶಿಕವಾಗಿ ಒಂದು ವೇಳೆ ಆ ತಾಯಿಯಲ್ಲಿ ಅಂಡಾಶಯದ ಗೆಡ್ಡೆ ಇದ್ದು ಅವರಿಗೆ ಆಪರೇಷನ್ ಆಗಿದ್ರೆ ನಿಮ್ಗೆ ನಿಮ್ಗೆ ತಪಾಸಣೆಗೆ ಬರ್ಬೇಕಾದ್ರೆ ನೀವು ಕೇಳ್ಬೇಕಾಗ್ತದೆ, ತಾಯಿಯಲ್ಲಿ ಎಷ್ಟು ಪ್ರಾಯಕ್ಕೆ ಕಂಡು ಬಂದಿತ್ತು, ತಾಯಿಗೆ ಎಷ್ಟು ಪ್ರಾಯಕ್ಕೆ ಆಪರೇಷನ್ ಆಗಿತ್ತು. ಯಾಕಂದ್ರೆ ಮಗಳಿಗೆ ಸಹ ಅದೇ ಪ್ರಾಯದ ಆಸ್ಪಾಸ್ನಲ್ಲಿ ಬರ್ತದೆ. ತಾಯಂದ್ರಿಗೆ 30 ವರ್ಷದಲ್ಲಿ ಬಂದ್ರೆ ಮಕ್ಕಳಿಗೆ ಯೂಶಲಿ 25 ವರ್ಷಕ್ಕೆ ಬರ್ತದೆ. ಅಂದ್ರೆ 5 ವರ್ಷ ಮುಂಚೆ ಬರ್ತದೆ ಈ ಅಂಡಾಶಯದ ಗೆಡ್ಡೆ. ಆನುವಂಶಿಕವಾಗಿ ಬರುವಂತ ಅಂಡಾಶಯದ ಗೆಡ್ಡೆ, ಕಾಂಪ್ಲೆಕ್ಸ್ ಸಿಸ್ಟ್ ಅಥವಾ ಅಂಡಾಶಯದ ಟ್ಯೂಮರ್, ಕ್ಯಾನ್ಸರ್ ಅಂತ ಹೇಳ್ತೇವೆ, ಇದು ಆನುವಂಶಿಕವಾಗಿ ಬರ್ತದೆ. ಸೊ ತುಂಬಾ ಅಂದ್ರೆ ಕಾಂಪ್ಲಿಕೇಟೆಡ್ ಅದು. ಅಂಡ್ ಆದಷ್ಟು ಬೇಗ ಅದಕ್ಕೆ ಟ್ರೀಟ್ಮೆಂಟ್ ತಗೊಳ್ಳೋದು ಒಳ್ಳೇದು, ನೆಗ್ಲೆಕ್ಟ್ ಮಾಡ್ಲಿಕ್ಕಿಲ್ಲ. ಸೊ ಒಂದು ವೇಳೆ ನಿಮಗೆ ಹೊಟ್ಟೆಯಲ್ಲೇ ಗಡ್ಡೆ ನಿಮ್ಗೆ ಗೊತ್ತಾದ್ರೆ ತಕ್ಷಣ ಬಂದು ಡಾಕ್ಟರ್ ಅನ್ನು ಕಾಣುವುದು ಉಚಿತ. ನೆಕ್ಸ್ಟ್ ಬೇರೆ ಎಂತಾದ್ರೂ ಸಮಸ್ಯೆ ಬಗ್ಗೆ ಮಾತಾಡ್ಲಿಕ್ಕುಂಟ, ಯಾರಿಗಾದ್ರೂ ಕೇಳಲಿಕ್ಕುಂಟ? ಬೇರೆ ಹಾ, ನಾನು ಕೊಟ್ಟು ಹೋಗ್ತೇನೆ ಪರ್ಸನಲಿ ಮಾತಾಡೋದಾದ್ರೆ. ಹಾ, ಪ್ರತಿ ತಿಂಗಳು ಈಗ ಮುಟ್ಟಿನ ಟೈಮಲ್ಲಿ ಅವ್ರು ಹೇಳಿದಾಗೆ ಒಂದು 10 ದಿವಸದ ಮುಂಚೆ ಸ್ತನ ಭಾರ ಆಗುವುದು ಅಥವಾ ಸ್ತನದಲ್ಲಿ ನೋವು ಬರುವುದು ಎಲ್ಲ ಸಹಜ. ಅಂದ್ರೆ ಅದು ಪ್ರತಿ ತಿಂಗಳು ಇರುವುದಿಲ್ಲ, ಯಾಕಂದ್ರೆ ಅಂಡಾಣು ಉತ್ಪತ್ತಿ ಉಂಟಲ್ಲ ಅದು ಪ್ರತಿ ತಿಂಗಳು ಇರುವುದಿಲ್ಲ. ಅಂಡಾಣು ಉತ್ಪತ್ತಿ ಆಗುವಂತ ಸೈಕಲ್ಸ್ ತುಂಬಾ ಪೇನ್ಫುಲ್ ಇರ್ತದೆ. ಅಂದ್ರೆ ಪೇನ್ಫುಲ್ ಅಂದ್ರೆ ತುಂಬಾ ನೋವು ಇರ್ತದೆ. ಯಾಕಂದ್ರೆ ಅಂಡಾಣು ಉತ್ಪತ್ತಿ ಆದಾಗ ಈಸ್ಟ್ರೋಜನ್ ಪ್ರೊಜೆಸ್ಟ್ರಾನ್ ಗ್ರಂಥಿ ಉಂಟಲ್ಲ ಅದು ಜಾಸ್ತಿ ಉತ್ಪನ್ನ ಆದಾಗ ಈ ಸ್ತನದಲ್ಲಿ ನೋವು ಮತ್ತೆ ಸ್ತನದಲ್ಲಿ ಭಾರ, ತುಂಬಾ ಹೊಟ್ಟೆ ನೋವು ಬರುವುದು ಈ ಈಸ್ಟ್ರೋಜನ್ ಪ್ರೊಜೆಸ್ಟ್ರಾನ್ ಉತ್ಪನ್ನ, ಅಂಡಾಣು ಉತ್ಪತ್ತಿ ಆದಾಗ ಈಸ್ಟ್ರೋಜನ್ ಪ್ರೊಜೆಸ್ಟ್ರಾನ್ ರೈಸ್ ಆಗ್ತದಲ್ಲ ಆಗ ಆಗ್ತದೆ. ಕೆಲವು ಸೈಕಲ್ಸ್ ನೋವೇ ಇರುವುದಿಲ್ಲ. ಕಿಬ್ಬೊಟ್ಟೆ ನೋವು ಇದ್ದಲ್ಲಿ ಕೆಲವು ಹೇಳ್ತಾರೆ ಎಲ್ಲ ತಿಂಗಳು ಕಿಬ್ಬೊಟ್ಟೆ ನೋವು ಇರುವುದಿಲ್ಲ, ಒಂದು ವರ್ಷದಲ್ಲಿ ಒಂದು 6 ಅಥವಾ 7 ತಿಂಗಳು ಕಿಬ್ಬೊಟ್ಟೆ ನೋವು. ಇದಕ್ಕೆ ಸಹ ಅಂಡಾಣು ಉತ್ಪತ್ತಿ ಅಂದ್ರೆ ಯಾಕೆ ಕೆಲವರಿಗೆ ಗರ್ಭಿಣಿ ಆಗುದಿಲ್ಲ ಅಂತ ಹೇಳ್ತಾರೆ, ನಮ್ಗೆ 1 ವರ್ಷ ಆಯ್ತು, ಹಸ್ಬೆಂಡ್ ಒಟ್ಟಿಗೆ ಇದ್ದಾರೆ ಅಥವಾ ಹಸ್ಬೆಂಡ್ ಅಬ್ರಾಡ್ ಅಲ್ಲಿ ಇದ್ದಾರೆ, ಬಂದಿದ್ದಾರೆ, ಆದ್ರೂ ಸಹ ಗರ್ಭಿಣಿ ಆಗ್ತಾಯಿಲ್ಲ. ಬೇಸಿಕಲಿ ಆ 1 ವರ್ಷದಲ್ಲಿ ಬರೀ 7 ಅಥವಾ 8 ತಿಂಗಳು ಮಾತ್ರ ಅಂಡಾಣು ಉತ್ಪತ್ತಿ ಆಗ್ತದೆ. ನೀವು ಮಕ್ಕಳಾಗ್ಲಿಲ್ಲ ಅಂತ ಹೇಳಿ ಅಂಡಾಣು ಉತ್ಪತ್ತಿ ಆಗದಿರುವ ಟೈಮಲ್ಲಿ ಗಂಡ ಹೆಂಡತಿ ಕೂಡಿದ್ರು ಸಹ ಮಕ್ಕಳಾಗುದಿಲ್ಲ. ಅಂಡಾಣು ಉತ್ಪತ್ತಿ ಇಲ್ಲದಿದ್ರೆ ಗಂಡ ಹೆಂಡತಿ ಕೂಡಿ ಸಹ ಪ್ರಯೋಜನ ಇಲ್ಲ. ಸೊ ಈ ಅಂಡಾಣು ಉತ್ಪತ್ತಿ ಉಂಟಲ್ಲ ಆ ತಿಂಗಳು ಬಿಟ್ಟು ತಿಂಗಳು ಆಗುವಂತ ಈ ಸ್ತನದ ಪ್ರಾಬ್ಲಮ್ ಅಥವಾ ಕಿಬ್ಬೊಟ್ಟೆ ನೋವು ಅಂಡಾಣು ಉತ್ಪತ್ತಿಗೆ ಅದಕ್ಕೆ ಕಾರಣ ಅಂಡಾಣು ಉತ್ಪತ್ತಿ. ಅಂಡಾಣು ಉತ್ಪತ್ತಿ ಆದಾಗ ಮಾತ್ರ ನಿಮಗೆ ಕಿಬ್ಬೊಟ್ಟೆ ನೋವು, ಸ್ತನದಲ್ಲಿ ಭಾರ, ಸ್ತನದಲ್ಲಿ ನೋವು, ಇದೆಲ್ಲ ಅಂಡಾಣು ಉತ್ಪತ್ತಿ ಆಗುವಂತ ಸೈಕಲ್ ಅಂದ್ರೆ ಓವ್ಯುಲೇಟರಿ ಸೈಕಲ್ ಅಂತ ಹೇಳ್ತೇವೆ. ಓವ್ಯುಲೇಟರಿ ಸೈಕಲ್ ಅಲ್ಲಿ ಮಾತ್ರ ಈ ತರ ಪ್ರಾಬ್ಲಮ್ಸ್ ಕಂಡು ಬರ್ತದೆ. ಆನ್ ಓವ್ಯುಲೇಟರಿ ಅಂದ್ರೆ ಅಂಡಾಣು ಉತ್ಪತ್ತಿ ಆಗದಿರುವಂತ ಮುಟ್ಟಿನ ಸಮಯದಲ್ಲಿ ನಿಮ್ಗೆ ಎಂತ ನೋವು ಸಹ ಇರುವುದಿಲ್ಲ, ಕಿಬ್ಬೊಟ್ಟೆ ನೋವಿಲ್ಲ, ಸ್ತನ ಭಾರ ಎಲ್ಲ ಎಂತ ಇರುವುದಿಲ್ಲ. ಸೊ ಇದಕ್ಕೆ ಅಂಡಾಣು ಉತ್ಪತ್ತಿ ಕಾರಣ. ಬೇರೆ ಏನಾದ್ರು? ಹೆಣ್ಣು ಮಕ್ಕಳು ತಿಂಗಳಲ್ಲಿ 2 ಸಲ ಪೀರಿಯಡ್ಸ್ ಆಗ್ತದೆ. ಎಷ್ಟು ಹೆಣ್ಣು ಮಕ್ಕಳಂದ್ರೆ ನೀವು ಯಾವ ಪ್ರಾಯದ? ಹಾ, ಅದೇ 15-16 ನಾನು ಹೇಳಿದಾಗೆ ಈ ಋತುಮತಿಯಾಗಿ 1-2 ಇಯರ್ಸ್ ಇರ್ತದೆ.
ಅದು HP ಆಕ್ಸಿಸ್ ಗ್ರಂಥಿಗಳ ಪ್ರಬುದ್ಧತೆ ಅಂದ್ರೆ ಮೆಚುರಿಟಿಗೋಸ್ಕರ ಅದು ಟೈಮ್ ತಾಗ್ತದೆ. ಕೆಲವರಿಗೆ ತುಂಬಾ ರಕ್ತಸ್ರಾವ ಅಂದ್ರೆ 10-15 ಡೇಸ್ಗೆ ಒಂದ್ಸತಿ ಪೀರಿಯಡ್ಸ್ ಆಗ್ತದೆ. ಆ ಪೀರಿಯಡ್ಸ್ ಆದಾಗ 10 ದಿನ ಹೋಗ್ತದೆ. ಸೊ 5 ದಿನದ ಗ್ಯಾಪ್ ಅಲ್ಲಿ ಪುನಃ ಅವ್ರಿಗೆ ಪೀರಿಯಡ್ಸ್ ಆಗುವಂತ ಚಾನ್ಸಸ್ ಇರ್ತದೆ. ಇದು ಯಂಗ್ಸ್ಟರ್ಸ್ ಅಂದ್ರೆ ಈ 13 to 16 ಇಯರ್ಸ್ ಏಜ್ ಗ್ರೂಪ್ ಹುಡುಗಿಯರಲ್ಲಿ ಇದು ಕಾಮನ್. ಸೊ ಕೆಲವರಿಗೆ ಏನಾಗ್ತದೆ, ಈ ಸಣ್ಣ ಹೆಣ್ಮಕ್ಳಲ್ಲಿ ಸಹ ಈ ತರ ಇದ್ದಲ್ಲಿ ಒಮ್ಮೆ ಜನರಲ್ ಚೆಕಪ್ಗೆ ಬರುವುದು ಒಳ್ಳೆಯದು. ಯಾಕಂದ್ರೆ ಹಾರ್ಮೋನ್ ಥೈರಾಯ್ಡ್ ಇದು ಪ್ರಾಬ್ಲಮ್ ಉಂಟಲ್ಲ, ಚಿಕ್ಕ ಮಕ್ಕಳಲ್ಲಿ ಸಹ ಕಂಡು ಬರ್ತದೆ. ಥೈರಾಯ್ಡ್ ಪ್ರಾಬ್ಲಮ್ ಇದ್ರೆ ಅಥವಾ PCOD ಅಂತ ಹೇಳ್ತೇವೆ ನಾವು, ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸ್, PCOD ಈಗ ಈ ಜಡ ಜೀವನ ಶೈಲಿಯಲ್ಲಿ ಮೋಸ್ಟ್ ಕಾಮನ್ ಅಂಡ್ ಮೋಸ್ಟ್ ಹಾರಿಬಲ್ ಹಾರ್ಮೋನ್ ಪ್ರಾಬ್ಲಮ್ ಅಂದ್ರೆ PCOD. ಈ PCOD ಇದ್ದಾಗ ಎಂತಾಗ್ತದೆ, ಮುಟ್ಟಿನ ಏರುಪೇರು ಅಂದ್ರೆ ಕೆಲವರಿಗೆ ತುಂಬಾ ರಕ್ತಸ್ರಾವ ಆಗ್ತದೆ, ಕೆಲವರಿಗೆ ರಕ್ತಸ್ರಾವ ಕಡಿಮೆ ಆಗ್ತದೆ, ಅಥವಾ ಕೆಲವರಿಗೆ 2-3 ತಿಂಗಳಿಗೆ ಒಮ್ಮೆ ಮುಟ್ಟಾಗ್ತದೆ. ಈ PCOD ಇದ್ದವರಲ್ಲಿ ತುಂಬಾ ಮುಖದಲ್ಲಿ ಮೊಡವೆ ಸಮಸ್ಯೆ, ತಲೆ ಕೂದಲು ಉದುರುವಿಕೆ, ಎಸ್ಪೆಷಲಿ ನಾವು ಈಗ ಬೈತಲೆ ತೆಗಿತೇವಲ್ಲ, ಈ ಬೈತಲೆ ಅಗಲ ಆಗ್ತಾ ಹೋಗ್ತದೆ. ಅಂದ್ರೆ ಇಲ್ಲೇ ಕೂದಲು ಉದುರುವಿಕೆ ಇರ್ತದೆ ಈ PCOD ಇದ್ದ ಹೆಣ್ಮಕ್ಳಲ್ಲಿ. ಎಸ್ಪೆಷಲಿ ಹದಿಹರೆಯದ ಹೆಣ್ಮಕ್ಳು ಅಂದ್ರೆ 15 to 25 ಏಜ್ ಗ್ರೂಪ್ ಅಲ್ಲಿ ತುಂಬಾ ಕಾಮನ್ ಆಗಿರೋದು ಬಿಕಾಸ್ ಆಫ್ ಲೈಫ್ ಸ್ಟೈಲ್. ಮತ್ತೆ ಈ ಮುಖದಲ್ಲಿ ತುಂಬಾ ಕೂದಲು ಉಟ್ಕೊಳ್ಳೋದು ಅಂದ್ರೆ ಇಲ್ಲಿ ಈ ಮೀಸೆ ಭಾಗದಲ್ಲಿ ಅಥವಾ ಇಲ್ಲಿ ಚಿನ್ನಲ್ಲಿ ತುಂಬಾ ಕೂದಲು ಅಥವಾ ಮೊಡವೆ, ಮತ್ತೆ ಮುಟ್ಟಿನ ಏರುಪೇರು, ಇದೆಲ್ಲ PCOD ಕಾರಣದಿಂದ ಇರ್ತದೆ. ಒಂದು PCOD, ಸೆಕೆಂಡ್ ಥೈರಾಯ್ಡ್, ಥರ್ಡ್ ಅದು ನಾರ್ಮಲ್ ಅಂದ್ರೆ 1-2 ಇಯರ್ಸ್ ಅದ್ರದ್ದು ಗ್ರಂಥಿದು ಮೆಚುರಿಟಿ ಆಗೋ ತನಕ ಅದು ಏರುಪೇರು ಇರ್ತದೆ. ಥೈರಾಯ್ಡ್ ಅಥವಾ PCOD ಪ್ರಾಬ್ಲಮ್ ಇದ್ದಲ್ಲಿ ಅದಕ್ಕೆ ಕರೆಕ್ಟ್ ಟೈಮಲ್ಲಿ ಟ್ರೀಟ್ಮೆಂಟ್ ತಗೊಳ್ದಿದ್ರೆ ಮತ್ತೆ ಫ್ಯೂಚರ್ಗೆ ಪ್ರಾಬ್ಲಮ್ ಆಗ್ತದೆ. PCOD ಎಸ್ಪೆಷಲಿ ತುಂಬಾ ಪ್ರಾಬ್ಲಮ್ ತರುವಂತ ಇದು ಕಾಯಿಲೆ. ಅದಕ್ಕೆ ಟ್ರೀಟ್ಮೆಂಟ್ ತುಂಬಾ ಕಷ್ಟ. ಪ್ಲಸ್ PCOD ಇದ್ದಾಗ ಮುಟ್ಟಿನ ಸಮಸ್ಯೆ ಅಲ್ಲದೆ PCOD ಇದ್ದ ಹೆಣ್ಮಕ್ಳು ಮದುವೆ ಆದಾಗ ಮಕ್ಕಳಾಗದೇ ಇರುವ ಸಮಸ್ಯೆ ಸಹ ತುಂಬಾ ಜಾಸ್ತಿ ಕಾಮನ್. ಸೊ ಹಾಗಾಗಿ PCOD ಇದ್ದಾಗ ನಮಗೆ ಟ್ರೀಟ್ಮೆಂಟ್ ಪ್ರಾಂಪ್ಟ್, ಅದಕ್ಕೆ ಬೆಸ್ಟ್ ಟ್ರೀಟ್ಮೆಂಟ್ ಏನಂದ್ರೆ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಅಂತ ಹೇಳ್ತೇವೆ. ಅಂದ್ರೆ ಜೀವನ ಶೈಲಿ ಮಾರ್ಪಾಡು. ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಅಂದ್ರೆ ವ್ಯಾಯಾಮ, ಮತ್ತೆ ಬ್ಯಾಲೆನ್ಸ್ ಡಯಟ್, ಮತ್ತೆ ಒಳ್ಳೆ ಯೋಗ, ಇದನ್ನೆಲ್ಲ ಮಾಡಿದಾಗ ವೇಟ್ ಕಂಟ್ರೋಲಿಗೆ ಬಂದಾಗ ಆ PCOD ತನ್ನಷ್ಟಕ್ಕೆ ತಾನೇ ಕಂಟ್ರೋಲಿಗೆ ಬರ್ತದೆ. ಈ ವೇಟ್ ಕಂಟ್ರೋಲ್ ನಿಮಗೆ 2 ತಿಂಗಳು 3 ತಿಂಗಳಲ್ಲಿ ಕಂಡು ಬರುವುದಿಲ್ಲ. ಅದಕ್ಕೆ ವರ್ಷಾನುಗಟ್ಟಲೆ ಡೆಡಿಕೇಶನ್ ಇರಬೇಕು, ಅದೆಲ್ಲ ಇರಬೇಕು. ಸೊ PCOD ಇದ್ದ ಪೇಷಂಟ್ಸ್ಗೆ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಅಂತ ಹೇಳಿದ ತಕ್ಷಣ ಅವರು ಹಿಂಜರಿತಾರೆ. ನನಗೆ ತಕ್ಷಣ ಶಮನ ಬೇಕು PCOD ಇಂದ, ದಯವಿಟ್ಟು ಮಾತ್ರೆ ಕೊಡಿ ಅಂತ. ಮಾತ್ರೆ ಅಂದ್ರೆ ಹಾರ್ಮೋನ್ ಪಿಲ್ಸ್, ಹಾರ್ಮೋನಲ್ ಟ್ಯಾಬ್ಲೆಟ್ಸ್ ಅಂದ್ರೆ ಗರ್ಭನಿರೋಧಕ ಗುಳಿಗೆ ಉಂಟಲ್ಲ, ಅದೇ ಟ್ಯಾಬ್ಲೆಟ್ ನಾವು PCOD ಸೈಕಲ್ಸ್ ರೆಗ್ಯುಲರ್ ಆಗ್ಲಿಕ್ಕೆ ಕೊಡ್ತೇವೆ. ಸೊ ಈ ಹದಿಹರೆಯದ ಹುಡುಗಿಯರಲ್ಲಿ ಕಂಡುಬರುವಂತ ಮುಟ್ಟಿನ ಏರುಪೇರಿಗೆ 3 ಕಾರಣ. ಒಂದು, ನಾರ್ಮಲ್ ಆಗಿ ಅದು ನಿಲ್ತದೆ 2 ವರ್ಷ ಮುಟ್ಟಿದ ನಂತರ. ಎರಡನೇದು ಥೈರಾಯ್ಡ್ ಸಮಸ್ಯೆ, ಎಸ್ಪೆಷಲಿ ಹೈಪೋಥೈರಾಯ್ಡಿಸಮ್ ಇಂದ ಕಂಡು ಬರ್ತದೆ. ಮೂರನೇದು PCOD ಇದ್ದಲ್ಲಿ ಅದಕ್ಕೆ ಟ್ರೀಟ್ಮೆಂಟ್ ಬಹಳ ಅಂದ್ರೆ PCOD ಪೇಷಂಟ್ಸ್ ಇರ್ತಾರಲ್ಲ, ನಮಗೆ ಲಾಂಗ್ ಟರ್ಮ್ ಪೇಷಂಟ್ಸ್ ಬರ್ತಾನೆ ಇರ್ತಾರೆ. 3 ತಿಂಗಳು 6 ತಿಂಗಳಿಗೆ ಒಂದ್ಸತಿ ಅವರು ಕರೆಕ್ಟ್ ಆಗ್ತದೆ ಅದು ಸಿಂಪ್ಟಮ್ಸ್, ಮತ್ತೆ ಪುನಃ ಬರ್ತಾರೆ ಸೇಮ್ ಸಿಂಪ್ಟಮ್ಸ್ ಇಟ್ಕೊಂಡು. ಸೊ ಅವರು ಲಾಂಗ್ ಟರ್ಮ್ ಪೇಷಂಟ್ಸ್. ಸೊ PCOD ಇದ್ದಂತ ತರುಣಿಯರು ಅಂದ್ರೆ ಮದುವೆ ಆಗ್ಲಿಕ್ಕೆ ರೆಡಿ ಆಗುವಂತ ಹುಡುಗಿಯರಲ್ಲಿ ನಾವೆಂತ ಹೇಳ್ತೇವೆ ಅಂದ್ರೆ, ಫ್ಯಾಮಿಲಿ ಪ್ಲಾನಿಂಗ್ ಅಂದ್ರೆ ನೀವು ಮಕ್ಕಳು ಮಾಡ್ಕೊಳ್ಳೋದಿದ್ರೆ ಮದುವೆ ಆದ ತಕ್ಷಣವೇ ಗರ್ಭ ನಿಂತ್ರೆ ಒಳ್ಳೇದು. ಯಾಕಂದ್ರೆ PCOD ಪೇಷಂಟ್ಸ್ ಅಲ್ಲಿ ಹೇಳಲಿಕ್ಕೆ ಬರುದಿಲ್ಲ, ತುಂಬಾ ಪ್ರಾಬ್ಲಮ್ ಕೊಡ್ತದೆ, ಮಕ್ಕಳಾಗ್ಲಿಕ್ಕೆ ತುಂಬಾ ಪ್ರಾಬ್ಲಮ್ ಕೊಡ್ತದೆ. ಹಾಗಾಗಿ ಅವರ ಸೈಕಲ್ಸ್ ಅನ್ನು ನಾವು ಕಂಟ್ರೋಲ್ ಮಾಡ್ತೇವೆ. ಫಸ್ಟ್ ಅದು OCP ಹಾರ್ಮೋನ್ ಪಿಲ್ಸ್ ಹಾಕಿ ಸೈಕಲ್ಸ್ ಅನ್ನು ಕಂಟ್ರೋಲ್ ಮಾಡಿದ ನಂತರ, ಅವರನ್ನು ಮದುವೆ ಆಗ್ಲಿಕ್ಕೆ ಹೇಳಿದ ನಂತರ ತಕ್ಷಣ ಅವರು ಮುಟ್ಟು ನಿಂತ್ರೆ ಅವರು ಅಂದ್ರೆ ಆ ಪ್ರೆಗ್ನೆನ್ಸಿ ಸುಲಭವಾಗಿ ಹೋಗ್ತದೆ. ಇಲ್ಲದ್ರೆ ಮುಟ್ಟು ನಿಲ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಗಡಿ ಅವರು ಟ್ರೀಟ್ಮೆಂಟ್ಗೆ ಬರ್ತಾ ಇರ್ತಾರೆ ಟಿಲ್ ದಿ ಎಂಡ್. ಅಂದ್ರೆ ಸ್ವಲ್ಪ ಹೈ ಫಂಡ ಇನ್ಫರ್ಟಿಲಿಟಿ ಟ್ರೀಟ್ಮೆಂಟ್ ಎಲ್ಲ ಅವ್ರಿಗೆ ಕೊಡ್ಬೇಕಾಗ್ತದೆ. ನಾರ್ಮಲ್ ಹೀಗೆ ಅವರು ಕನ್ಸೀವ್ ಆಗೋದು ತುಂಬಾ ಕಷ್ಟ ಆಗ್ತದೆ ಅವರಿಗೆ. ಬೇರೆ ಎಂತಾದ್ರೂ
ನಾವು ಪ್ರಾಕ್ಟೀಸ್ ಮಾಡಿದ್ರೆ ಅದನ್ನು ಪ್ರಾಬ್ಲಮ್ ಆಗ್ತದೆ. ಹಾಂ, ಒಳ್ಳೆ ಕ್ವೆಶನ್ ಕೇಳಿದ್ರು. ಅಂದರೆ ಪೀರಿಯಡ್ಸ್ ಟೈಮಲ್ಲಿ ನಾವು ತುಂಬ ರೆಸ್ಟ್ ಮಾಡಬೇಕಾ ಅಥವಾ ನಮ್ಮ ನಾರ್ಮಲ್ ಲೈಫ್ ಸ್ಟೈಲ್ ನಾವು ಲೀಡ್ ಮಾಡ್ಬೋದಾ ಅಂತ. ಪೀರಿಯಡ್ಸ್ ಟೈಮಲ್ಲಿ ನಿಮಗೆ ಪ್ರಾಬ್ಲಮ್ ಇಲ್ಲ, ನೋವಿಲ್ಲ, ಕಿಬ್ಬೊಟ್ಟೆ ನೋವಿಲ್ಲ, ರಕ್ತಸ್ರಾವ ನಾರ್ಮಲ್ ಆಗಿ ಹೋಗ್ತದೆ ಅಂದರೆ ನಿಮ್ಮ ನಾರ್ಮಲ್ ಲೈಫ್ ಸ್ಟೈಲ್ ಮೀನ್ಸ್ ಇಫ್ ಯು ಆರ್ ಅ ಸ್ಪೋರ್ಟ್ಸ್ ಪರ್ಸನ್, ಸ್ಪೋರ್ಟ್ಸಲ್ಲಿ ಇದ್ದೀರಿ, ನಿಮ್ಮ ಸ್ಪೋರ್ಟ್ಸಿಗೆ ಕಂಟಿನ್ಯೂ ಮಾಡಿ. ಕರೆಕ್ಟಾಗಿ ಪ್ಯಾಡ್ ಹಾಕೊಳ್ಳಿ. ಇದು ನಿಮ್ಮದು ಪರ್ಸ್ನಲ್ ಹೈಜೀನ್ ಮೇಂಟೈನ್ ಮಾಡಬೇಕು. ಕರೆಕ್ಟ್ ಪ್ಯಾಡ್ ಹಾಕ್ಕೊಂಡು ಕರೆಕ್ಟಾಗಿ ನಿಮ್ಮದು ಎಂತ ನೀವು ಡೈಲಿ ಈಗ 45 ಮಿನಿಟ್ಸ್ ನಾನು ರನ್ನಿಂಗಿಗೆ ಹೋಗ್ತೇನೆ ಅಥವಾ ನಾನು ಕ್ರಿಕೆಟ್ ಪ್ರಾಕ್ಟೀಸಿಗೆ ಹೋಗ್ತೇನೆ, ಟೆನ್ನಿಸ್ ಪ್ರಾಕ್ಟೀಸಿಗೆ ಹೋಗಿ. ನಿಮಗೆ ರೆಸ್ಟ್ ಮುಟ್ಟಾದ್ಮೇಲೆ ರೆಸ್ಟೇ ತಗೊಳ್ಬೇಕು ಅಂತ ಕಟ್ನಿಟ್ಟಿಲ್ಲ. ಒಂದು ವೇಳೆ ನಿಮಗೆ ಮುಟ್ಟಾದ ಸಮಯ ನಾನು ಹೇಳಿದೆಲ್ಲ, ಕೆಲವರಿಗೆ ದುರ್ಬಲ ಉಂಟು ಮಾಡೋಷ್ಟು ಪೇನ್ ಇರ್ತದೆ, ಅಂಥವ್ರಿಗೆ ನೀವು ಹೇಳಿದ್ರೆ ಸಹ ಅವ್ರು ಪ್ರಾಕ್ಟೀಸಿಗೆ ಹೋಗುದಿಲ್ಲ. ಸೊ ಅದು ಅವರವರ ಬಾಡಿ ಟೈಪಿಗೆ ಸಂಬಂಧಪಟ್ಟಿದ್ದು. ನಿಮಗೆ ಆದರೆ ಮಾಡ್ಬೋದು. ದ ಮೋರ್ ಯು ಆರ್ ಆಕ್ಟಿವ್ ದ ಮೋರ್ ಬೆಟರ್. ಅಂದರೆ ನೀವು ನಿಮ್ಮ ನಾರ್ಮಲ್ ಲೈಫ್ ಸ್ಟೈಲ್ಗೆ ತುಂಬ ಏನೋ ಫಾಲೋ ಮಾಡ್ತಾ ಇದ್ರೆ ಅದು ಬೆಟರ್. ಯಾಕಂದರೆ ನಾನು ಹೇಳಿದಾಗ ಪೀರಿಯಡ್ಸ್ನ ಟೈಮಲ್ಲಿ ತುಂಬ ಮಾನಸಿಕ ಖಿನ್ನತೆ ಇರ್ತದೆ ಅವರಿಗೆ. ಸೊ ನೀವು ನಿಮ್ಮ ನಾರ್ಮಲ್ ಲೈಫ್ ಸ್ಟೈಲ್ ಮೇಂಟೈನ್ ಮಾಡಿದರೆ ಆ ಮಾನಸಿಕ ಖಿನ್ನತೆ ಕಡಿಮೆ ಆಗ್ತದೆ. ಸೊ ಇಟ್ ಇಸ್ ಬೆಟರ್. ಆದರೆ ಒಳ್ಳೆಯದು. ಆಗಲಿಲ್ಲ, ನೋವು ಉಂಟಂದರೆ ವಿಶ್ರಾಮ ತಗೊಳ್ಳೋದು ಒಳ್ಳೆಯದು. ಫಸ್ಟ್ ಟೈಮ್ ಆದ ತಕ್ಷಣ ಸಹ ಮಕ್ಕಳು ಆಟಕ್ಕೆ ಹೋಗ್ತಾರೆ, ಅಂದ್ರೆ ಮನೆಯಲ್ಲಿ ಕುತ್ಕೊಳ್ಳಿಸುವುದಲ್ಲ. ಟೈಮ್ ಆದಾಗ ಆಗೇನಾದ್ರು ಕುಣಿಯುವುದು, ಆಟ ಆಡುವುದು ಮಾಡ್ಬೋದು. ಆಕ್ಚುಲಿ ಫಸ್ಟ್ ಟೈಮ್ ಆದಾಗ ಸಹ ಅಂದರೆ ಈಗ ಎಂತಂದ್ರೆ ಒಂದೊಂದು ಪದ್ಧತಿಯ ಪ್ರಕಾರ ಕೆಲವು ಪದ್ಧತಿಯಲ್ಲಿ ಅವರನ್ನು ಒಂದು ಇದು ಸಣ್ಣ ಇದು ಗೂಡು ಥರ ಮಾಡಿ ಅದರೊಳಗೆ ಕೂರಿಸ್ಬೋದು. ಆಟ ಆಡ್ಲಿಕ್ಕೆ ಬಿಡಿ. ಅದು ಅವ್ರು ಆಟ ಆಡ್ತಾ ಇದ್ದಾರೆ ಅಂದ್ರೆ ಅವರಿಗೆ ಅಷ್ಟು ನೋವಿಲ್ಲ ಅಂತ ಲೆಕ್ಕ, ಸಮಸ್ಯೆ ಇಲ್ಲ. ಆಟ ಆಡಲಿ, ನಿಮ್ದು ಪದ್ಧತಿ ಇರ್ತದೆ. ಅಫ್ಕೋರ್ಸ್ ನಾನು ಅದಕ್ಕೆ ರೆಸ್ಪೆಕ್ಟ್ ಮಾಡ್ತೇನೆ. ನನ್ನ ತಾಯಿ ಸಹ ಮಾಡಿದ್ರು, ಹಾಗೆ ನಾನು ಮಾಡಬೇಡಿ ಅಂತ ಹೇಳೋದಿಲ್ಲ. ಸೊ ಆದರೆ ಅವರಿಗೆ ಆಟ ಆಡ್ಲಿಕ್ಕೆ ಮನಸ್ಸಿದೆ, ಆಟ ಆಡ್ಲಿಕ್ಕೆ ಬಿಡಿ. ನಾರ್ಮಲ್ ಆಗಿ ಅವರಿಗೆ ಒಂದು ಫೀಲಿಂಗ್ ಬರಬಾರ್ದು, ಇದು ಎಂತ ಓವರ್ ನೈಟ್ ಚೇಂಜ್ ಆಯ್ತಲ್ಲ, ಇದೆಂತ ವಿಚಿತ್ರ, ಓವರ್ ನೈಟ್ ಆಗಿ ನನಗೆ ಇಷ್ಟು ರೆಸ್ಪಾನ್ಸಿಬಿಲಿಟಿ ಬಿತ್ತಲ್ಲ ಅಂತ ಅವರಿಗೆ ಮನಸ್ಸಿಗೆ ಕೊಡ್ಬೇಡಿ. ಅವರಿಗೆ ಬುದ್ಧಿವಾದ ಹೇಳ್ಬೇಕಂದ್ರೆ, ಇಲ್ಲಿ ನೋಡು ಮಗ, ನೀನು ಮುಂಚೆ ಎಂತ ಮಾಡ್ತಾ ಇದ್ದಿ ಹಾಗೆ ಎಲ್ಲ ಹಿತಮಿತದಲ್ಲಿ ಮಾಡು. ಅಂದ್ರೆ ಮೊದಲು ತುಂಬಾ ಆಟ ಆಡ್ಲಿಕ್ಕೆ ಹೋಗಿ ತುಂಬಾ ಔಟ್ ಗೋಯಿಂಗ್ ಇದ್ರೆ ಅದನ್ನು ಹೇಗೆ ಬ್ಯಾಲೆನ್ಸ್ ಮಾಡೋದನ್ನು ನಾವು ತಾಯಂದ್ರೆ ಹೇಳ್ಕೊಡ್ಬೇಕು. ಅವರಿಗೆ ಮಕ್ಕಳಿಗೆ ಗೊತ್ತಿರುವುದಿಲ್ಲ, ಹಠ ಬರ್ತದೆ. ನಾವು ಎಷ್ಟು ಮಾಡಬೇಡಿ ಹೇಳ್ತೀವಿ, ಅವ್ರು ಅಷ್ಟೇ ಮಾಡ್ಲಿಕ್ಕೆ ಅವರಿಗೆ ಹಾತುರಿತಾರೆ ಅವರು. ಹಾಗಾಗಿ ಅವ್ರನ್ನ ಎಷ್ಟು ಮಾಡ್ಲಿಕ್ಕೆ ಅವರಿಗೆ ಮಾಡಬೇಕು, ಆಟ ಆಡ್ಬೇಕು ನನಗೆ ಅಂತ ಹೇಳಿದ್ರೆ ಆಟ ಆಡ್ಲಿಕ್ಕೆ ಬಿಡಿ. ಅದೇ ಹೇಳಿ, ಇಷ್ಟೊತ್ತು ಆಟ ಆಡು ಮತ್ತೆ ವಾಪಸ್ ಬಾ, ಅಥವಾ ದೂರ ಹೋಗ್ಬೇಡ, ಮನೆ ಎದುರುಗಡೆ ಅಥವಾ ಮನೆ ಒಳಗಡೆ ಆಟ ಆಡು ಅಂತ ಹೇಳಿದ್ರೆ ಅವರಿಗೆ ಮೆಂಟಲಿ ಬೆಟರ್. ಅವರಿಗೆ ಕೋಪ್ ಮಾಡ್ಲಿಕ್ಕೆ ನೀವು ಟೈಮ್ ಕೊಟ್ಟಾಗೆ ಆಗ್ತದೆ. ಮತ್ತೆ ನಾನು ಹೇಳಿದಾಗೆ ಮುಟ್ಟಾಗುವ 1 ವರ್ಷದ ಮುಂಚೆ ಅಥವಾ 6 ತಿಂಗಳು, ಅಫ್ಕೋರ್ಸ್ ಪ್ರೆಡಿಕ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ, ಬಟ್ ಒಂದು 9 ವರ್ಷದ ಆಸ್ಪಾಸ್ನಲ್ಲಿ ಹೆಣ್ಣು ಮಕ್ಕಳಿಗೆ ಮುಟ್ಟಿನ ಬಗ್ಗೆ ಸ್ವಲ್ಪ ವಿವರ ಮತ್ತೆ ಅರಿವು ಉಂಟು ಮಾಡೋದು ತಾಯಂದಿರು ತುಂಬಾ 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 ಮುಖ್ಯ. ಅದು ಈಗ ಹಾಗೆ ಯೋಗ ಮಾಡೋದ್ರಲ್ಲಿ ಮುಟ್ಟಿನ ಸಮಯದಲ್ಲ, ಇಲ್ಲ ಮಾಡ್ಬೋದು, ಆದಷ್ಟು ಮಾಡ್ಬೋದು. ಎಸ್ಪೆಷಲಿ ನಿಮಗೆ ಬೆನ್ನು ನೋವು ಮತ್ತೆ ಕಾಲು ಜಗಿತಾ ಇದ್ರೆ ಯೋಗ ಸ್ಟ್ರೆಚಿಂಗ್ ಇರ್ತದಲ್ಲ, ಯೋಗ ಮಾಡಿದಾಗ ತುಂಬಾ ರಿಲೀಫ್ ಸಿಗ್ತದೆ ಮತ್ತೆ ಒಳ್ಳೆ ನಿದ್ರೆ ಬೀಳ್ತದೆ ರಾತ್ರಿ. ಸೊ ಯೋಗ ಮಾಡ್ಬೋದಲ್ಲ. ಅವ್ರು ಎಂಥದ್ದು ಕೇಳಲಿಕ್ಕೆ ಓಕೆ. ಯೋಗ ಮಾಡಬಾರ್ದು ಮುಟ್ಟಿನ ಇದರಿಂದ ಹೇಳುವುದಾದ್ರೆ, ಅಂದ್ರೆ ಮುಟ್ಟಿಗೆ ಸಮಸ್ಯೆ ಆಗ್ತದೆ ಅಂತ ಹೇಳೋದಾದ್ರೆ ಅದು ತಪ್ಪು. ಯಾಕಂದ್ರೆ ಯೋಗ ಮಾಡ್ಬೋದು. ಈ ಶಾಸ್ತ್ರ ಪ್ರಕಾರ ಯೋಗ ಮಾಡಬಾರ್ದು ಅಂತ ಹೇಳಿದ್ರೆ ಅದು ನಂಗೆ ಗೊತ್ತಿಲ್ಲ. ಸೊ ಬಟ್ ಯೋಗ ಮಾಡಿದ್ರೆ ಒಳ್ಳೆ ಸ್ಟ್ರೆಚಿಂಗ್ ಎಕ್ಸಸೈಸ್. ಬೇಸಿಕ್ಲಿ ಬೆನ್ನು ಕಂಜೆಸ್ಟೆಡ್ ಇರ್ತದಲ್ಲ, ಅದಕ್ಕೆ ಅದು ಬೆನ್ನು ನೋವು ಬರುದು. ಸೊ ನೀವು ಯೋಗ ಮಾಡಿದಾಗ ನಿಮ್ದು ಸೂರ್ಯ ನಮಸ್ಕಾರ ಆಗ್ಲಿ ಎಂತಾದ್ರೂ ಯೋಗ ಪೋಸ್ಚರ್ ಮಾಡ್ಬೇಕಾದ್ರೆ ಬೇಸಿಕ್ಲಿ ನಿಮ್ಮ ಮಸಲ್ ಸ್ಟ್ರೆಚಿಂಗ್ ಇರ್ತದಲ್ಲ, ಅದು ರಿಲ್ಯಾಕ್ಸೇಷನ್ ಕೊಡ್ತದೆ. ತುಂಬಾ ನೋವಿದ್ರೆ ನಿಮ್ಗೆ ಯೋಗ ಎಲ್ಲ ಬೆಡ್ ನಿಂದ ಏಳ್ಲಿಕ್ಕೆ ಆಗುದಿಲ್ಲ. ಬಟ್ ನಿಮ್ಗೆ ಬೆಡ್ ನಿಂದ ಎದ್ದು ನಿಮ್ಮ ದೈನಂದಿನ ಕೆಲಸ ನೀವು ಮಾಡ್ತಾ ಇದ್ರೆ ಯೋಗ ಮಾಡೋದ್ರಲ್ಲಿ ಎಂತ ಪ್ರಾಬ್ಲಮ್ ಇಲ್ಲ. ಸೊ ಯೋಗ ಇಸ್ ಗುಡ್. ಬೇರೆ ಎಂತಾದ್ರೂ
1 day 2 day ಬ್ಲೀಡಿಂಗ್. ಲೈಟ್ ಆಗಿ ಓಕೆ. ನಾನು ಅಂತ ಹೇಳಿದೆ, ನಾನು ರಜೆ ನಿವೃತ್ತಿ ಆಗುವಂತ ಟೈಮ್ ಅಂದ್ರೆ ಪ್ರಾಯ 45ರಿಂದ 55 ಅಂತ ಹೇಳಿದೆ. ಇದು ಜನರಲ್ ಪಾಪ್ಯುಲೇಷನ್. ಕೆಲವರಿಗೆ ಎಂತ ಆಗ್ತದೆ, ಸ್ವಲ್ಪ ಬೇಗ ನಿಲ್ತದೆ, ಅಂದ್ರೆ ಅವರ ತಾಯಂದಿರಿಗೆ ಬೇಗ ನಿಂತಿರ್ತದೆ. ಕೆಲವರಿಗೆ 35 ವರ್ಷ 38 ವರ್ಷಕ್ಕೆ ನಿಲ್ತಾ ಬರ್ತದೆ. ಅವರಿಗೆ ಅವರ ಹಿಸ್ಟ್ರಿ ನಾವು ತಗೊಂಡಾಗ ನೋಡಿದಾಗ ಅವರ ತಾಯಂದಿರಿಗೆ ಅಥವಾ ಅಕ್ಕಂದರಿಗೆ ತಂಗಿಯರಿಗೆ ಇದೇ ಟೈಮಲ್ಲಿ ನಿಲ್ತಾ ಬಂದಿದೆ ಅಂತ ಗೊತ್ತಾಗ್ತದೆ. ಅಂದ್ರೆ ಕಾಮನ್ ಆಗಿರ್ತದೆ ಅದು. ಅಂದ್ರೆ ನಿಲ್ಲುವುದಂದ್ರೆ ತುಂಬಾ ನಿಲ್ಲುವುದಿಲ್ಲ, ಮೊದ್ಲಿಗಿಂತ ಕಮ್ಮಿ ಬ್ಲೀಡಿಂಗ್. ಅಂದ್ರೆ ಮೊದ್ಲು 4 ದಿನ ಬ್ಲೀಡಿಂಗ್ ಹೋಗ್ತಾ ಇದ್ರೆ ಈಗ 2 ದಿನ ಬ್ಲೀಡಿಂಗ್ ಹೋಗ್ತದೆ, ಹದವಾಗಿ ಹೋಗ್ತದೆ. ನಾನು ಮೊದ್ಲು 3 ಪ್ಯಾಡ್ ಚೇಂಜ್ ಮಾಡ್ತಾ ಇದ್ರೆ ಈಗ 2 ಪ್ಯಾಡ್ ಚೇಂಜ್ ಮಾಡ್ತೀನಿ. ಹೆದರುವಂತ ಅಗತ್ಯ ಇಲ್ಲ. ವರ್ಷಕ್ಕೊಮ್ಮೆ ಜನರಲ್ ಚೆಕಪ್ಗೆ ಹೋಗಿ ಅಷ್ಟೇ. ಏನು ತೊಂದರೆ ಇಲ್ಲ ಅಂದ್ರೆ ವರ್ಷಕ್ಕೊಮ್ಮೆ ಜನರಲ್ ಚೆಕಪ್ ಅಗತ್ಯ. ಹೆದರುವಂತ ಅಗತ್ಯ ಎಂತ ಇಲ್ಲ. ಕೆಲವರಿಗೆ ಮೆನೋಪಾಸ್ ಸ್ವಲ್ಪ ಬೇಗ ಸ್ಟಾರ್ಟ್ ಆಗ್ತದೆ, ನಾರ್ಮಲ್ ಅದು. ಮೆನೋಪಾಸ್ ಒಂದ್ ವೇಳೆ ಬೇಗ ಸ್ಟಾರ್ಟ್ ಆದ್ರೆ ಕ್ಯಾಲ್ಸಿಯಂ ಸಪ್ಲಿಮೆಂಟೇಷನ್ ಬೇಗ ತಗೊಳ್ಳೋದು ಒಳ್ಳೇದು. ಯಾಕಂದ್ರೆ ಅದು ಮೆನೋಪಾಸ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ, ಹಾಟ್ ಫ್ಲಶಸ್ ಅಂತ ಹೇಳ್ತೀವಿ. ಅಂದ್ರೆ ಮನೆಯಲ್ಲಿ AC ಹಾಕಿರ್ತಾರೆ, ಆದ್ರೆ ಆ ಹೆಂಗಸು ಫುಲ್ ಬೆವರ್ತಾ ಇರ್ತಾರೆ, ಹಾಟ್ ಫ್ಲಶಸ್ ಅಂತ ಹೇಳ್ತೇವೆ. ಅಂದ್ರೆ ತುಂಬಾ ಈಗ ಈ ವಾತಾವರಣದಲ್ಲಿ ಫ್ಯಾನ್ ಇಲ್ಲ, ಶೆಕೆ ಇರ್ತದೆ, ನಾರ್ಮಲ್. ಫ್ಯಾನ್ ಇದ್ದು ಸಹ ಬೆವರ್ತಾ ಇದ್ರೆ ಅದಕ್ಕೆ ಹಾಟ್ ಫ್ಲಶಸ್ ಅಂತ ಹೇಳ್ತೇವೆ. ಇದು ಕಾಮನ್ ಮೆನೋಪಾಸಲ್ ಸಿಂಪ್ಟಮ್. ಈ ಹಾಟ್ ಫ್ಲಶಸ್ ಬಂದಾಗ ಅವ್ರಿಗೆ ಕಿರಿಕಿರಿ ಜಾಸ್ತಿ ಆಗ್ತದೆ. ಎಂತ ಮಾತಾಡ್ತಾ ಇದೆಯಾ, ಸುಮ್ಮನೆ ಇರು ಅಥವಾ ಸೈಲೆಂಟ್ ಆಗಿರು, ಸೊ ಹೀಗೆಲ್ಲ ಹೇಳೋದು ಕಾಮನ್. ಸೊ ಅದಕ್ಕೆ ಮೆನೋಪಾಸಲ್ ಸಿಂಪ್ಟಮ್ಸ್ ಬರದೇ ಇರುವ ಹಾಗೆ ನಾವು ನಮ್ಮ ಜೀವನ ಶೈಲಿಯನ್ನು ಮಾರ್ಪಾಡು ಮಾಡಬೇಕು. ಸೊ 35, 36, 35 to 40 ಇಯರ್ಸ್ ಅಲ್ಲಿ ಸಹ ಅವರಿಗೆ ಮುಟ್ಟು ಕಮ್ಮಿ ಆಗ್ತಾ ಬರ್ತಾ ಇದ್ರೆ ಚಿಂತೆ ಮಾಡುವ ಅಗತ್ಯ ಇಲ್ಲ. ವರ್ಷಕ್ಕೊಮ್ಮೆ ಜನರಲ್ ಚೆಕಪ್ಗೆ ಹೋಗಿ, ಅದರಲ್ಲಿ ತೊಂದರೆ ಇಲ್ಲ ಅಂದ್ರೆ ಫಸ್ಟ್ 1 yearಗೆ ಹೋಗಿ, ತೊಂದರೆ ಇಲ್ಲ ಅಂದ್ರೆ 2 ವರ್ಷಕ್ಕೊಮ್ಮೆ ಜನರಲ್ ಚೆಕಪ್ ಮಾಡಿಸಿದ್ರೆ ಆಯ್ತು. ಪ್ಲಸ್ ಕ್ಯಾಲ್ಸಿಯಂ ಮತ್ತೆ ವಿಟಮಿನ್ ಡಿ ಸಪ್ಲಿಮೆಂಟೇಷನ್ ತಗೊಳ್ಬೇಕು. ವಿಟಮಿನ್ ಡಿ ನಿಮಗೆ ಬಾಯಲ್ಲಿ ಕುಡಿಲಿಕ್ಕೆ ಇಷ್ಟ ಆಗಿದ್ರೆ ಬೆಳಗ್ಗೆ ಒಂದು 8 ಗಂಟೆ ಸಮಯದಲ್ಲಿ ಒಂದು ಅರ್ಧ ಗಂಟೆ ಸೂರ್ಯನ ಬೆಳಕಿಗೆ ನಿಲ್ಬೇಕು. ಸೊ ಬೆಸ್ಟ್ ಇಸ್ ಅದು. ಬೆಸ್ಟ್ ಅಂದ್ರೆ ನಮ್ಮ ಬಾಡಿಯಲ್ಲಿ ಉತ್ಪತ್ತಿ ಆಗುವಂತ ವೈಟಮಿನ್ ಡಿ. ಸೊ ಅಷ್ಟು ಮಾಡಿದ್ರೆ ಸಾಕಾಗ್ತದೆ. ಮತ್ತೆ ಬೇರೆ ಎಂತಾದ್ರೂ ಪ್ರಶ್ನೆ ಇತ್ತಾ ಯಾರಿಗಾದ್ರೂ? ಹೌದು. ಇಲ್ಲಮ್ಮ, ಈಗ BP ಶುಗರಿಗೆ ಲೈಫ್ ಲಾಂಗ್ ಟ್ಯಾಬ್ಲೆಟ್ ಬೇಕೇ ಆಗ್ತದೆ. ಒಂದ್ಸತಿ BP ಬಂದ್ರೆ BP ಮಾತ್ರ ಬಿಡ್ಲಿಕ್ಕಿಲ್ಲ, ಶುಗರ್ ಬಂದ್ರೆ ಶುಗರ್ ಮಾತ್ರ ಬಿಡ್ಲಿಕ್ಕಿಲ್ಲ. ಥೈರಾಯ್ಡ್ ಇದ್ದು ಹಾಗಲ್ಲ. ಥೈರಾಯ್ಡ್ ಇದ್ದು ಅಂದ್ರೆ ಏರುಪೇರು ತುಂಬಾ ಥೈರಾಯ್ಡ್ ಇದ್ರಲ್ಲಿ. ಥೈರಾಯ್ಡ್ ಪ್ರಾಬ್ಲಮ್ ಇದ್ರೆ ಥೈರಾಯ್ಡ್ ಮಾತ್ರೆ ಕೊಡ್ತಾರಲ್ಲ, ಅದು ಮಾತ್ರೆ ಸೇಮ್ ಡೋಸ್ ಇರುವುದಿಲ್ಲ. ಕೆಲವರಿಗೆ ಡೋಸ್ ಕಮ್ಮಿ ಆಗ್ತಾ ಮತ್ತೆ ನಿಲ್ಸ್ಲಿಕ್ಕೆ ಹೇಳ್ತೇವೆ ನಾವು. ಅಂದ್ರೆ 6 ವಾರಕ್ಕೊಂದ್ಸತಿ ಟೆಸ್ಟ್ ಮಾಡ್ತೇವೆ. 6 ವಾರಕ್ಕೊಂದ್ಸತಿ ಅಥವಾ 3 ತಿಂಗಳಿಗೆ ಒಂದ್ಸತಿ ಟೆಸ್ಟ್ ಮಾಡ್ತಾ ಇರ್ತೇವೆ. ಆಗ ಟೆಸ್ಟಿನಲ್ಲಿ ಅವರು ಇಂಪ್ರೂವ್ಮೆಂಟ್ ಕಂಡು ಬರ್ತಾ ಇದೆ, ಈ ಡೋಸೇಜ್ಗೆ ಅವ್ರದ್ದು ಒಳ್ಳೆ ಇಂಪ್ರೂವ್ಮೆಂಟ್ ಆಗಿದೆ ಅಂತ ಹೇಳಿದ್ರೆ ಡೋಸ್ ಕಮ್ಮಿ ಮಾಡ್ತಾ ನಿಲ್ಲಿಸ್ತೇವೆ. ಕೆಲವರಲ್ಲಿ ಎಂತಾಗ್ತದೆ, ತುಂಬಾ ಜಾಸ್ತಿ ಆಗ್ತಾ ಹೋಗ್ತದೆ. ಅಂದ್ರೆ ಈ ಡೋಸಿಗೆ ರೆಸ್ಪಾನ್ಸ್ ಇಲ್ಲ, ಮತ್ತೆ ಜಾಸ್ತಿ ಡೋಸ್ ಅಂತವರಲ್ಲಿ ಲೈಫ್ ಲಾಂಗ್ ತಗೊಳ್ಬೇಕಾಗ್ತದೆ ಹೊರತು ಡೋಸೇಜ್ ಕಮ್ಮಿ ಆಗ್ತಾ ಬರೋದ್ರ ಹೆಂಗಸರಲ್ಲಿ ಟ್ರೀಟ್ಮೆಂಟ್ ನಿಲ್ಲಿಸ್ಲಿಕ್ಕೆ ಸಾಧ್ಯ ಇರ್ತದೆ. ರಿಟರ್ನ್ ಬರ್ತದೆ. ಅದಕ್ಕೆ ಒಂದ್ಸತಿ ಥೈರಾಯ್ಡ್ ಬಂದ್ರೆ ಅವರಿಗೆ ರೆಗ್ಯುಲರ್ ಫಾಲೋ ಅಪ್ ನಲ್ಲಿ ಇರ್ಲಿಕ್ಕೆ ಹೇಳ್ತೇವೆ. ಈಗ ಥೈರಾಯ್ಡ್ ಮಾತ್ರ ಸ್ಟಾಪ್ ಮಾಡಿದ ನಂತರ 3 ತಿಂಗಳಿಗೆ ಅಥವಾ 6 ತಿಂಗಳಿಗೆ ಒಂದ್ಸತಿ ಥೈರಾಯ್ಡ್ ಪರೀಕ್ಷೆ ಮಾಡಿಸ್ತಲೇ ಇರಬೇಕು. ಈಗ ಗ್ಯಾಪ್ ಇರ್ತದೆ, ಒಂದು 6 ವರ್ಷ ಅವ್ರಿಗೆ ಎಂತ ಇರಲ್ಲ, ಸಡನ್ಲಿ ಅವರಿಗೆ ವೇಟ್ ಗೇನ್, ಹೇರ್ ಲಾಸ್, ಮುಟ್ಟಿನ ಸಮಸ್ಯೆ ಸಡನ್ಲಿ ಸ್ಟಾರ್ಟ್ ಆಗ್ತದೆ. ಆಗ ಅವರಿಗೆ ಅದು ತಲೆಗೆ ಹೋಗ್ಬೇಕು, ನಾನು ಥೈರಾಯ್ಡ್ ಪರೀಕ್ಷೆ ಮಾಡಿಸ್ಲಿಲ್ಲ, ಇಷ್ಟು ಟೈಮ್ ಆಯ್ತು. ತಕ್ಷಣ ಹೋಗಿ ಥೈರಾಯ್ಡ್ ಪರೀಕ್ಷೆ ಮಾಡಿಸಿದಾಗ ಅವರಿಗೆ ಪುನಃ ಬಂದಿರ್ತದೆ. ಸೊ ಅದು ಅದೇ ಏರುಪೇರು ತುಂಬಾ ಇರ್ತದೆ. ಕೆಲವು ಸತಿ ಜೀವನ ಶೈಲಿ ಸಹ ಅದಕ್ಕೆ ಹೆಲ್ಪ್ ಆಗ್ತದೆ. ಲೈಫ್ ಸ್ಟೈಲ್ ಮಾಡಿಫಿಕೇಶನ್, ಎಲ್ಲದಕ್ಕೆ ಈಗ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಒಂದು ಇಂಪಾರ್ಟೆಂಟ್ ಟ್ರೀಟ್ಮೆಂಟ್. ಹಾಗೆ ಎಲ್ಲ ಕ್ಯಾಲ್ಸಿಯಂ ಅಂದ್ರೆ ಈಗ ನೋಡಿ ಅಮ್ಮ, ಕ್ಯಾಲ್ಸಿಯಂ ಮಾತ್ರೆ ಅಂದ್ರೆ ನಾವು ಓವರ್ ಡೋಸ್ ನಲ್ಲಿ ತಗೊಳ್ಬಾರ್ದು. ನೀವು ಚೆನ್ನಾಗಿ ಹಾಲು ಸಹ ಕುಡಿದು 2 ಕ್ಯಾಲ್ಸಿಯಂ ಮಾತ್ರ ದಿನದಲ್ಲಿ ತಿಂದ್ರೆ ಸ್ಟೋನ್ ಆಗ್ತದೆ. ಸೊ ಬೇಸಿಕ್ಲಿ ಸ್ಟೋನ್ ಬರೀ ಕ್ಯಾಲ್ಸಿಯಂ ಅಂದ್ರೆ ಸ್ಟೋನ್ ಬರುದಲ್ಲ, ನೀರು ಕಮ್ಮಿ ಕುಡಿದ್ರೆ ಸ್ಟೋನ್ ಬರುದು. ಕ್ಯಾಲ್ಸಿಯಂ ಸ್ಟೋನ್ಸ್ ಯಾಕೆ ಆಗ್ತದೆ? ನೀರು ಹೆಚ್ಚು ಕುಡಿತಾ ಇಲ್ಲ. ನೀರು ಹೆಚ್ಚು ಕುಡಿದೇ ಇಲ್ಲದೆ ಇರಬೇಕಾದ್ರೆ ಯೂರಿನ್ ಕಾನ್ಸಂಟ್ರೇಟ್ ಆಗಿ ಸ್ಟೋನ್ ಆಗೋದು. ಸೊ ಕ್ಯಾಲ್ಸಿಯಂ ತಗೊಂಡ್ರೆ ಸ್ಟೋನ್ ಆಗೋದಲ್ಲ, ನೀರು ಕಮ್ಮಿ ಕುಡಿದೋದಕ್ಕೆ ಕ್ಯಾಲ್ಸಿಯಂ ಇದು ಸ್ಟೋನ್ ಆಗ್ತದೆ.
ಅರ್ಥ ಆಯ್ತಾ? ಕ್ಯಾಲ್ಸಿಯಂ ತಗೊಂಡ್ರೆ ಸ್ಟೋನ್ ಆಗುದಿಲ್ಲ, ಕ್ಯಾಲ್ಸಿಯಂ ತಗೊಂಡು ನೀರು ಕಮ್ಮಿ ಕುಡಿದ್ರೆ ಸ್ಟೋನ್ ಆಗ್ತದೆ. ಸೊ ಕ್ಯಾಲ್ಸಿಯಂ ಸಪ್ಲಿಮೆಂಟೇಷನ್ ಹೇಳಿದಾಗ ದಿನಕ್ಕೆ ಒಂದು ಕ್ಯಾಲ್ಸಿಯಂ ಗುಳಿಗೆ, ಅಂದ್ರೆ ಎಸ್ಪೆಷಲಿ ಮೆನೋಪಾಸ್ ವುಮೆನ್ ಅಲ್ಲಿ, ಬರೀ ಗರ್ಭಿಣಿಯರಲ್ಲಿ ಮತ್ತೆ ಡೆಲಿವರಿ ಆದ ಹೆಂಗಸರಲ್ಲಿ ಮಾತ್ರ ನಾವು 2 ಕ್ಯಾಲ್ಸಿಯಂ ಗುಳಿಗೆ ತಗೊಳ್ಳಿಕ್ಕೆ ಹೇಳ್ತೇವೆ. ಯಾಕಂದ್ರೆ ಅವರಿಗೆ ಹಾಲು ಉತ್ಪತ್ತಿಗೆ ಹೆಲ್ಪ್ ಆಗ್ತದೆ ಅದು ಕ್ಯಾಲ್ಸಿಯಂ. ಪ್ಲಸ್ ಗರ್ಭಿಣಿಯರಲ್ಲಿ ಎಲುಬುಗೆ ಸ್ಟ್ರೆಂಥನ್ ಮತ್ತೆ ಹಾಲು ಉತ್ಪತ್ತಿ ಮತ್ತೆ ಮಗುದ ಬೆಳವಣಿಗೆಗೋಸ್ಕರ ನಾವು 2 ಕ್ಯಾಲ್ಸಿಯಂ ಗುಳಿಗೆ ತಗೊಳ್ಳಿಕ್ಕೆ ಹೇಳ್ತೇವೆ. ಅಥವಾ ಈ ರಜನಿವೃತ್ತಿ ಅಥವಾ ಪೆರಿಮೆನೋಪಾಸಲ್ ವುಮೆನ್ಗೆ ಯೂಶಲಿ 1 ಕ್ಯಾಲ್ಸಿಯಂ ಗುಳಿಗೆ ದಿನಕ್ಕೆ, ಮತ್ತು ವಿಟಮಿನ್ ಡಿ ಸಾಶೆ ಬರ್ತದೆ, ಅದು ವಾರಕ್ಕೊಂದ್ಸತಿ, ದಿನಾಗ್ಲೂ ಅಲ್ಲ. ಅತಿಯಾದರೆ ಅಮೃತವು ವಿಷ ಅಂತ ಹೇಳ್ತಾರಲ್ಲ ಹಾಗೆ. ಸೊ ವೈಟಮಿನ್ ಡಿ ಸಾಶೆ ವಾರಕ್ಕೊಂದ್ಸತಿ, ಕ್ಯಾಲ್ಸಿಯಂ ದಿನಕ್ಕೆ 1 ಗುಳಿಗೆ. ಕ್ಯಾಲ್ಸಿಯಂ ಗುಳಿಗೆ ತಿನ್ಬೇಕಾದ್ರೆ ದಿನಕ್ಕೆ 4 ರಿಂದ 5 ಲೀಟರ್ ನೀರು ಕುಡಿಬೇಕು. ನಾವೆಂತ ಮಾಡ್ತೀವಿ, ಮನೆ ಹೆಂಗಸರು ಆಚೆ ಈಚೆ ಹೋಗ್ತೇವೆ, ಬೆವರಿ ಹೋಗ್ತೇವೆ, ಒಂದಿಷ್ಟು ಸಣ್ಣ ಕಾಫಿಯ ಗ್ಲಾಸ್ನಲ್ಲಿ ನೀರು ಎತ್ತಿ ಕುಡಿತೇವೆ. ಹಾಗೆ ಇರಬಾರ್ದು. ನೀರು ಕುಡಿಯುವುದು ಹೆಂಗಸರಲ್ಲಿ ತುಂಬಾ 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 ಅಂದ್ರೆ ಅದಕ್ಕೆ ಎಷ್ಟು ಪ್ರಾಮುಖ್ಯತೆ ಅಂದ್ರೆ, ಯಾಕಂದ್ರೆ ಅವರು ಇಲ್ಲಿದ್ದ ಅವರು ಸರ್ ಹೇಳಿದ್ರು, ಗಂಡಸರಾದ್ರೆ ಬೇಗ ನೀರು ಕುಡಿದು ಹೊರಟು ಬಿಡ್ತಾರೆ, ಹೆಂಗಸರಿಗೆ ಆಗೋದಿಲ್ಲ, ಯಾಕಂದ್ರೆ ಅವರಿಗೆ ಅವರದಾದ್ರೆ ಪ್ರಾಬ್ಲಮ್ ಇರ್ತದೆ. ಅದೆಷ್ಟು ಕರೆಕ್ಟ್. ಹೆಂಗಸರು ನೀರು ಕುಡಿದೇ ಇದ್ದಾಗ ಅವರಿಗೆ ಯೂರಿನಲ್ಲಿ ಉರಿಮೂತ್ರ ತುಂಬಾ ಕಾಡ್ತದೆ. ಯಾಕಂದ್ರೆ ಸ್ವಲ್ಪ ನೀರು ಕಮ್ಮಿ ಆದ್ರೆ ಸಹ ಉರಿಮೂತ್ರ ಕಾಮನ್. ಯಾಕಂದ್ರೆ ನಮ್ಮ ಮೈಕಟ್ಟು ಮತ್ತೆ ಗಂಡಸರ ಮೈಕಟ್ಟು ತುಂಬಾ ಡಿಫ್ರೆಂಟ್ ಆಗಿರ್ತದೆ. ಸೊ ನಮ್ಗೆ ಅತಿಯಾದ ನೀರು ಸೇವನೆ ಅಗತ್ಯ ಇದೆ, ಆದ್ರೆ ಮಾಡ್ತಾ ಇಲ್ಲ. ಸೊ ಅದಕ್ಕೆ ನಮ್ಗೆ ಉರಿಮೂತ್ರದ ಸಮಸ್ಯೆ ಅಥವಾ ಸ್ಟೋನ್ ಇದ್ದ ಸಮಸ್ಯೆ ಕಾಮನ್ ಆಗ್ತದೆ. ಬೇರೆ ಎಂತಾದ್ರೂ ಕ್ವೆಶನ್ಸ್ ಇದೆಯಾ? ಜನರಲ್ ಚೆಕಪ್ ಇಲ್ಲ ನೀವು ಕೇಳ್ತಾ ಇರೋದು? ಇಲ್ಲ, ಆದಷ್ಟು ಮುಟ್ಟು ನಿಂತ್ರೆ, ಮುಟ್ಟು ನಿಂತು ಈಗ 1 ವರ್ಷದಲ್ಲಿ ಮುಟ್ಟು ಬರಲಿಲ್ಲ ಅಂದ್ರೆ ಮುಟ್ಟು ನಿಂತಿದೆ ಅಂತ ಲೆಕ್ಕ ಅಲ್ಲ. ಆ 1 ವರ್ಷ ಆಗ್ಬೇಕಾದ್ರೆ ಒಂದು ಸತಿ ಜನರಲ್ ಬಾಡಿ ಚೆಕಪ್ಗೆ ಹೋಗ್ಬೇಕಲ್ಲ. ಪ್ರತಿಯೊಂದು ಮಹಿಳೆ ಐಡಿಯಲ್ ಸಿಚುವೇಶನ್ ಅಂದ್ರೆ, ಈ ಐಡಿಯಲ್ ಸಿಚುವೇಶನ್ ಅಂದ್ರೆ ಎಲ್ಲ ಮಹಿಳೆಯರು ಹೋಗ್ಲೇಬೇಕು, ಆಕ್ಚುಲಿ ಹೋಗ್ಬೇಕು. ಆಗ್ಲಿಲ್ಲ ನಮ್ಗೆ ಅಟ್ಲೀಸ್ಟ್ ತೊಂದರೆ, ನಾ ಹೇಳ್ದಲ್ಲ, ಮುಟ್ಟು ನಿಂತು ಮತ್ತೆ ಮುಟ್ಟು ಕಂಡು ಬಂದ್ರೆ, ಅಥವಾ ತುಂಬಾ ಮುಟ್ಟು ನಿಂತಾದ್ಮೇಲೆ ತುಂಬಾ ದುರ್ವಾಸನೆ ಉಳ್ಳ ಬಿಳಿ ಸೆರಗು ಹೋಗ್ತಾ ಇದ್ರೆ, ಹೀಗೆ ಪ್ರಾಬ್ಲಮ್ ಬಂದಾಗ್ಲೂ ಆದ್ರೂ ತಕ್ಷಣ ಹೋಗ್ಬೇಕು. ಐಡಿಯಲಿ ಅಂತ ಮುಟ್ಟು ನಿಂತ 1 ವರ್ಷಕ್ಕೆ ಜನರಲ್ ಬಾಡಿ ಚೆಕಪ್ಗೆ ಹೋಗಿ, ತದನಂತರ 3 ವರ್ಷಕ್ಕೆ ಒಂದ್ಸತಿ ಆದ್ರೂ ಜನರಲ್ ಬಾಡಿ ಚೆಕಪ್ಗೆ ಹೋಗ್ಬೇಕು. ಜನರಲ್ ಬಾಡಿ ಚೆಕಪ್ ಅಂದ್ರೆ ಎಂತ, ನಿಮ್ದು BP, ಶುಗರ್ ಸ್ಕ್ಯಾನ್, ಹೊಟ್ಟೆದು ಸ್ಕ್ಯಾನ್, ಯೂರಿನ್ ಟೆಸ್ಟ್, ಮತ್ತೆ ಗರ್ಭಕಂಠದ ಟೆಸ್ಟ್ ಎಲ್ಲ ಮಾಡಿಸ್ಬೇಕು. ಐಡಿಯಲಿ ಹಾಗೆ ಮುಟ್ಟು ನಿಂತ 1 ವರ್ಷಕ್ಕೆ ಒಂದು ಬಾಡಿ ಚೆಕಪ್. ಆ ಬಾಡಿ ಚೆಕಪ್ ಅಲ್ಲಿ ಎಂತ ಇಲ್ಲ, ಶುಗರ್ ಇಲ್ಲ, BP ಇಲ್ಲ, ಎಂತ ಇಲ್ಲ ಅಂತ ಹೇಳಿದ್ರೆ 3 ವರ್ಷಕ್ಕೊಂದ್ಸತಿ ಬಾಡಿ ಚೆಕಪ್, ಜನರಲ್ ಬಾಡಿ ಚೆಕಪ್ಗೆ ಹೋಗ್ಲೇಬೇಕು. ಐಡಿಯಲಿ ಹೋಗ್ಬೇಕು. ಅಂದ್ರೆ ನೀವು ತುಂಬಾ ಹೆಲ್ತ್ ಕಾನ್ಶಿಯಸ್ ಆಗಿದ್ರೆ ಐಡಿಯಲಿ ಹಾಗೆ ಹೋಗ್ಬೇಕು. ಆಗುದಿಲ್ಲ, ನನಗೆ ಆಸ್ಪತ್ರೆ ನಮ್ಮ ಮನೆ ಹತ್ರ ಇಲ್ಲ, ನಾನೊಂದು ಒಳಗಿರೋ ಗ್ರಾಮದಲ್ಲಿದ್ದೇನೆ, ಹಾಗೆಲ್ಲ ಇದ್ರೆ ಅಟ್ಲೀಸ್ಟ್ ಸಮಸ್ಯೆ ಕಂಡು ಬಂದಾಗ ಅದನ್ನು ನಿರ್ಲಕ್ಷಿಸದೆ ಟೈಮಿಗೆ ಬಂದು ತೋರಿಸ್ಕೊಳ್ಬೇಕು. ಯಾಕಂದ್ರೆ ಮುಟ್ಟು ನಿಂತ ನಂತರದ ಸಮಸ್ಯೆಗಳು ಕೆಲವು ತುಂಬಾ ಪ್ರಾಬ್ಲಮ್ಯಾಟಿಕ್ ಸಮಸ್ಯೆಗಳು. ಹಾಗಾಗಿ ತಕ್ಷಣ ಬರುವುದು ಉಚಿತ. ಬೇರೆ ಏನಾದ್ರು ಪ್ರಶ್ನೆ ಇದೆಯಾ? ಪ್ರಶ್ನೆಗಳನ್ನು ಕೇಳುವವರಾದಷ್ಟು ಬೇಗ ಕೇಳಬೇಕು, ಸಮಯದ ಅಭಾವ ಇರೋದು. ಒಂದು 5 ನಿಮಿಷದಲ್ಲಿ ಪ್ರಶ್ನೆಗಳನ್ನ ಕೇಳಿ ಮುಗಿಸ್ಬೇಕಂತ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ. ಏನು ಪ್ರಶ್ನೆ ಇಲ್ಲದಿದ್ರೆ ನಾನು ಸ್ವಲ್ಪ ಕ್ಯಾನ್ಸರಿನ ಬಗ್ಗೆ ಮಾತಾಡಿ ಮತ್ತೆ ಗರ್ಭಿಣಿಯರ ಬಗ್ಗೆ ಮಾತಾಡಿ ನಿಲ್ಲಿಸ್ತೇನೆ. ಸೊ ಸ್ತನದ ಕ್ಯಾನ್ಸರ್, ನಮ್ಮ ಭಾರತದಲ್ಲಿ ಮಹಿಳೆಯರಿಗೆ ಸ್ತನದ ಕ್ಯಾನ್ಸರ್ ಮತ್ತೆ ಗರ್ಭಕಂಠ, ಸರ್ವೈಕಲ್ ಕ್ಯಾನ್ಸರ್ ಅಂತ ಹೇಳ್ತೇವೆ, ಅದು ತುಂಬಾ ಕಾಮನ್. ಆದ್ರೆ ಈ 2 ಕ್ಯಾನ್ಸರ್ನಲ್ಲೂ ಒಂದು ಎಂತ ಅಂದ್ರೆ, ಆರಂಭಿಕ ಹಂತದಲ್ಲಿ ನಾವು ಕಂಡು ಹಿಡಿಯುವುದು ತುಂಬಾ ಸುಲಭ. ಆರಂಭಿಕ ಹಂತ ಅಂದ್ರೆ, ಈಗ ಸ್ತನದ ಕ್ಯಾನ್ಸರ್ ಅಲ್ಲಿ ನಾವೆಂತ ಹೇಳ್ತೇವೆ, ಈಗ ಎಲ್ಲ ಹೆಣ್ಣು ಮಕ್ಕಳು ನಮ್ಮ ಕ್ಲಿನಿಕ್ಗೆ ಬರ್ತಾರಲ್ಲ, ಕೆಲವರು ಜನರಲ್ ಚೆಕಪ್ಗೆ ಬರ್ತಾರೆ, ಕೆಲವರು ಗರ್ಭಿಣಿಯಾಗಿ ಬರ್ತಾರೆ, ಕೆಲವರು ಡೆಲಿವರಿ ಆದ ನಂತರ ಚೆಕಪ್ಗೆ ಬರ್ತಾರೆ. ಇಂಥ ಮಹಿಳೆಯರಲ್ಲಿ ನಾವೆಂತ ಹೇಳ್ತೇವೆ, ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಅಂದ್ರೆ ನೀವೇ ನಿಮ್ಮ ಸ್ತನದ ಪರೀಕ್ಷೆ ಮಾಡ್ಕೊಳ್ಬೇಕು. ಅದು ಹೇಗೆ ಅಂದ್ರೆ, ಬೆಳಗ್ಗೆ ನೀವು ದಿನ ಅಂದ್ರೆ ಎವ್ರಿ ಡೇ ಮಾಡುವ ಅಗತ್ಯ ಇಲ್ಲ, ಅಟ್ಲೀಸ್ಟ್ 2 ವಾರಕ್ಕೊಂದ್ಸತಿ ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಮಾಡ್ಕೊಳ್ಬೇಕು. ಸ್ನಾನ ಮಾಡ್ಬೇಕಾದ್ರೆ ಮಿರರ್ ಮುಂದೆ ಅಂದ್ರೆ ಕನ್ನಡಿ ಮುಂದೆ ನಿಂತು ನಿಮ್ದು ಸ್ತನದ ಭಾಗವನ್ನು, ನಿಮ್ದು ಪಾಮ್ ಉಂಟಲ್ಲ, ಈ ಪಾಮ್ ಅಲ್ಲಿ ಒತ್ತಿ ನೋಡ್ಕೊಳ್ಬೇಕು.
ಬೆರಳು ಟಿಪ್ಪಲ್ಲ ಪಾಮಲ್ಲಿ ಒತ್ತಿ ನೋಡ್ಕೊಳ್ಬೇಕು. ಅಂದ್ರೆ ಸ್ತನದ ಸುತ್ತ ಸಹ ಮೇಲೆ ಭಾಗ, ಮೇಲೆದು ಔಟ್ಸೈಡ್ ಇನ್ಸೈಡ್ ಭಾಗ, ಕೆಳಗೆದು ಔಟ್ಸೈಡ್ ಇನ್ಸೈಡ್ ಭಾಗ, ಮತ್ತೆ ಸ್ತನದ್ದು ತೊಟ್ಟಿನ ಸುತ್ತ ಸಹ ತೊಟ್ಟು ಸ್ವಲ್ಪ ಒತ್ತಿ ನೋಡಿ ಅದರಲ್ಲಿ ಎಂತಾದ್ರೂ ವಿಸರ್ಜನೆ ಬರ್ತಾ ಉಂಟಾ, ಪಸ್ ತರ ಅಥವಾ ಹಳದಿ ಕಲರ್ದು ಅಥವಾ ಈ ರಕ್ತ ತರ ಎಂತಾದ್ರೂ ವಿಸರ್ಜನೆ ಬರ್ತಾ ಉಂಟಾ ಅಂತ ನೋಡ್ಕೊಳ್ಬೇಕು. 2 ವಾರಕ್ಕೊಮ್ಮೆ ಆದ್ರೂ ಇದು ಮಾಡ್ಕೊಳ್ತಾ ಇರಬೇಕು. ಸೊ ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಮಾಡೋದ್ರಿಂದ ಎಂತಾಗ್ತದೆ, ಒಂದು ಸಣ್ಣ ಗೆಡ್ಡೆ ಕಂಡು ಬಂದ್ರು ಸಹ ನೀವು ತಕ್ಷಣ ಬರ್ತೀರಿ, ಡಾಕ್ಟರ್ ನಂಗೆ ಇದು ಸಣ್ಣ ಗೆಡ್ಡೆ 2 ವಾರಕ್ಕಿಂತ ಮುಂಚೆ ಇರಲಿಲ್ಲ, ಈಗ ಗೆಡ್ಡೆ ಬಂದಿದೆ, ಏನ್ ಮಾಡ್ಬೇಕು? ನೀವು ನಮಗೆ ಬಂದಾಗ ನಾವು ಅದಕ್ಕೆ ತಪಾಸಣೆ ಮಾಡಿ ಅದಕ್ಕೆ ತಕ್ಕ ಪರಿಹಾರ ಹೇಳ್ತೇವೆ. ಕೆಲವೊಮ್ಮೆ ಏನಾಗ್ತದೆ, ಈಗ ಯಂಗ್ಸ್ಟರ್ಸ್ ತುಂಬಾ ಯಂಗ್ ಅಂದ್ರೆ ಒಂದು 25-30 ವರ್ಷದ ಹುಡುಗಿಯರಲ್ಲಿ, ಹೆಂಗಸರಲ್ಲಿ ಸ್ತನದ ಕ್ಯಾನ್ಸರ್ ಕಂಡು ಬರ್ತಾ ಇದೆ. ಇದು ಯಾಕಂದ್ರೆ ಆನುವಂಶಿಕವಾಗಿ ಬರ್ತದೆ. ಕೆಲವು ಸತಿ ಅವರ ತಾಯಂದರಿಗೆ ಅಥವಾ ರಿಲೇಟಿವ್ಸ್, ಫಸ್ಟ್ ಡಿಗ್ರಿ ರಿಲೇಟಿವ್ಸ್ ಅಂತ ಹೇಳ್ತಾರೆ, ಅಂದ್ರೆ ಅತ್ತೆ ಅಥವಾ ಮಾಮಿ, ಚಿಕ್ಕಮ್ಮ, ಇವರಿಗೆಲ್ಲ ಕ್ಯಾನ್ಸರ್ ಇದ್ರೆ ಆ ಹೆಂಗಸರಲ್ಲೂ ಯಂಗ್ಸ್ಟರ್ಸ್ಗೆ ಇದರ ಆನುವಂಶಿಕವಾಗಿ ಬರುವಂತ ಬ್ರೆಸ್ಟ್ ಕ್ಯಾನ್ಸರ್. ಸೊ ಈ ಬ್ರೆಸ್ಟ್ ಕ್ಯಾನ್ಸರ್ ಇದ್ದಾಗ ಎಂತಾಗ್ತದೆ, ಎಸ್ಪೆಷಲಿ ಈ 25-30 ವರ್ಷದಲ್ಲಿ ಯೂಶಲಿ ಅವರು ಒಂದು ಮಕ್ಕಳ ತಾಯಿ ಆಗಿರ್ತಾರೆ, ಹಾಲು ಉಳಿಸ್ತಾ ಇರ್ತಾರೆ ಮಗುವಿಗೆ. ಸೊ ಈ ಟೈಮಲ್ಲಿ ಆ ಬ್ರೆಸ್ಟ್ ಗೆಡ್ಡೆ ಮಿಸ್ ಆಗೋ ಚಾನ್ಸಸ್ ಜಾಸ್ತಿ. ಏನ್ ಮಾಡ್ಕೊಳ್ತಾರೆ, ಬ್ರೆಸ್ಟ್ ಎಕ್ಸಾಮಿನೇಷನ್ ಮಾಡ್ಕೊಳ್ತಾರೆ,